ಸಾನ್ನಿಧ್ಯ ಕಲಶ ಪೂಜೆ, ಸಾನ್ನಿಧ್ಯ ಕಲಶಾಭಿಷೇಕ ಹಾಗೂ ವಿಶೇಷವಾಗಿ ನಾಡಿದ್ದು ಆಗುವಂತಹ ಅಧ್ಯಕ್ಷ ತುಳಸಿ ಅರ್ಚನೆ ಇದೆಲ್ಲವನ್ನು ಸೋಮನಾಥನ ದಯೆಯಿಂದ ಈ ಕಲಶಾಭಿಷೇಕದ ಎಲ್ಲ ದೈವಿಕವಾದ ಶಕ್ತಿಗಳು ನಮ್ಮೊಂದಿಗೆ ಕೆಲಸವನ್ನು ಸಾಂಗವಾಗಿ ನೆರವೇರಿಸಿಕೊಂಡು ನಮ್ಮನ್ನೆಲ್ಲ ಅನುಗ್ರಹಿಸಿಕೊಂಡು ದೀಪೋತ್ಸವ ಹಾಗೆ ವಿಶೇಷವಾಗಿ ದೀಪೋತ್ಸವ ಇದನ್ನು ಕೂಡ 5 ವರ್ಷಕ್ಕೆ ಆಗುವಂಥ ದೀಪೋತ್ಸವ ವಿಶೇಷವಾಗಿ ಈ ಸಂದರ್ಭದಲ್ಲಿ ಓಂ ಗಣಾನಾಂತು ಗಣಪತಿಂ ಭವಾಮಹೇ ಕವಿಂ ಕವೀನಾಪವೃಷ್ಟವರ್ತಮಂ ಜ್ಯೇಷ್ಠರಾಜ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ ಶ್ರೀಸಾದನಂ ಶ್ರೀಮಹಾಗಣಪತಯೇ ನಮಃ. ನಮೋ ಪುಷ್ಪಾಣಭೂತಾಯ ಜ್ಯೋತಿರ್ಲಿಂಗಪತಾತ್ಮನೇ ಜ್ಯೋತಿರ್ಮೋಜ್ಯೋತಿಷ್ಠಾಯ ವಾಸುಪಾಂಗಾಯ ಶಂಕರೇ ನಮಃ. ಭದ್ರಂ ಕರ್ಣೇ ವಿಶ್ವಯಾಮ ದೇವಾಹತಶ್ರೀ ಮಾತೃಪುತ್ರಾ ಸ್ಥಿರೈರ್ಮೈಸ್ತುಷ್ಪಾಂಸ್ತನೋಪತೇಮದೇವಪಿತಂ ಸದಾಯುಃ. ಸ್ವಸ್ತಿ ನ ಇಂದ್ರೋ ವೃತ್ತಶ್ರವಾ ಸ್ವಸ್ತಿ ನ ಪುರುಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸರ್ವೇ ಭೂದೇವೇಭ್ಯೋ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ತಸ್ಮಾತ್ ಕಾರುಣ್ಯಭಾವೇನ ರಕ್ಷ ಮಾಂ ಜನಾರ್ದನ. ಸ್ವಾಮಿಯೇ ಶರಣಯ್ಯಪ್ಪ, ಸ್ವಾಮಿಯೇ ಶರಣಯ್ಯಪ್ಪ, ಸ್ವಾಮಿಯೇ ಶರಣಯ್ಯಪ್ಪ. ಜಯ ಜಯ ದೇ ಕಿಡ ಮುದರ ತಡ
ಅಭ್ಯಾಗತರಾಗಿ ಇವತ್ತಿನ ವೇದಿಕೆಯಲ್ಲಿರಲಿಕ್ಕಿದ್ದಾರೆ ಶ್ರೀ ಸದಾಶಿವ ಉಳ್ಳಾಲ್, ಅಧ್ಯಕ್ಷರು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ, ಅಧ್ಯಕ್ಷರು ಕೋಟೆಕಾರು ಪಟ್ಟಣ ಪಂಚಾಯತ್, ಶ್ರೀ ಪ್ರಕಾಶ್ ಕುಂಬಳ, ಖ್ಯಾತ ಉದ್ಯಮಿಗಳು ಬೆಂಗಳೂರು, ಶ್ರೀ ಶ್ರೀಧರ ಪಿ, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯಾರು, ನಿಕಟಪೂರ್ವ ಅಧ್ಯಕ್ಷರು ಮೈಸೂರು ಎಲೆಕ್ಟ್ರಿಕಲ್ಸ್ ಬೆಂಗಳೂರು, ಶ್ರೀ ಹರ್ಷರಾಜ್ ಮುದ್ಯ, ಧಾರ್ಮಿಕ ಮುಖಂಡರು ಶ್ರೀ ಉದಯ ಕುಮಾರ್ ಶೆಟ್ಟಿ, ನಿರ್ದೇಶಕರು ಕೋಟೆಕಾರು ವ್ಯವಸಾಯ ಸೇವಾ ಸಂಘ, ವಿಶ್ವಾಸ್ ಕುಮಾರ್ ದಾಸ್, ಆಡಳಿತ ಮುಕ್ತೇಶ್ವರರು ಶ್ರೀ ಶಿರಡಿ ಸಾಯಿಬಾಬಾ ಮಂದಿರ ಚಿಲಂಬಿ, ಸಂತೋಷ್ ಕುಮಾರ್ ಬೈರಂಪಳ್ಳಿ, ಪಂಚಾಯತ್ ಸದಸ್ಯರು ಬೈರಂಪಳ್ಳಿ, ಅದೇ ರೀತಿ ಭಾಸ್ಕರ ಮೊಯ್ಲಿ, ಅನಂತ ಪದ್ಮನಾಭ ದೇವಸ್ಥಾನ ಕುಡುಪು ಇದರ ಮುಕ್ತೇಶ್ವರರು, ರಾಘವ ಗಟ್ಟಿ ಕೌನ್ಸಿಲರ್ ಕೋಟೆಕಾರು ಪಟ್ಟಣ ಪಂಚಾಯತ್, ಶ್ರೀ ಜಯಂತ್ ಕೊಂಡಾಣ, ಉದ್ಯಮಿಗಳು ಗುತ್ತಿಗೆದಾರರು, ಇವರೆಲ್ಲರನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಇವತ್ತಿನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಸಮಿತಿ ಅದೇ ರೀತಿ ಟ್ರಸ್ಟ್ ನ ಎಲ್ಲ ಸದಸ್ಯರುಗಳು ಸೇರಿಕೊಂಡು ಇವತ್ತಿನ ವೇದಿಕೆಗೆ ಇವರನ್ನ ಕರೆದುಕೊಂಡು ಬರಬೇಕಾಗಿ ಕೇಳಿಕೊಳ್ಳುತ್ತಿನ ಆಡಳಿತ ಮುಕ್ತೇಶ್ವರರು ಗುರುಸ್ವಾಮಿಗಳಾದಂತ ಶ್ರೀ ಲಿಂಗಪ್ಪ ಗಟ್ಟಿ, ಅದೇ ರೀತಿ ಅಯ್ಯಪ್ಪ ಸೇವಾ ಸಮಿತಿ ಸುವರ್ಣ ಮಹೋತ್ಸವ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶ್ರೀಧರ ಶೆಟ್ಟಿ ಉಳ್ಳಾಲ ಬೈಲು, ಅದೇ ರೀತಿ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಲಕ್ಷ್ಮಣ ಕಟ್ಟಿಮನಿ ಇವರನ್ನ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಸುವರ್ಣ ಮಹೋತ್ಸವ ಸಮಿತಿಯ ಗೌರವಾಧ್ಯಕ್ಷರು ಶ್ರೀ ಚಂದ್ರಶೇಖರ್ ಇವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. 50 ವರ್ಷಗಳ ಯಾನವನ್ನ ಪೂರ್ಣ ಮಾಡಿಕೊಂಡು ಸುವರ್ಣ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ಸಭಾ ಕಾರ್ಯಕ್ರಮದ ಮೊದಲ ದಿನದ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನ ಪ್ರಾರಂಭಗೊಳಿಸ್ತಾ ಇದ್ದೇವೆ. ಬಂಧುಗಳೇ, ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕೂಡ ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ದೇವರ ಆಶೀರ್ವಾದ ಅತ್ಯಗತ್ಯ. ಕಾರ್ಯ ನಮ್ಮದು, ಫಲ ದೇವರದು ಅಂತ ಹೇಳ್ತಾರೆ. ಅಂತ ದೇವರ ಪ್ರಾರ್ಥನೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಇದೀಗ ಪ್ರಾರ್ಥನೆಯೊಂದಿಗೆ ಬರ್ತಾ ಇದ್ದಾರೆ ಅಮನ್ ಎಸ್. ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂದಿತಾಯ ಗುಣೇಶಾನಾಯ ಧೀಮಹಿ ಗುಣಾಧೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀಗಣೇಶಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀಗಜೇಶಾಯ ಧೀಮಹಿ ಅಂತ ಹೇಳಿದ್ರೆ ಅದರ ಹಿಂದಿನ ತ್ಯಾಗ ಪರಿಶ್ರಮಗಳು ಅಷ್ಟೇ ಇದೆ. ಈ ಭಾಗದಲ್ಲಿ ಪ್ರತಿಯೊಂದು ಮನೆಯಿಂದಲೂ ಕೂಡ ನೋಡಬೇಕಿದ್ರೆ ಪ್ರತಿ ಮನೆಯಲ್ಲೂ ಕೂಡ ಈ ಮಂದಿರದಲ್ಲಿ ವೃತಾಚರಣೆಯನ್ನ ಮಾಡಿಕೊಂಡು ಶಬರಿಮಲೆ ಯಾತ್ರೆ ಮಾಡಿದವರು ಇದ್ದೇ ಇರ್ತಾರೆ. ಅಂತಹ ಅದ್ಭುತ ಮಂದಿರವಾಗಿ ಈ ಭಾಗದಲ್ಲಿ ಧಾರ್ಮಿಕವಾಗಿ ವೈದಿಕವಾಗಿ ಕೇಂದ್ರ ಬಿಂದುವಾಗಿರುವಂತಹ ಅಯ್ಯಪ್ಪ ಮಂದಿರಕ್ಕೆ ಇಂದು ಸುವರ್ಣ ಮಹೋತ್ಸವದ ಈ ಶುಭ ಸಂದರ್ಭ. ಈ ಸಂದರ್ಭದಲ್ಲಿ ಬಂದಿರತಕ್ಕಂಥ ಎಲ್ಲ ಅತಿಥಿ ಗಣ್ಯರನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಲಿಕ್ಕಿದ್ದಾರೆ ಶ್ರೀ ಸಂತೋಷ್ ಕುಮಾರ್ ಶೆಟ್ಟಿ, ಕಾರ್ಯದರ್ಶಿಗಳು ಅಯ್ಯಪ್ಪ ಮಂದಿರ ಟ್ರಸ್ಟ್ ರಿಜಿಸ್ಟರ್ಡ್ ಕೋಟೆಕಾರು. ಇವರು ಸ್ವಾಮಿಯೇ ಶರಣಯ್ಯಪ್ಪ. ಶ್ರೀ ಮಹಾಗಣಪತಿ ದೇವರನ್ನು ನೆನವರಿಕೆ ಮಂತೊಂದು ಮಾಗನ ದೇವರು ಸೋಮನಾಥ ದೇವರನ ಪಾದಗು ಪರತಗ್ಗ ಒಂದು ಅಪ್ಪೆ ದೇವಿಪುರ ದುರ್ಗಾ ಪರಮೇಶ್ವರಿ ದೇವಿಗೆ ಅಡ್ಡ ಬರುವೊಂದು ಎನ್ನ ಆರಾಧ್ಯ ದೈವ ಶ್ರೀ ಅಯ್ಯಪ್ಪ ಸ್ವಾಮಿ ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಂತೊಂದು ನಾಗದೇವರು ಅಂಚನೆ ಈ ಪರಿಸರದ ಪೂರ ದೈವಿಕ ಶಕ್ತಿಯನ್ನು ನೆನವರಿಕೆ ಮಂತೊಂದು ಅಯ್ಯಪ್ಪ ಮಂದಿರದ ಸ್ವರ್ಣ ಸಂಭ್ರಮದ ಈ ಘನ ವೇದಿಕೆ ಇಡುತ್ತನ ತಂತ್ರಿಯವರ ಪಾದ ಪತ್ತೊಂದು ವೇದಿಕೆ ಇಡುತ್ತನ ಪೂರ ಗಣ್ಯಾತಿ ಗಣ್ಯರನ್ನ ಆಶೀರ್ವಾದ ತತ್ತೊಂದು ಸುರುಕಾದು
ಅಯ್ಯಪ್ಪ ಮಂದಿರ 5 ವರ್ಷಡು ನಡತ್ತೊಂದು ಬತ್ತನ ಸಾಧ್ಯದ ಬಗ್ಗೆ ಎಂಕಾತು ಗೊತ್ತಿದ್ದೀನಲ್ಲ ಇಂಗ್ಲ ವೇದಿಕೆ ಉಪ್ಪುನ ಗುರುಸ್ವಾಮಿ ಎನ್ನ ಗುರುಸ್ವಾಮಿ ಶ್ರೀಯುತ ಲಿಂಗಪ್ಪ ಗಟ್ಟಿ ಪಂಡ ಅರೆರ್ದ ದುಂಬದ ಗುರುಸ್ವಾಮಿ ಶ್ರೀಯುತ ಪ್ರಭಾಕರ್ ಸ್ವಾಮಿ, ಐದು ದುಂಬದ ಗುರುಸ್ವಾಮಿ ಹೊಲಂದವರಡೆ ಸ್ವಾಮಿ, ಐದು ದುಂಬದ ಕುಡಜಿ ಗುರುಸ್ವಾಮಿ ಇಲ್ಲರು ಆತ ಮೂಲ ಈ ಪರಿಸರಗೂ ಪರಿಚಯ ಇದ್ದೀನಲ್ಲ ಮೆಕಲ್ನಾಥ್ ಈ ಮೂಜಿ ಜನ ಭಾರಿ ಚಿರಪರಿಚಯರಾಯಿನಾರು ಶ್ರೀಯುತ ಪ್ರಭಾಕರ್ ಗುರುಸ್ವಾಮಿನ ಎಂಕ ಆತ ಒಡನಾಟ ಇದ್ದೀನಲ್ಲ ಅರೆರ್ದ ಪಕ್ಕ ಅರ್ನ ಜವಾಬ್ದಾರಿ ತన్నారు ಶ್ರೀಯುತ ಲಿಂಗಪ್ಪ ಗಟ್ಟಿ ಗುರುಸ್ವಾಮಿ ಕರಿನ ಹಲವಾರು ವರ್ಷದಂಚಿ ಎಂಕ್ ಸುರುಕು ಮಾಲೆ ಪಾಡ್ದನಾರ್ಲ ಶ್ರೀಯುತ ಲಿಂಗಪ್ಪ ಗಟ್ಟಿ ಗುರುಸ್ವಾಮಿ ಇತ್ತದ ಗುರುಸ್ವಾಮಿ ಅರ್ನ ಕನಸು ಎಂಚಿನುಂಡು ಆರು ಪನ್ಪೇರ ದುಂಬು ಎಂಚಿನ ಆತನ ಈ ಮಂದಿರದ ಬಗ್ಗೆ ಎಂಕ್ಲ ತಂತ್ರಿವರಿಯರ್ನ ಹಿರಿಯರಾಯನ ಶ್ರೀಯುತ ಪದ್ಮನಾಭದಂತರು ಇವ್ರನ್ನ ಹಿರಿಯರು ಆರು ಈ ಮಂದಿರದ ಬಗ್ಗೆ ಒವೇ ಒಂಜಿ ವಿಷಯಡು ಒವೇ ಒಂಜಿ ಚಟುವಟಿಕೆ ಆವಡನಾಂಡ ಎಂಕ್ಲ ತಂತ್ರಿವರಿಯರ್ನ ಒವೇ ಒಂಜಿ ಅರಡ ಕೇನಂದೆ ಎಂಕಲ್ ವಾ ಕೆಲಸಗಳು ದುಂಬು ಜಪ್ಪಜ ಅಂಜೆ ಎಂಕಲ್ನ ಗುರುಸ್ವಾಮಿ ಪನ್ಪೇರು ದುಂಬುದ ತಂತ್ರಿವರಿಯರು ಮಂದಿರದ ಬಗ್ಗೆ ಎಂಚಿನ ನೀವು ಮಾಡ್ಕೊಂಡು ಹೋಗಿ ಸ್ವಾಮಿ, ಅದಕ್ಕೆ ನಾನು ನಿಮ್ಮೊಟ್ಟಿಗೆ ಇದ್ದೇನಂತೆ ಅಂಚೆನೆ ಇತ್ತದಾರಲ್ಲ ಪ್ರತಿ ಒಂದು ವಿಷಯಗಳ ಖರ್ಚು ಮನ್ಪುನ ಸಾಧಿನ ಬಿಲ್ಕುಲ್ ತೋಚ್ಬೋದು ನಿಕ್ಲು ಏತ ಸಿಂಪಲ್ ಡಾಪುನು ಆತ ಮನ್ಪುಲೆ ನಿಕ್ಲೊಟ್ಟಿಗೆ ಯಾನು ಉಳ್ಳೆತ್ತ ಅಂದು ಅಂಚಿನ ತಂತ್ರಿವರಿಯರು ಎಂಕ್ಲಿಗೆ ಕ್ಷೇತ್ರ ತೆಗೆದೇರು ಆನಿದ ಕಾಲೋಡು ಕಿಟ್ಟಪ್ಪ ಆಚಾರ್ಯ ಪಂಪುನಾರು ನೇಕ್ ಕೆಸರು ಕಲ್ಲು ಪಾಡ್ನಾಗ ಎಂಗ್ಲ ಗುರುಸ್ವಾಮಿ ಹಲವಾರು ಸತಿ ಬಂದ್ರಂಡು ಕೆಸರು ಕಲ್ಲು ಪಾಡ್ನಾಗ ಅರಣ್ಯ ಲಕ್ಕದ ಪೋತುನು ಪಂಪುನ ಐದು ತುಂಬು ಪಟದಿದು ಪೂಜೆ ಮನ್ಪುನ ಟೈಮಡು ಸಲಿಯರಾಯನ ಶಿವಪ್ಪ ಮೇಸ್ತ್ರಿ ಅಂಚನೆ ನಾರಾಯಣನ್ನೇ ಸೋಡದಪ್ಪದ ನಾರಾಯಣನ್ನೇ ಸ್ಥಳೀಯರಾಯನ ಈಶ್ವರ ಸುವರ್ಣರು ಪಿಟ್ಟರ್ ಪಕ್ಕ ಹಲವಾರು ಜನ ಎಲ್ಲೇ ಅಕ್ಲಿಗೆ ಆ ಏರು ಪೂರ ಮಸ್ತ್ ಜನ ಕೆಲಸ ಮಂತೀರ ಅಂಡ್ ಅಕ್ಲಿನ ಒಂಜಿ ಕೆಲವೊಂಜಿ ಜನನು ಗುರುತಿಸಿ ಅದು ಎಲ್ಲೇ ಅಕ್ಲಿನ ಕೀರ್ತಿಸೇಸ ಏರ್ಪುರ ಅಗಲದು ಪೋತಾರ ಅಕ್ಲಿನ ನೆನವರಿಕೆ ಮನ್ಪುರಂಜನ ಕಾರ್ಯಲ ಇತ್ತದ ಗುರುಸ್ವಾಮಿನ ನೇತೃತ್ವ ಆವೊಂದು ದಾಯಪಂಡ ದುಂಬೆಂಚೆತ್ತಿನ ಮಂದಿರ ಇತ್ತೆಂಚಾನು ಮಂದಿರ ಪನ್ಪುನ ಬಗ್ಗೆ ಭಾರಿ ಪೊರ್ಲುಡು ಕೆಲವೊಂದು ವಿಷಯ ನಿಂಕಲ ಗುರುಸ್ವಾಮಿ ಪನ್ಪೇರು ಗುರುಸ್ವಾಮಿ ಒಂಜಿ ಚೂರು ಪಾತೆನೆಟ್ಟು ಒಂಜಿ ಚೂರು ಮುಂಗೋಪಿ ಇಂದು ಪನ್ಪೇರು ಕೆಲವು ಜನ ಆನ ಮುಂಗೋಪಿ ಅನ್ಲ ಅರೆಗ್ ವಿದಿನ್ ಒಂದು ಸೆಕೆಂಡ್ ಅವು ಪೂರ ಮಾಜುಂಡು ಕುಡಲೆತ್ತದ ಪಾತೇರು ಅಂಚಿನ ಆನ ದಾಯಪಂಡ ಕೆಲವೊಂದ್ ಸತಿ ಟೀಚರ್ ನಕ್ಲು ಜೋರಿತ್ತಿನ ಮಾತ್ರ ಜೋಕುಲು ಒಂತೆ ಸೈಲೆಂಟ್ ಆಪನಿಗೆ ಅಂಚೆನೆ ಎಂಗ್ಲ ಗುರುಸ್ವಾಮಿ ಓ ವಿಷಯ ಇತ್ತಿಲ್ಲ ಅರ್ನ ಮನಸ್ಸು ಬಾಲದ ಮನಸ್ಸು ಪ್ರತಿ ಒಂದು ವಿಷಯ ಅಲ್ಲ ಆರು ಎಂಕಲ್ಡ ಕೇನಂದೆ ಆರು ಸಿಂಗಲ್ ಡಿಸಿಷನ್ ಊಲದ ತೊನಿಜರು ಎಂಕಲಿಗೆ ಸುರುಕಾದ ಎಂಜಿರಾಂಡ ಮಂದಿರದ ದಾಲ ಅಭಿವೃದ್ಧಿ ಕೆಲಸ ಫಸ್ಟ್ ತಂತಿರ್ದಾರ ನಡೆಪೋಪುನಿ ತಂತಿರ್ದಾರ ಆಯ್ಕೆ ಒಂದು ಸಜೆಷನ್ ಕೊರಿಯರ್ನ 5 ಪಕ್ಕದ ಕೆಲಸ ಎಂಕಲು ಗುರುಸ್ವಾಮಿನ ತೊತ್ತರು ಮಂತೊಂದಿಲ್ಲ ಈ ವರ್ಷ ಸಾಧಾರಣ 30 ಲಕ್ಷ ರೂಪಾಯಿದ ಒಂದು ಅಂದಾಜಿ ಎಂಕಲು ಐನ ಒಂದು ಅಂದಾಜು ಅಭಿವೃದ್ಧಿ ಮಂತ ಎಂಕ್ಲೆಗೆ ಐಕೆ ರೂವಾರಿ ಕಾರ್ಯಾಧ್ಯಕ್ಷರಾಯನ ಶ್ರೀಯುತ ಲಕ್ಷ್ಮಣ್ ಕಟ್ಟಿಮನಿ ಕಾರ್ಯಾಧ್ಯಕ್ಷರಾದ ಬರೀ ಪೊರ್ಲುಡು ಈ ಕೆಲಸನ ಆವಡು ಅರೆಗೆ ಸಾತ್ ಕೊರ್ನಾರು ಅಧ್ಯಕ್ಷರಾಯನ ಶ್ರೀಧರ್ ಶೆಟ್ಟಿ ಬೇರೆ ನೇಕ ಸಾತ್ ಕೊರಿಯರು ಎಂಚಿನ ಆವಡು ನಮ್ಮ ಎಂಚ ಪೋಡು ಎಂಚಿನ ಮನ್ಪುನ ಬಗ್ಗೆ ಕರಿನ ರಡ್ಡು ತಿಂಗಳು ದಯಪಂಡ ಒಂದೆರ ವರ್ಷ ತುಂಬು ಅಧ್ಯಕ್ಷ ಆದ ಹತ್ತನ ಕಾರ್ಯಾಧ್ಯಕ್ಷರಾದ ಹೊಸ ಕಮಿಟಿದ ಜವಾಬ್ದಾರಿ ತೊನ್ನಕ್ಲು ರಡ್ಡು ಜನ ಕೋಟಿ ಜನ ಇರ್ಲಕ್ಕ ಹಾವೋ ರಾತ್ರಿ ಬೆಂಗಳೂರು ಆರು ಇತ್ತೇರ್ನಲ್ಲ ಉಳ್ಳಾಲ ಬೈಲುಡು ಮೇರೆ ಇತ್ತೇರ್ನಲ್ಲ ಮೇರೆ ಒಂಜಿ ಬರ್ನ ಅಂಗಡಿ ಕುಳ್ಳೇರ ಎಂಕ್ಲಿನ ಕುಳ್ಳೇರ ಉಡುಪಿಜರು ಎಂಕ್ಲಿಗೆ ಅಡೆಪೋಯಿ ಇಡೆಪೋಯಿ ಈ ಅಭಿವೃದ್ಧಿದ ಬಗ್ಗೆ ಮಂದಿರದ ಬುಳಚಿಲದ ಬಗ್ಗೆ ರಡ್ಡು ಜನ ಭಾರಿ ಶಕ್ತಿ ಮೀಡ್ದು ಪ್ರಯತ್ನ ಮಂತಿರು ದಯಪಂಡ ಈ ಸಂದರ್ಭಡು ವೇದಿಕೆಡು ಎಂಕ್ ಪಂಡ್ರೆ ಭಾರಿ ಹೆಮ್ಮೆ ಹಾಪುಂಡು ಮೆಕ್ಲ ರಡ್ಜಂತ ಬಗ್ಗೆ ಅಂಚನೆ ನಮ್ಮ ಈ ಇತ್ತದ ಸುವರ್ಣ ಮಹೋತ್ಸವ ಸಮಿತಿಲ ಸ್ವಾಮಿ ನಕ್ಲ ಅವಡು ಕೋಡೆ ಒಂಜಿ ಬೀರ್ ಹಿಡ್ದು ಭಾರಿ ಪೊರ್ಲುಡು ಅದ್ದೂರಿಡು ಒರೆಕಾಣಿಕೆ ಬಂದಾಗ ಆ ಒರೆಕಾಣಿಕೆ ಜಬ್ರಾವುಡಂದ ಇಂಕ್ಲೆಗ್ ಇಂದು ಸಾಧಾರಣ ಗುಲ್ಪಾಪುನ ಪನ್ಪುನ ಇರುತ್ತ ಆಂಡ ಸ್ವಾಮಿ ನಕ್ಲ ಒಂಜಿ ಭಾರಿ ಅಕ್ಕಲ್ನ ಒಂಜಿ ಚಾಕೆ ತೆಂಜಿನ ರಡ್ಡತ್ತು ಮೂಜಿ ಕರೆಂಟ್ ಬರಡು ಎಂಕ್ಲ ಇನ್ನು ಬೀರ್ ಹಿಡ್ದು ತುಂಬೊಂದು ಬರ್ಪ ಪನ್ಪುನ ಎಡೆಮಂಟ ಇನ್ನು ಭಾರಿ ಪೊರ್ಲುಡು ಅಚ್ಚು ಕಟ್ಟಾದು ಭಾರಿ ಪೊರ್ಲುಡು ವ್ಯವಸ್ಥಿತವಾದ ಮಂತೇರು ಎಂಕ್ಲ ಸ್ವಾಮಿ ನಕ್ಲ ಪನ್ಪುನ ಎಂಚನೆ ನಮ್ಮ ಅಂದು ಈ ಅಯ್ಯಪ್ಪ ಮಂದಿರ ನಮ್ಮ
ಇಲ್ಲಿ ನಮ್ಮ ಕುಟುಂಬ ನಮ್ಮ ಪೂರ ಇಲ್ಲ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಂತನಾಡ ನಮ್ಮ ಇಲ್ಲದ ನಮ್ಮ ಅಕ್ಕಗ ನಮ್ಮ ಮೆಗ್ದಿಗ ನಮ್ಮ ಫಲಯಾಗ ಒಂದು ಮದುವೆದ ಕಾರ್ಯಕ್ರಮ ನಮ್ಮ ಇಂಚೆ ಶ್ರಮ ಉಂಟು ಅಂಚನೆ ಶ್ರಮ ಬತ್ತನಾಡ ಖಂಡಿತವಾದ ದೇವರು ಪ್ರತಿಫಲ ಕೊಡ್ತೇವೆ ಬಂದ್ಬಿಡಕ್ಕೆ ಕೋಡದೊಂಜಿ ಹೊರೆಕಾಣಿಕೆ ಸಾಕ್ಷಿ ಬಾರಿ ಪೊರ್ಲುಡು ಹೊರೆಕಾಣಿಕೆ ಬಾರಿ ಪೊರ್ಲುಡು ಇಂಕಲ್ ಐನು ಕೋಡದ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂಚನೆ ಯಾನು ಮಂದಿರದ ಬಗ್ಗೆ ಜಾಸ್ತಿ ಪಂಡ್ರೆ ಬುಜಿ ಪಂಪುನಕಲು ನಲ್ಲ ರಂಜಿ ನಡು ಮೂಜನ ಉಳ್ಳೇರಿ ಅಂಚಾದ ಇನ್ನಿತ ಈ ಕಾರ್ಯಕ್ರಮದ ಜನ ವೇದಿಕೆಡು ಎಂಗ್ಲ ಮಂದಿರದ ತಂತ್ರಿಗಳ ಅಂದು ಅಂಚನೆ ಎಂಗ್ಲಿಗೆ ಪ್ರತಿ ಒಂದು ವಿಷಯಗಳ ಮಾರ್ಗದರ್ಶನ ಕೊರ್ಪುನಾರು ಪುಚ್ಚಲತಾಯ ನೀಲೇಶ್ವರ ಪದ್ಮನಾಭ ತಂತ್ರಿಗಳು ಅರೆಗೆ ಬೇತ ಕಾರ್ಯಕ್ರಮ ಇತ್ತನಲ್ಲ ಮಂದಿರದ ಬಗ್ಗೆ ಭಾರಿ ಒಂದು ಪ್ರೀತಿ ಇತ್ತನಾರು ಎಂಗ್ಲ ಬಗ್ಗೆ ಪ್ರೀತಿ ಇತ್ತದು ಈ ಕಾರ್ಯಕ್ರಮವು ಖಂಡಿತವಾದ ಬರ್ಪ ಎಂದು ಪಂಡು ಆರು ಎಂಗ್ಲಿಗೆ ಇನ್ನಿತ ಈ ಕಾರ್ಯಕ್ರಮ ಅಧ್ಯಕ್ಷತೆ ಘನ ವೇದಿಕೆದ ಅಧ್ಯಕ್ಷತೆ ತಂದಿರು ಮೇರೆಗೆ ನಮ್ಮ ಮಂದಿರದ ಪ್ರಸ್ತುತ ಪರವಾದಲ ಸುವರ್ಣ ಮಹೋತ್ಸವ ಸಮಿತಿ ಪರವಾದಲ ಸೇರಿದ ಪೂರ ಗಣ್ಯಾತಿ ಗಣ್ಯರ ಪರವಾದಲ ಸಭಿಕರ ಪರವಾದಲ ರಪ್ಪು ಸ್ವಾಗತ ಉಂಟು. ಹೃದಯ ಸ್ಪರ್ಶಿ ಸ್ವಾಗತವನ್ನು ಕೋರ್ತಾ ಇವರಿಗೆ ಆಡಳಿತ ಮುಕ್ತೇಶ್ವರ ಗುರುಸ್ವಾಮಿಗಳಾದಂತಹ ಶ್ರೀ ಲಿಂಗಪ್ಪ ಗಟ್ಟಿಯವರು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಗೌರವ ಪೂರ್ವಕ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಧಾರ್ಮಿಕ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಬ್ರಹ್ಮಶ್ರೀ ಉಚಿಲತಾಯ ನೀಲೇಶ್ವರ ಪದ್ಮನಾಭ ತಂತ್ರಿಗಳನ್ನ ಗೌರವ ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಬಂಧುಗಳೇ, ಜೋರಾದ ಚಪ್ಪಾಳೆಗಳೊಂದಿಗೆ ಪೂಜ್ಯರನ್ನ ಅತ್ಯಂತ ವಿನಮ್ರವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ರಿಜಿಸ್ಟರ್ಡ್ ಆಡಳಿತ ಮುಕ್ತೇಶ್ವರರು ಗುರುಸ್ವಾಮಿಗಳಾಗಿರ್ತಕ್ಕಂಥ ಶ್ರೀ ಲಿಂಗಪ್ಪ ಗಟ್ಟಿ ಇವರು ಸ್ವಾಗತಿಸ್ತಾ ಇದ್ದಾರೆ. ಅಂತೆಯೇ ಎಂಗ್ಲ ಇನ್ನಿತ ಈ ಕಾರ್ಯಕ್ರಮಕ್ಕೂ ಸನ್ಮಾನ್ಯ ಶಾಸಕರು ಅಂಚನೆ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಅಂಚನೆ ಕರ್ನಾಟಕ ಗಣತಂತ್ರ ಸರ್ಕಾರದ ವಿಧಾನಸಭಾ ಅಧ್ಯಕ್ಷರ ಶ್ರೀಯುತ ಯುಟಿ ಖಾದರ್ ಬೇರು ಬರೋಡುತ್ತದೆ. ಯುಟಿ ಖಾದರ್ನ ಬಗ್ಗೆ ಎಂಗ್ ಕುಡಲ ಪಂಡ್ರೆ ನಲ್ಲ ಉಂಡು ದಯಪಂಡ ಕರೆನ ವರ್ಷ ಸುವರ್ಣ ಮಹೋತ್ಸವ ಸಂಭ್ರಮ ಪ್ರಾರಂಭ ಮಾಡ್ಪಂಗ ಶ್ರೀಯುತ ಸದಸ್ಯರು ಉಳ್ಳೇರು ಮೂಲ ವೇದಿಕೆ ಉಳ್ಳೇರು ಆರಡ ವಿಷಯವನ್ನು ಇಂಚ ಪ್ರಸ್ತಾಪನೆ ಮಾಡ್ಪನಾಗ ಎಂಗ್ಲು ಒಯ್ಟು ಪಂಡ್ ನಮ್ಮ ಈತ ಇಂಟರ್ಲಾಕ್ ನಮ್ಮ ಕುಲ್ದ ಆ ಇಂಟರ್ಲಾಕ್ ಮೂಲು ಕೆಸರಡು ನಡಪೆರ ಅಪ್ಪುಜಿ ಅಂಚಿನ ಸಂದರ್ಭ ಸದಸ್ಯ ವಿಷಯ ಪಣ್ಣಾಗ ಎಂಗ್ಲ ಗುರುಸ್ವಾಮಿಗಳ ಎಂಗ್ಲಿಗಳ ಕಾದರ ಆ ವಿಷಯಡು ಯುಟಿ ಕಾದರ್ ಎಂಗ್ಲಿಗೆ ಪಾತ್ರೆ ಟೈಮ್ ತಿಕ್ಕಿಜಿ ಅಂಚಾದ ಸದಸ್ಯ ಈ ಬಗ್ಗೆ ಗಮನವನ್ನು ಹರಿಸನಾಗ ಸದಸ್ಯ ಒಂದು ಪಾತ್ರ ಬಂಡೇರು ಆರು ಬೇತ ಅಂಚಿಂಚಿ ದಾಲ್ ತುತ್ತಿಜರು ಅಡ್ವಾನ್ಸ್ ವರ್ಕ್ ಮನ್ಪುನಾಗ್ಲಿ ಏರಂಡ ಉಳ್ಳೇರ ಸಂತೋಷ ಕೇರ್ನಾಗ ಅಡ್ವಾನ್ಸ್ ವರ್ಕ್ ಎಂಗ್ಲಿ ದಾಲ ಗೊತ್ತು ಸರ್ ಅಪ್ಪ ವೈಶಾಖ ಮನ್ಪುನರಿಗೆ ಫೋನ್ ಮಂತ್ ಬಂಡೇರು ಕೂಡಲೇ ಅಯ್ಯಪ್ಪ ಮಂದಿರದ ಒಂಜಿ ವ್ಯವಸ್ಥೆ ಕೂಡಲೇ ಆವಡು ಅಂದ ಪನ್ಪುನ ಒಂಜಿ ಬಾರಿ ಪೊರ್ಲದ ಒಂಜಿ ಸದಸ್ಯ ಬಂದಿರಿ ಇಂಗ್ ದಯ ಬಂಡ ಸದಸ್ಯ ಮಿತಿ ಇಂಗ್ಲಿ ಗೌರವ ಇಂಜಿನ ಮಂಡ ದೇವರೆತ್ತದ ಅರೆಗೆ ಅಯ್ಯಪ್ಪ ಸ್ವಾಮಿ ಆಯ್ತಾ ಬೇರಿಕಾರಿಗೆ ಮೂಡದಂಚಿನ ಬಾರಿ ಮಲ್ಲ ಪ್ರಾಧಿಕಾರದ ಒಂಜಿ ಅಧ್ಯಕ್ಷತೆ ಕೊಡ್ತೀರಿ ದಯ ಬಂಡ ಒಂಜಿ ರಾಜಕಾರಣಿಗಳು ಒವೇ ಒಂಜಿ ಆವುಯ ಮನ್ಪುಗ ತೂಕಾಂದ ಪಂಡದ ಪಕ್ಕ ಒಂಜಿ 100 ಸತಿ ಪಂಡಲ ಆಯ್ತಾ ಪಿರಾಡು ತೂಕಾಂದ್ ಅಂಚಿನ ತೂಕಾಂದ್ ಒಂಜಿ ಅಕ್ಷರ ಬೈಜಾರ್ನ ಒಂಜಿ ವಾರೋಡು ಆಯ್ತಾ ಕೆಲಸ ಮಂತೀರಿ ನೇಕ ಪ್ರೇರಕ ಶಕ್ತಿ ಅದು ಯಾನು ಯುಟಿ ಖಾದರ್ ಇನ್ನು ಬರೋಡಾಂಡ್ ಅರೆಗಲ ಇನ್ನು ಒಂಜಿ ಈ ವೇದಿಕೆ ಸನ್ಮಾನ ಇತ್ತು ಅಂಚಾರ ಆರು ಕೋಡ ರಾತ್ರಿ ಇಟಲಿಗೆ ಪೋತನೆ ಆರು ಬೈಜೇರಿ ಅರೆಲ್ಲ ಈ ಸಂದರ್ಭ ಸ್ವಾಗತ ಮಂತನೊಟ್ಟಿಗೆ ಸದಸ್ಯ ಬಗ್ಗೆ ಯಾನಿತ್ತು ಪಂಡೆ ಸದಸ್ಯ ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿ ಆದ ಪನ್ನಾಗ ಸದಸ್ಯ ಯಾನ್ ಮುಖ್ಯ ಅತಿಥಿ ಆದ ಬರೋಡನ್ನು ಪನ್ನಾಗ ಆರು ಒಂದು ಪೇರು ಇದು ಕೇಂದ್ರ ಜರತ್ತ ಅಂದ್ ಯಾವನ್ನ ಇರ್ನ ಮಿತಿಂಗ್ಲ ಆತ ಗೌರವ ಸರ್ ದಯಪಂಡ ಈರು ಒವ್ವೇ ಒಂಜಿ ಫೋನ್ ಮಂತಂಡ ಪಕ್ಕ ಒಂಜಿ ಫೋನ್ ತೆಪ್ಪುನಂಚಿನ ವ್ಯಕ್ತಿ ಸದಸ್ಯ ಈ ಗೌರವ ನನಾತ ತಿಕ್ಕದು ಆರು ನೇರ್ದಲ ಮಲ್ಲ ಒಂಜಿ ಉದ್ಯೋಗ ಪೋಡು ಒಂಜಿ ವಕೀಲರಾದ ಬಾರಿ ಪೊರ್ಲದ ಸೌಮ್ಯ ಸ್ವಭಾವದಾರು ಶ್ರೀಯುತ ಸದಾಶಿವ ಬೈದರು ಮೇರೆಲ್ಲ ಮಂಗಳೂರು ಅಧ್ಯಕ್ಷರು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೂಡ ಮೇರೆಲ್ಲ ನಮ್ಮ ಅಯ್ಯಪ್ಪ ಮಂದಿರ ಟ್ರಸ್ಟ್ ಬಕ್ಕ ಅಯ್ಯಪ್ಪ ಸುವರ್ಣ ಸೇವಾ ಸಮಿತಿ ಪರವಾದಲ ಅಂಚನೆ ಸೇರಿದ ಪೂರ್ವ ಸಭಿಕರಣ ಪರವಾದಲ ರತ್ಪೂರ್ವಕದ ಸ್ವಾಗತ ಉಂಟು. ಇವರನ್ನ ನಾರಾಯಣ ಪೂಜಾರಿ ಕೋಶಾಧಿಕಾರಿಗಳು ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ಇವರಿಗೊಂದು ಸ್ವಾಗತ ವಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಶ್ರೀ ಸದಾಶಿವ ಉಳ್ಳಾಲ್ ಇವರನ್ನ ಅತ್ಯಂತ ಪ್ರೀತಿಯಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಬಂಧುಗಳೇ, ತಮ್ಮೆಲ್ಲರ ಚಪ್ಪಾಳೆಗಳೊಂದಿಗೆ
ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಶ್ರೀ ಸದಾಶಿವ ಉಳ್ಳಾಲ್ ಇವರನ್ನ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅಂಚನೆ ಎಂಗ್ಲ ವೇದಿಕೆ ಉಳ್ಳೇರು ಕೋಟೆಗಾರ ಪಟ್ಟಣ ಪಂಚಾಯತ್ ಪ್ರಥಮ ಪ್ರಜೆ ಶ್ರೀಮತಿ ದಿವ್ಯಾ ಸತಿ ಶೆಟ್ರು ಎಂಗ್ಲ ವಾರ್ಡ್ದಾರ್ ಎಂಗ್ಲ ವಾರ್ಡ್ ಕರಿನ 500 ವರ್ಷ ತುಂಬು ಆಯ್ಕೆ ಆತೀರು. ಈ ಸತಿ 6 ಸ್ಥಳ ಬದಲಾವಣೆ ಮಂತದ್ದು ಬಗಂಬಿಲ ವಾರ್ಡ್ ಆಯ್ಕೆ ಆತೀರು. ಅರಡಲ ಒಂಜಿ ಪ್ರಸ್ತಾಪನೆ ಇದ್ದಿತ್ತ ಈ ಸತಿ ದಯಬಂಡ 6 ಮಾತ್ರ ಮುರಣಿ ಪಂಚಾಯತಿಗೆ ಅಧಿಕಾರ ಬಂದಾಗ ಎಂಗ್ಲಿಗೆ ಒಂತ ಸಮಯ ಇತ್ತೀನಿ ಅಪಗ ಅರ್ಜಿ ಆಲ್ರೆಡಿ ಸಿಒಡ ಕೊಡ್ತಾತಂಡು ಅಪಗ ಸಿಒ ಪಂಡಿರಿತ ಬೋರ್ಡ್ ಇಜ್ಜಿ ತೂಕ ಇಂಚಲ ಮನ್ಪೊಲೆ ಅಂತ ತೂಕ ಅನ್ಪಂಡಿರು ಅಪಗ ಎಂಕಲ್ ಕುಡಲ ಸದಸ್ಯರು ಪೋಪನ ಬಿಡ್ಸಿ ದಯಬಂಡ 6 ಎಂಗ್ಲ ನೋತದು ಬೆರಿವತ್ತೀರು ಹೈಕ್ ಮಾಡದ್ದು ಸ್ಥಳೀಯ ಪಂಚಾಯತ್ ಈ ಬಗ್ಗೆ ಗಮನ ಹರಿಸನ ವಿಷಯಡು ಪಂಚಾಯತ್ ಅಧ್ಯಕ್ಷರಾದ ದಿವ್ಯಾ ಸತೀಶ್ ಶೆಟ್ರು ಆಯ್ಕೆ ಏನಿಡ್ದಕ್ಕ ಅರಡೊಂಜಿ 3 ಲಕ್ಷ ರೂಪಾಯಿದ ಒಂಜಿ ಪ್ರಸ್ತಾಪನೆ ದೀತ ದೇವರತ್ತದು ಕೊರ್ಪೇರು ಪನ್ಪುನ ಆಸೆ ಎಂಕಲ್ನ ಅಯ್ಯಪ್ಪನ ಡೇಟ್ ಈಗ ಈ ನಮ್ಮ ಪೂರೈನ ಒಂಜಿ ಆಸೆದ ಪ್ರಕಾರ 6 ಕೊರ್ವೇರು ಪನ್ಪುನ ಭರವಸೆ ಮಿತ್ತು ಎಂಕಲ ಅರಡ ಈ ಸಂದರ್ಭಡು ಅರಡ ಮನವಿ ಮಂತೊಂದಲ್ಲ ಅಂಚನೆ ಇನಿ ಈ ಸಭೆಗೆ 6 ಮುಖ್ಯ ಅತಿಥಿ ಆದ ಆಗಮಿಸ್ತೀರು ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ ಬೇರೆ ಕೋಟೆಗಾರ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಮೇರೆಗಳ ನಮ್ಮ ಅಯ್ಯಪ್ಪ ಮಂದಿರ ಟ್ರಸ್ಟ್ ಪಕ್ಕ ಅಯ್ಯಪ್ಪ ಸೇವಾ ಸಮಿತಿ ಪರವಾದ ರತ್ಪೂರ್ವಕವಾದರನ್ನು ಸ್ವಾಗತ ಮಾಡ್ತೇವೆ. ಇವರನ್ನ ಶ್ರೀಮತಿ ನಿರ್ಮಲಾ ಮೋಹನ್ ಇವರು ಬಂದು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕೋಟೆಗಾರು ಪಟ್ಟಣ ಪಂಚಾಯತ್ನ ಅಧ್ಯಕ್ಷರು ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ ಇವರನ್ನು ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಒಂದು ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸೋಣ. ಶ್ರೀಮತಿ ನಿರ್ಮಲಾ ಮೋಹನ್ ಇವರು ಸ್ವಾಗತವನ್ನ ನೀಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಸಂತೋಷ್ ಕುಮಾರ್ ಬೈರಂಪಳ್ಳಿ ಉದ್ಯಮಿಗಳು, ಅದೇ ರೀತಿ ಪಂಚಾಯತ್ ಸದಸ್ಯರು ಬೈರಂಪಳ್ಳಿ ಇವರು. ಅಂಚನೆ ಕುಡರಿ ಗಣ್ಯ ವ್ಯಕ್ತಿ ಶ್ರೀಯುತ ಪ್ರಕಾಶ್ ಕುಂಪಲ ಬರೋಡ್ನಾಡು ಅನಿವಾರ್ಯ ಕಾರಣ ನಿಮಿತ್ತ 6 ಇನ್ನು ಬರ್ರಾಪಜಿ ಬಂದ ಎಂಕಲ್ದ ಎನ್ನ ಮಿತ್ರರನ್ನ ಜಯಂತ್ ಕೊಂಡನ ಮೇಡ ಪಂತರು ಬೇರೆಲ್ಲ ಈ ಸಂದರ್ಭದ ಸ್ವಾಗತ ಮಂತನೊಟ್ಟಿಗೆ ಶ್ರೀಯುತ ಶ್ರೀಧರ್ ಪಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ಮೂಡಬಿದ್ರೆ ಮೇರು ನಮ್ಮ ಮಂದಿರದ ಎಂಕಲ ಗುರುಸ್ವಾಮಿನ ಶಿಷ್ಯ ಅಡ್ಕ ಟೀಮುಡು ಎಂಕಲ ನವೀನ್ ಒಂಜಿ ಬಾರಿಮಲ್ಲ ಟೀಮ್ ಉಂಡು ಅಡ್ಕಡ ಅರ್ನ ಟೀಮುಡು ಬರ್ಪನಾರು ಬಾರಿಮಲ್ಲ ಆಫೀಸರ್ ಇನ್ಸ್ಪೆಕ್ಟರ್ ನಾಕಲು ಎಸ್ ನಕ್ಲು ಪೂರ ಒಂಜಿ ಫೆಬ್ರವರಿ ತಿಂಗಳು ಒಂಜಿ ಟೀಮ್ ಉಂಡು ಆ ಟೀಮುದ ನೆಟ್ ಶ್ರೀಧರ್ ಪಿ ಪಂಡದು ಸಹಾಯಕ ಅರಣ್ಯ 6 ಎಲ್ಲೆಡೆ ಈ ಕಾರ್ಯಕ್ರಮದ್ದು ಇನಿ ಬರ್ರೆ ಅಪ್ಪಜಿ ಅರ್ಜೆಂಟ್ ತುರ್ತು ಮೀಟಿಂಗ್ ಇತ್ತು ನಡೆದಾದ್ರ ಅವ್ರು ಎಲ್ಲ ಬರ್ಪೆ ಬಂತೀರಿ ಅರೆಲ್ಲ ಈ ಸಂದರ್ಭದ ಸ್ವಾಗತ ಮಂತನೊಟ್ಟಿಗೆ ಈ ವೇದಿಕೆ ಬಾರಿ ಒಂಜಿ ಘಟಾನುಘಟಿ ನಾಯಕರನ ಪೈಕಿ ಶ್ರೀಯುತ ಸಂತೋಷ್ ಕುಮಾರ್ ರೈ ಬೋಲಿಯಾರು ಮೇರು ಎನ್ನ ಬಾರಿ ಮಲ್ಲ ಆತ್ಮೀಯರು ಶ್ರೀಯುತ ಸಂತೋಷ್ ಕುಮಾರ್ ರೈ ಬೋಲಿಯಾರು ಫೋನ್ ಮಂತ್ ಬೇಟಿಗೆ ಟಕ್ಕ ದೆತ್ತು ಬಂತಿರು ದಾನೆ ಸಂತೋಷ ನಂದು ಎಂಡಕ್ಕೆ ಎಣ್ಣಾರು ದಾದಂಡ ಇನಿ ಕಾಂಡೆ ರನ್ನಿಂಗ್ ಹಿಡಿತೀರಿ ರನ್ನಿಂಗ್ ಹಿಡುಪ ನಗರ ಪಂಡೇರು ಸೋಮೇಶ್ವರ ಶಿವ ಪಂಚಾಕ್ಷರಿ ಕೋಟಿ ನಾಮ ಜಪ ಯಜ್ಞದ ಒಂದು ಬಾರಿ ಮಲ್ಲ ಒಂದು ಕಾರ್ಯಕ್ರಮ ತಂತ್ರಿವರ್ಯರ್ನ ನೇತೃತ್ವಡು ಕರಿನ ಒಂಜಿ ವಾರದ ತುಂಬ ಆನಾಗ ಆಯ್ತಾ ಒಂಜಿ ಮುತಾಲಿಕೆ ತೊನ್ನಾರು ಶ್ರೀಯುತ ಸಂತೋಷ್ ಕುಮಾರ್ ರೈ ಬೋಲ್ಯಾರು ಯಾನಾರೇನ ಈ ಸಂದರ್ಭಡು ಆ ಸೋಮೇಶ್ವರದ ಸೋಮನಾಥ ನಡೆದು ಬಕ್ಕ ಯಾನ್ ಎಂಕ ತೋಜುಡು ತಂತ್ರಿವರ್ಯರ್ನ ಒಂಜಿ ಕೃಪಾಶೀರ್ವಾದ ದಯಪಂಡ ದಾಲಾಪಜಿ ನಿಖಲ್ ಮನ್ಪುಲೆಯನ್ನು ಪಂಪುನ ಆಶೀರ್ವಾದನು ತಂತ್ರಿವರ್ಯರು ಸಂತೋಷನ ಕೊಡ್ತೀರಿ ಆಂಡ ಎಂಕ್ಲಿಗೆ ಧೈರ್ಯ ಜಾಂಡ್ ಯಾನ್ ಫಸ್ಟದ ಕಾರ್ಯಕ್ರಮದ ದುಮ್ನಲ್ಲ ಎಂಕ್ಲ ಆನಂದ್ ಶೆಟ್ರು ಮುಳ್ ಕುಲ್ದೇರು ಬಾರಿ ಮಲ್ಲ ಸಂಘಟಕ ಯಾರು ಆನಂದ್ ಶೆಟ್ರು ನಮ್ಮ ಬಂಟರ ಸಂಘದ ಸಂಘಟನಾ ಕಾರ್ಯದರ್ಶಿ ಅಡ್ಡ ಕೇಂದ್ರ ಎಂಚ ಸಂತೋಷನ್ನೇ ಅನ್ಪಿರಿ ಎಂಚಿನಲ್ಲ ಅವಡು ಎತ್ತು ಖರ್ಚು ಅನ್ಲಾವು ಅಂದು ಆಯ್ಜಿ ನಡೆ ಅನ್ ಕೊರ್ಪೆ ಅಂದು ದಯಪಂಡ ಆರ್ನೊಂಜಿ ಪಾತ್ರ ಉಂಡು ಎಂಚಿನ ಅನ್ಲಾವು ಅತೆ ಆನಂದಣ್ಣ ಆರು ಪನ್ನಾಗ ದಾಲಲ್ಲ ಅವಡು ಆಡ ನಿಜವಾದ ಅವಳು ಬರ್ಪುನ ತೂನಾಗ ವಾಟ್ಸಾಪ್ ತೂನಾಗ 100 ರೂಪಾಯಿ 120 ರೂಪಾಯಿ 200 ರೂಪಾಯಿ ತೂನಾಗ ಎಂಗಳ ರವಿಶಂಕರ್ ಉಳ್ಳಿರು ಮೂಲ ಎದುರುಡು ರವಿಶಂಕರ್ಲ ಬಂತೇರು ಆರು ವರಕಾನಿಕದ ಆಯ್ತ ಪ್ರಧಾನ ಸಂಚಾಲಕರು ಸಂತೋಷನೇ ಬಂತೇರು ಪೂರ ಏತ್ತು ಬಗೆದ ಕಜಿಪ ಅವಡು ಏತ್ತು ಬಗೆ ಡಾಲ್ ಆಪುಜಿ ತಂತ್ರಿವರ ಭಾಷೆ ಕೊಡ್ತೇರಿ ಆಪುಂಡು ಖಂಡಿತವಾದ ಆಪುಂಡು ಒಂದು ಮೂಜಿ ದಿನೊಟ್ಟು ಅತ್ತೆ ಸಂತೋಷನ ಮೂಜಿ ದಿನೊಟ್ಟು 1 ಕೋಟಿ ಚಿಲ್ಡ್ರನ್ಸ್ ಶಿವನಾಮ ಜಪಯಜ್ಞ ಆತನ ಪಂಡ ನಮ್ಮ ಈ ಬಾಗೋಡು ಸೋಮೇಶ್ವರದ ಸೋಮನಾಥನ ಮಾಗನ ದೇವರನ ನಮ್ಮ ಸೋಮೇಶ್ವರ ಸೋಮನಾಥನ ಒಂದು ಕಾರ್ಣಿಕ ಎಂಜಿನ ಪಂಡ ಮೂಜಿ ದಿನೊಟ್ಟು ಮನದಾನಿ ನಿಜವಾದ ಮನ್ಪಡುತ್ತಿಜ್ಜಿ ನಿಜವಾದ ತಂತ್ರಿವರ ಉಂತಲೆ ಬಂತಲಿ ಉಂತಾರೆ ಪನ್ಪುಜರು ಕೂಡ ಮುಂದುವರಿಸೋಕ ದಯಪ
ದಯಪಂಡ ಶಿವನ ಒಂಜಿ ನಮಕ್ ಒಂಜಿ ಒಲವು ಇತ್ತುಂಡ ನಮಕ್ ಆಶೀರ್ವಾದ ಇತ್ತುಂಡ ಖಂಡಿತವಾದ ನಮ್ಮ ಸಂತೋಷ ಅಣ್ಣನ ನೇತೃತ್ವಡು ಬಾರಿ ಸೋಕದ ಒಂಜಿ ಟೀಮ್ ಅಂತಾರೆ ಆ ಟೀಮ್ ಅದ್ದೂರಿಯಾದ ಒಂದು ಬಾರಿ ಸೋಕದ ಹೊರೆಕಾಣಿಕೆ ರವಿಶಂಕರ್ನ ನೇತೃತ್ವ ಸಂಘಟನಾ ಚತುರು ಆನಂದ ಶೆಟ್ಟರ್ನ ನೇತೃತ್ವ ಬಾರಿ ಪೊರ್ಲುಡ ಒಂದು ಕಾರ್ಯಕ್ರಮ ಸಂತೋಷನೆ ಮಂತೇರು ತಂತ್ರಿ ವರ್ಯರ್ನ ಫುಲ್ ಸಾಕಾರ ಈತ ಪೊರ್ಲದ ಒಂದು ಕಾರ್ಯಕ್ರಮ ಮಂತನಾರು ನಮ್ಮ ಈ ಘನ ವೇದಿಕೆ ಮುಖ್ಯ ಅತಿಥಿ ಅದು ಬೈದರು ಸಂತೋಷನ ನಿಕಟಪೂರ್ವ ಅಧ್ಯಕ್ಷರು ಮೈಸೂರು ಎಲೆಕ್ಟ್ರಿಕಲ್ ಕಂಪನಿಯಿಂದ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀಯುತ ಸಂತೋಷ್ ಕುಮಾರ್ ರಾಯ್ ಬೋಲಿಯರು ನಮ್ಮ ಮಂದಿರದ ಗುರುಸ್ವಾಮಿನ ಆಶೀರ್ವಾದ ಯಾಪ ಬಣ್ಣಗಲ ಗುರುಸ್ವಾಮಿನ ಆಶೀರ್ವಾದ ತೊಂದರು ಅರೆಗಲ ಈ ಸಂದರ್ಭ 5ನೇ ವರ್ಷದ ಸುವರ್ಣ ಮಹೋತ್ಸವದ ಸಂದರ್ಭ ನಮ್ಮ ಪೂರ್ಣ ಪರವಾದ ರತ್ಪೂರ್ವಕ ಸ್ವಾಗತ ಉಂಟು. ಇವರಿಗೆ ಜನಾರ್ದನ ಗಟ್ಟಿ ಇವರು ಒಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ಬಂಧುಗಳೇ. ಜನಾರ್ದನ ಗಟ್ಟಿ ಇವರು ಒಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕೋಟಿ ನಾಮಜಪ ಯಜ್ಞದ ಸಮಿತಿಯ ಅಧ್ಯಕ್ಷರಾಗಿ ಯಶಸ್ವಿ ಕಾರ್ಯಕ್ರಮ ನಿರ್ವಹಣೆಯಲ್ಲಿ ಕಾರ್ಯವನ್ನ ನಿರ್ವಹಿಸಿದಂತ ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಇವರಿಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಬಂಧುಗಳೇ. ಜೋರಾದ ಚಪ್ಪಾಳೆ ಬರಲಿ. ಮತ್ತಷ್ಟು ಮಗದಷ್ಟು ಕಾರ್ಯಕ್ರಮಗಳು ತಮ್ಮಿಂದ ಆಗಲಿ ಅನ್ನುವಂತಹ ಸದಾಶಯದೊಂದಿಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ನಮ್ಮ ವೇದಿಕೆ ಉಪ್ಪುನಾರು ಕುಡರಿ ಭಾರಿ ಗಣ್ಯಾತಿ ಗಣ್ಯ ವ್ಯಕ್ತಿ ಶ್ರೀಯುತ ಅರಸರಾಜ ಮುದ್ದೆ. ಅರಸರಾಜ ಮುದ್ದೆರ್ನ ಬಗ್ಗೆ ಮೂಲ ಸಾಧಾರಣ ಒಂಚೂರು ಒಂತೆ ಹಿರಿಯಕ್ಕಲು ಇತ್ತು ನಂಡ ಸಾಧಾರಣ 5 ವರ್ಷದ ಮಿತ್ತದಾಕ್ಲು ಇತ್ತು ನಂಡ ಅಕ್ಲಿ ಸಾಧಾರಣ ಗೊತ್ತಾವು ಅರಸರಾಜ ಮುದ್ದೆರ್ನ ಕಾರ್ಬಾರ ಇಂಚಿನ ಅಂದು ಒಂಜಿ ಟೈಮ್ ಕಾಂತಣ್ಣ ರೈ ಅರಸರಾಜ ಮುದ್ದೇರ ಅವಳು ಸತ್ಯಪಾಲ್ ರೈ ಮೂಲ ವಿಠಲ್ ಶೆಟ್ರು ಅಂದ ಪನ್ಪುನ ಕಾಲೋಡು ಅರಸನ್ನಿ ಕೋಟೆಕಾರ ಪಟ್ಟಣ ಪಂಚಾಯತ್ ಕೋಟೆಕಾರ ಕೋಟೆಕಾರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಬಾರಿ ಮಲ್ಲ ಕಾರ್ಬಾರ್ ಮಂತನಾರು ಅರಸರಾಜ ಮುದ್ದೇರು ಅಂಚನೆ ಕೋಟೆಕಾರ ಎಂಕ್ಲ ಇತ್ತದ ಏನಾಯ್ತ ನೌಕರಿ ಆಯ್ತ ಸೊಸೈಟಿದಲ್ಲ ಒಂಜಿ ಟರ್ಮುಡು ಅಧ್ಯಕ್ಷರಾದ ಬಾರಿ ಕೆಲವೊಂಜಿ ಜನಕ್ಕೆ ಒಂಜಿ ನೌಕರಿ ಕೊಡ್ದು ಒವ್ವೇ ಒಂಜಿ ಕಾರ್ಯಡು ಅರ್ಸನ್ನಡ ಕೆಲಸ ಆಪುನಂದ ಖಂಡಿತ ಬಲೆ ಬಂಪೇರು ಎಂಡ ಆಪುಜಿ ನಾನು ನೇರ ಬಂಪೇರು ಇಜ್ಜಿ ಅವು ಏನಾರ್ದು ಆಪುನ ಹತ್ತುಂದು ದಯಪಂಡ ಅರೆರ್ದು ಓಫರ್ ಆಪುನ ಅಂಚಿನ ಆ ಟೈಮ್ ಉಡ್ಲ ಒಂಜಿ ಟೈಮ್ ಉಡ್ಲ ಸೈಟ್ ಪುರ ಲತ್ತು ಕೊರ್ನಾಗ ಬಲ್ಲು ಬತ್ತದ ಲತ್ತು ಕೊರ್ಲೆಂಬೆ ಅಪ್ಪ ಕಾರ್ಬಾರ ಜನ ಕೊರ್ಲೆಂಬೆ ದೀಲೆಂಬೆ ಓ ಅಂಚಿನ ಒಂಜಿ ಅರ್ಸನ್ನಿ ಇನಿತ ಈ ಘನ ವೇದಿಕೆ ಯಾನಾರೇನು ಅರ್ಸನ್ನಡ ಪುದರ್ ಬಂಡ ಖಂಡಿತವಾದ ಕೇನಿಜಿ ಆಂಡ ದಾಯಪ ಕೇನಿಜಿ ಅರಂದಾರ ಎಂಡ ಕೇನಿಜಿ ದಯಪಂಡ ಎಂಕ್ಲೆ ಆತ್ಮೀಯತೆ ಉಂಟು ದಯಪಂಡ ಮುರನಿ ಫೋನಾಗನೆ ಬಂದು ರಂದ ಯಾನ್ ಗೆಸ್ಟ್ ನಿಖಿಲ್ನ ಕಾರ್ಯಕ್ರಮ ಖಂಡಿತವಾದ ಬರ್ಪೆ ಒರೆಕಾಣಿಕೆ ಬರ್ಪೆ ಕೋಡೆ ಒರೆಕಾಣಿಕೆ ವೈದ್ಯರು ಬಾರಿ ಪುರ್ಲದ ಸಹಕಾರ ಕೊಡ್ತಾರೆ ನಮ್ಮ ಈ ಕಾರ್ಯಕ್ರಮಕ್ಕೂ ನಿಖಿಲಿಗೆ ಎಂಚಿನ ಆವಡದು ಬಂದಿಲ್ಲ ಕೇಂದ್ರ ಶ್ರೀಯುತ ಅರಸರಾಜ ಮುದ್ದೇರು ದೇವರತ್ತಂದ ಕೊಂಡಾನದ ಒಂಜಿ ಆಡಳಿತದ ಒಂಜಿ ಚುಕ್ಕಾನಿ ದೆತ್ತೊಂಡ್ರಲ್ಲ ಆ ದೈವದ ಅಂಚನೆ ಅಯ್ಯಪ್ಪನಲ್ಲ ಆಶೀರ್ವಾದ ಪಡು ದಯಪಂಡ ದೆತ್ತೊಂಡೇರ್ನಂಡ ಆ ಕ್ಷೇತ್ರ ನನಾತು ಬೆಲಗಾಡು ಅಂಚನೆ ಈ ಕಾರ್ಯಕ್ರಮಕ್ಕೂ ನಮ್ಮ ವೈದ್ಯನಂಚಿನ ಶ್ರೀಯುತ ಅರಸರಾಜ ಮುದ್ದೆ ಅವೇರಿನ ನಮ್ಮ ಅಯ್ಯಪ್ಪ ಮಂದಿರ ಟ್ರಸ್ಟ್ ಪಕ್ಕ ಅಯ್ಯಪ್ಪ ಸೇವಾ ಸಮಿತಿ ಸುವರ್ಣ ಮಹೋತ್ಸವ ಸಮಿತಿ ಪರವಾದ ಅಂಚಿನ ಸೇರಿದ ಪೂರ ಸಭಿಕೆಯ ಪರವಾದ ರತ್ಪೂರ್ವಕವಾದ ಸ್ವಾಗತ ಉಂಟು. ಸೇವಾ ಸಮಿತಿಯ ಕೋಶಾಧಿಕಾರಿಗಳಾಗಿರ್ತಕ್ಕಂಥ ರಾಜೇಶ್ ಉಪ್ಪಳಿ ಇವರು ಬಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ಹರ್ಷರಾಜ್ ಮುದ್ಯ ಧಾರ್ಮಿಕ ಮುಖಂಡರು ಇವರನ್ನ ಅತ್ಯಂತ ಪ್ರೀತಿಯಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಬಂಧುಗಳೇ, ತಮ್ಮೆಲ್ಲರ ಜೋರಾದ ಚಪ್ಪಾಳೆಗಳೊಂದಿಗೆ ಶ್ರೀ ಹರ್ಷರಾಜ್ ಮುದ್ಯ ಇವರನ್ನ ಇವತ್ತಿನ ಈ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅಂಜನೆ ಕುಡರಿ ಮುಖ್ಯ ಅತಿಥಿ ಎಂಕಲ ಕೋಟೆಕಾರ ವ್ಯವಸಾಯ ಬ್ಯಾಂಕ್ದ ನಿರ್ದೇಶಕರು ಮಾಮಲ್ಲ ದೈವ ಭಕ್ತಿ ಅಜ್ಜನ ಪರಮ ಭಕ್ತಿ ಅಯ್ಯಪ್ಪ ಸ್ವಾಮಿನಲ್ಲ ಒಂದು ರೀತಿದ ಭಕ್ತಿಯನ್ನು ಬರಲಿ ಕರಿನವರ್ ಸಲಾರ್ ಅಮ್ಮನ ಶಬರಿಮಲೆ ಕಡಪಡ್ತಾರೆ ದೇವರತ್ತನ ದುಂಬುಗ ಯಾನ್ಲ ಬರ್ತಾ ಪನ್ಪುನಾರು ಧಾರ್ಮಿಕ ವಿಚಾರೋಡು ಒವ್ವೇ ಒಂಜಿ ರಾಜಜ್ಜಿ ಉದಯ ಕುಮಾರ್ ಶೆಟ್ರು ಒವ್ವೇ ಒಂಜಿ ಯಾನ ಕಾರ್ಯಕ್ರಮ ಉಳ್ಳೆಂದ ಪಂಡ ಐಕ್ ಎಂಚಿನ ಪೂರ ಸಹಾಯ ಸಗಾಯ ಆವಡು ಹತ್ತನ ಒಂಜಿ ಪಾಪ ದಾಖಲೆಗೆ ಒಂಜಿ ಸಹಾಯ ಆವಡಂದ ಬಾರಿ ಸೌಮ್ಯವಾದಿ ಮಾತ್ರ ಪಾತೆರ್ನಾಗ ಎಂಕಲ್ ಲೆಕ್ಕ ದುಡುಕುದು ಪಾತೆರ ಪ್ರಶ್ನೆ ಇಜ್ಜಿ ಅಂದ ಅಂದ್ಕೊಂಡೇರಿ ಆ ಒಂದು ಬಂಡೇರಿ ಮುಗಿನಡಿಗೆ ಬೇತ ದಾಲ ಪಾತೆರ್ಜಿ ಬಾರಿ ಸೌಮ್ಯವಾದಿ ಇತ್ತೀಚೆಗೆ ಹಲವಾರು ಧಾರ್ಮಿಕ ಸಭಾ ಕಾರ್ಯಕ್ರಮ ಭಾಗವಹಿಸಿದ್ರು ಒಂಜಿ ಎಂಕಲ್ಡ ಕೋಟೆಕಾರ ಬ್ಯಾಂಕ್ದ ಡೈರೆಕ್ಟರ್ ನೆಟ್ಟು ಬಾರಿ ಒಂಜಿ ಮುಂಚೂಣಿ ಪುನಃ ಡೈರೆಕ್ಟರ್ ಶ್ರೀಯುತ ಉದಯ ಕುಮಾರ್ ಶೆಟ್ರು ದಯಪಂಡ ಧಾರ್ಮಿಕವಾದಲ ಅತ್ತನ ಸಮಾಜಮುಖಿ ಕೆಲಸ ಬಂತೊಂದು ಜವನೇರನ್ನು ಒಟ್ಟು ಸೇರಿಸ ಒಂದು ಹಲವಾರು ಜನಪರ ಕೆಲಸ
ಕೆಲಸ ಮಂತನಾರು ಶ್ರೀಯುತ ಉದಯ್ ಕುಮಾರ್ ಶೆಟ್ಟಿ, ನಿರ್ದೇಶಕರು ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್. ಎನ್ನ ಆತ್ಮೀಯರ್ಲ ಅಂದು ಎನ್ನ ಬಾರಿ ಒಡನಾಟಿಲ್ಲ ಬೇರೆ ಈ ಸಂದರ್ಭ ನಮ್ಮ ಪೂರಣ ಸ್ವಾಗತ ಉಂಟು. ಇವರನ್ನ ಅಯ್ಯಪ್ಪ ಮಂದಿರ ಟ್ರಸ್ಟಿಗಳು ಸದಸ್ಯರು ಮೋಹನ್ ಕಾಚಾರಿ ಇವರು ಬಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮೋಹನ್ ಕಾಚಾರು, ಶ್ರೀ ಉದಯ್ ಕುಮಾರ್ ಶೆಟ್ಟಿ, ನಿರ್ದೇಶಕರು ಕೋಟೆಕಾರು ವ್ಯವಸಾಯ ಸೇವಾ ಸಂಘ, ಇವರನ್ನ ಅತ್ಯಂತ ಪ್ರೀತಿಯಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅಯ್ಯಪ್ಪ ಮಂದಿರ ಟ್ರಸ್ಟ್ ರಿಜಿಸ್ಟರ್ಡ್ ನ ಸದಸ್ಯರು ಮೋಹನ್ ಮಾಡೂರು ಇವರು ಸ್ವಾಗತವನ್ನ ನೀಡ್ತಾ ಇದ್ದಾರೆ. ಅಂಚನೆ ಕುಡಂಜಿ ಗೆಸ್ಟ್ ನಮ್ಮ ಆಡಳಿತ ಮುಖ್ಯ ಸದಸ್ಯ ಶಿರ್ಡಿ ಸಾಯಿಬಾಬಾ ಮಂದಿರ ಚಿಲಿಂಬಿ ವಿಶ್ವಾಸ್ ಕುಮಾರ್ ದಾಸ್ ಇತ್ತ ಕೆಲವೇ ಪಡ್ತಡು ಅರು ಬರಲಿರು ಅರೆಲ್ಲ ಸ್ವಾಗತ ಮಂತನೊಟ್ಟಿಗೆ ನಮ್ಮ ವೇದಿಕೆಡ್ ಈ ಇನಿತ ಈ ಘನ ವೇದಿಕೆಡ್ ಬಾರಿ ಮಲ್ಲ ವ್ಯಕ್ತಿ ಉದ್ಯಮಿ ಶ್ರೀಯುತ ಸಂತೋಷ್ ಕುಮಾರ್ ಬೈರಂಪಲ್ಲಿ ಮೆರ್ನ ಬಗ್ಗೆ ಪಂಡನಾಥ್ ಎಂಕಲ ಚಂದ್ರಶೇಖರ್ ಗೌರವಾಧ್ಯಕ್ಷರು ಪಂಪೇರು ಸಂಸ್ಥಾಪಕರು ಶ್ರಮಿಕ ತರುಣರ ತಂಡ ಬೈರಂಪಲ್ಲಿ ಅಂಚನೆ ಸದಸ್ಯರು ಬೈರಂಪಲ್ಲಿ ಗ್ರಾಮ ಪಂಚಾಯತ್ ಹಲವಾರು ಬಡ ನಿರ್ಗತಿಕರಿಗೆ ಇಲ್ಲು ಕಟ್ಟದು ಕೊಡ್ದು ಅರ್ನಾನೇ ಒಂದು ತಂಡ ಕಟ್ಟೊಂದು ಸಂಸ್ಥಾಪಕರಾದ ಶ್ರಮಿಕ ತರುಣರ ತಂಡ ಪಂಡದು ಬಾರಿ ಪುಗರ್ತದ ಒಂದು ಕಾರ್ಯನು ಮಂತನೊಟ್ಟಿಗೆ ಅರ್ನ ಸಂಬಂಧಪಟ್ಟ ಜಿಲ್ಲೆಡ್ ಐಕ್ ಸಂಬಂಧಪಟ್ಟ ಪ್ರತಿ ಧಾರ್ಮಿಕ ಕ್ಷೇತ್ರಗೂ ಐತನೇ ಒಂದು ತಂಡ ಕಟ್ಟೊಂದು ಐಕ್ ಬೋಡಾಫೋನ್ ಒಂದು ವ್ಯವಸ್ಥೆಯನ್ನು ಮಂತದ್ದು ಸಾಮಾಜಿಕವಾದ ಶೈಕ್ಷಣಿಕವಾದ ಧಾರ್ಮಿಕವಾದ ಬಾರಿ ಪುಗರ್ತದ ವ್ಯಕ್ತಿ ಶ್ರೀಯುತ ಸಂತೋಷ್ ಕುಮಾರ್ ಬೈರಂಪಲ್ಲಿ ಮೇರೆಗೆ ನಮ್ಮ ಈ ಘನ ವೇದಿಕೆ ಅಯ್ಯಪ್ಪ ಮಂದಿರ ಟ್ರಸ್ಟ್ ಪಕ್ಕ ಅಯ್ಯಪ್ಪ ಸೇವಾ ಸಮಿತಿ ಸುವರ್ಣ ಮಹೋತ್ಸವ ಸಂದರ್ಭ ನಮ್ಮ ಪೂರಣ ಪದಾರನ್ನು ರಥಪೂರ್ವಕ ಸ್ವಾಗತ. ಇವರನ್ನ ಅಶೋಕ್ ಕೋಟ್ಯಾನಿಯವರು ಬಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಧಾರ್ಮಿಕ ಮುಖಂಡರಾಗಿ ಶ್ರಮಿಕ ತರುಣರ ತಂಡವನ್ನು ಕಟ್ಟಿಕೊಂಡು ಈ ಮುಖಾಂತರ ಸಾಮಾಜಿಕ ಕಾರ್ಯ ಚಟುವಟಿಕೆಗಳನ್ನು ಮಾಡಿಕೊಂಡು ಇತ್ತೀಚೆಗಷ್ಟೇ ಒಟ್ಟಾರೆ 13 ಮನೆಗಳನ್ನ ಈವರೆಗೆ ಹಸ್ತಾಂತರ ಮಾಡಿದ್ದಾರೆ. ಬಂಧುಗಳು ಜೋರಾದ ಚಪ್ಪಾಳೆ ಬರಲಿ. ಶ್ರೀ ಸಂತೋಷ್ ಕುಮಾರ್ ಬೈರಂಪಳ್ಳಿ ಉದ್ಯಮಿಗಳು, ಪಂಚಾಯತ್ ಸದಸ್ಯರು ಬೈರಂಪಳ್ಳಿ ಇವರನ್ನ ಅತ್ಯಂತ ಪ್ರೀತಿಯಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅಂಚನೆ ನನಂಜಿ ಮುಖ್ಯ ವ್ಯಕ್ತಿ ಶ್ರೀಯುತ ಭಾಸ್ಕರ್ ಮೊಯ್ಲಿ ಮುಕ್ತೇಶ್ವರರು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ ಕೊಡುಪು ಅರ ಕೆಲವೇ ಕ್ಷಣ ಬರಲಿರು ಮೇರೆಲ್ಲ ಈ ಸಂದರ್ಭ ಸ್ವಾಗತ ಮಂದೊಟ್ಟಿಗೆ ವೇದಿಕೆ ನಮ್ಮ ಒಂಜನೇ ವಾರ್ಡದ ಕೌನ್ಸಿಲರ್ ಆಯ್ನ ಶ್ರೀಯುತ ರಾಘವ್ ಗಟ್ಟಿ ಇವರು ಉಪಸ್ಥಿತಿ ಉಂಡು. ರಾಘವ್ ಗಟ್ಟಿರ ಎಂಕ್ಲೆಗೆ ದಯಪಂಡ ಬಾರಿ ಆತ್ಮೀಯತೆ ದಯಪಂಡ ಒಂಜಿ ಆರು ಕೌನ್ಸಿಲರ್ ಆದ್ರೆ ಒಂಜಿ ಒವ್ವೇ ಒಂಜಿ ಅಮ್ಮು ಬಿಮ್ಮು ದಾಲಜ್ಜಿ ದಯಪಂಡ ಪಾತೆರ್ನಾಗ ಜೋಕುಲ್ ಲೆಕ್ಕನೆ ನಮಕ್ ಒವ್ವು ವಿಷಯ ಉಡ್ಲ ಆರು ರೆಡಿ ಇತ್ತ ಎಂಕಲು ದಿವ್ಯಕ್ಕಡ ಒಂಜಿ ಅನುದಾನಕ್ಕೆ ಎನ್ನಾಗ ಎಂಕ್ಲೆ ರಾಘವ ಗಟ್ಟಿ ಅರಡ ಆ ವಿಷಯ ಪನೋಡಾಪುಂಡು ದಿವ್ಯಕ್ಕಡ ಪನ್ನಾಗ ರಾಘವ ಗಟ್ಟಿ ಪಂತ ದಯಪಂಡ ಆರು ಒಂದಿರಿ ಎನ್ನ ಅನುದಾನ ಆರು ಕೊರಡು ಪನ್ಪುಣ ಅಂತ ಒಂಜಿ ಎಲ್ಲೆ ಮಟ್ಟದ ಎಂಕ್ಲೆ ಸಹಾಯ ಮನ್ಪೊಡು ರಾಘವ ಗಟ್ಟಿದಕ್ಕೆ ಎನ್ನಾಗ ದಿವ್ಯಕ್ಕಲ ಐಕ ಒಂಜಿ ಸಾತ್ ಕೊರಿಯರ್ನಂಡ ಖಂಡಿತವಾದ ಎಂಕ್ಲೆಗೆ ಓವೇ ಸಾಲ ಉಂತಂದೆ ಒಂಜಿ ಮಂದಿರದ ಈ ಸತಿ ಎಂಕ್ಲೆಯಿಂದ ಗುರುಸ್ವಾಮಿ ಒಂಜಿ ಭಾಷೆ ಕೊರ್ತ ಲಕ್ಷ್ಮಣನೇ ಬಂತೀರಿ ದಾರ್ಲಾವಡ್ ಸಾಲ ಉಂತಾರ ಬಲ್ಲಿ ಪನ್ಪುಣ ಅಂಚೆನೆ ಎಂಕ್ಲೆ ಒಂಜಿ ಸಲಿಯ ಎಂಕ್ಲ ಪಟ್ಟಣ ಪಂಚಾಯತ್ ಒಂಜಿ ಸಹಕಾರ ತಿಕ್ಕೋಡ್ನಾಂಡ ರಾಘವ ಗಟ್ಟಿನ ಪಾತ್ರ ಉಂಡು. ರಾಘವ ಗಟ್ಟಿ ಅರ್ನ ನೇರ್ ದುಂಬದ ಅವಧಿಡ್ ಅರ್ನ ಮಿಸಸ್ ಮೂಲು ಕೌನ್ಸಿಲರ್ ಆದಿತ್ಯರು ಅಂಚಾದ ಮಿಕ್ಲ ಮೆರ್ನ ಸಹಕಾರ ನನಾತು ಬೋರ್ಡ್ ಎಂಕ್ಲೆಗೆ ಪ್ರತಿ ಒಂಜಿ ವಿಷಯಗಳು ನನ್ನ ಸಹಕಾರ ಬೋರ್ಡ್ ಸಹಕಾರ ಕೊಡ್ತನಾರು ಮೇರೆಲ್ಲ ನಮ್ಮ ಅಯ್ಯಪ್ಪ ಮಂದಿರ ಟ್ರಸ್ಟ್ ಪಕ್ಕ ಅಯ್ಯಪ್ಪ ಸೇವಾ ಸಮಿತಿ ಪರವಾದ ರಕ್ತಪೂರ್ವಕವಾದ ಸ್ವಾಗತ. ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿ ಇವರಿಗೆ ಹರೀಶ್ ಗಟ್ಟಿ ಕಾಚಾರು ಅಯ್ಯಪ್ಪ ಮಂದಿರ ಟ್ರಸ್ಟ್ ರಿಜಿಸ್ಟರ್ಡ್ ಇದರ ಸದಸ್ಯರು ಇವರನ್ನ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ಹೇಳಿಕೊಳ್ತಾ ಇದ್ದೇವೆ. ಕೋಟೆಕಾರು ಪಟ್ಟಣ ಪಂಚಾಯತ್ನ ಸದಸ್ಯರು ಶ್ರೀ ರಾಘವ ಗಟ್ಟಿ ಇವರನ್ನ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅಂಜನೆ ವೇದಿಕೆ
ಮನ್ಪುನಾರು ಎನ್ನ ಬಾರಿ ಮಲ್ಲ ಆತ್ಮೀಯ ವ್ಯಕ್ತಿ ಶ್ರೀಯುತ ಜಯಂತ್ ಕೊಂಡನ ಬಗ್ಗೆ ಸಾಧಾರಣ ಸಲಿಯರಿಗೆ ಸಾಧಾರಣ ಜಯಂತ್ ಕೊಂಡನ ಬಗ್ಗೆ ಭಾರಿ ಅಡ್ಡ ಅಭಿಪ್ರಾಯ ಉಂಟು ದಯಪಂಡ ಓಜಿ ಧಾರ್ಮಿಕ ಸೇತುಡು ಜಯಂತ್ ಕೊಂಡನ ಐಟು ಜೀರ್ಣೋದ್ಧಾರ ಅತ್ತ ಬ್ರಹ್ಮ ಕಲಸದ ಉಳ್ಳೇರಿಂದಾಂಡ ಅವ್ರ ಕಾರ್ಯಕ್ರಮ ಯಶಸ್ವಿ ಆನಂದ್ ಲೆಕ್ಕ ದಯಪಂಡ ಹೊರೆ ಕಾಣಿಕೆ ಬತ್ತನ ಪ್ರತಿ ಒಂಜಿ ಅವಳೊಂಜಿ ದಯಪಂಡ ಪ್ರಚಾರ ಸಮಿತಿದ ಒಂಜಿ ಜವಾಬ್ದಾರಿ ಅತ್ತನ ಹೆಂಚಿನ ಆವಡ ಜವನರಿಗೆ ರಾತ್ರಿ ಅಕ್ಕಲು ಬೋಡಪ್ಪನ ಒಂಜಿ ವ್ಯವಸ್ಥೆ ಮಾಡ್ಪನಾಗ ಅವಳು ಉಳ್ಳೇರು ಜಯಂತ್ ಕೊಂಡನ ಜೀಪು ಮತ್ತೊಂದು ಅಂಚಾರು ಹಿಂಗ ಜಯಂತ್ ಕೊಂಡನ ಬಗ್ಗೆ ಎಂಚಾಪನ ಮಂಡ ಕಾರ್ಬನ್ ಪೇರು ಸ್ವಾಮಿ ನಕ್ಲೆಗು ಬಕ್ಕ ಕೋಡೆ ಕಾರ್ಯಕ್ರಮ ಅನ್ನಾಗ ನೂತಾಯ ಸಾಲು ಎನ್ನಲೆ ಕೊಡುಪಾಡು ನೂತಾಯ ಸಾಲಾರು ಕೋಡೆ ಕಂತದ್ದು ಕೊಡ್ತೀರಿ ದಯಪಂಡ ನಿಗ್ಲಿ ಏರೆಗ್ಲ ಕೊಡ್ಲಿ ನನ್ನ ಹೆಂಚಿನ ಆವಡು ಮಂದಿರಗು ದಾದ ಆವಡು ಒಂದು ಕೇಂದಿರಿ ದಾದ ಆವಡೊಂದು ಪಂಡ ಜಯಂತ್ ಕೊಂಡ ನಿಗ್ಲಿ ಕೇಂದ್ರ ಜಾಸ್ತಿ ಮನಸ್ಸು ಬರ್ಪಿಜಿ ದಯಪಂಡ ಆರು ನಮಕ್ ಕೇನ್ನ ಪೂರ ವಸ್ತುಲ ಕೊಡ್ತನಾರು ಅಂಚಾತು ಆರು ಒಂಜಿ ಗಾದೆ ಉಂಡಿಗೆ ಎಂಚ ಒಂದ ಏಡು ಮುಟ್ಟಂದನ ಸೊಪ್ಪಿಜ್ಜಿ ಜಯಂತ್ ಕೊಂಡನ ಕೈಪಾಡಂದನ ಜಾಗೆ ಇಜ್ಜಿಂದು ಅಂಚ ಧಾರ್ಮಿಕವಾದಲ ರಾಜಕೀಯವಾದಲ ಪೂರ ವಿಷಯ ಉಳ್ಳ ಜಯಂತ್ ಕೊಂಡನ ಬಗ್ಗೆ ಯಾನ್ ಜಾಸ್ತಿ ಪುಗರ್ ಹೊಡೆದು ಜಯಪಂಡ ಸಲಿಯರು ನಮ್ಮ ಕೋಟೆಕಾರ್ಗ ಪಟ್ಟಣ ಪಂಚಾಯತಿಗೆ ಸಂಬಂಧಪಟ್ಟನಾರು ಕುಶಾಲನಗರಡು ಅರ್ನ ಇಲ್ಲಿ ಆರು ಸಾಮಾಜಿಕವಾದ ಇಂಚಿನ ಅಂಡ ಬಡವರಿಗೆ ಒಂಜಿ ಹೆಲ್ಪ್ ಆಪುಂದಂಡ ಎನ್ನಡೆ ಬರಾಡ ಪಂಪುನಾರು ಅಂಚಿನ ಒಂದು ವ್ಯಕ್ತಿ ಎನ್ನ ಬಾರಿ ಆತ್ಮೀಯರು ಶ್ರೀಯುತ ಜಯಂತ್ ಕೊಂಡನ ಉದ್ಯಮಿ ಗುತ್ತಿಗೆದಾರರು ಬೇರೆಲ್ಲ ಈ ಸಂದರ್ಭಡು ಯಾನ್ ಅಯ್ಯಪ್ಪ ಮಂದಿರ ಟ್ರಸ್ಟ್ ಬಕ್ಕ ಅಯ್ಯಪ್ಪ ಸೇವಾ ಸಮಿತಿ ಪರವಾದ ಸ್ವಾಗತ ಉಂಟು ಇವರನ್ನ ಜಯಂತ್ ಸಂಕೋಳಿಗೆ ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ರಿಜಿಸ್ಟರ್ ಸದಸ್ಯರು ಜಯಂತ್ ಸಂಕೋಳಿಗೆ ಅವರು ಬಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಶ್ರೀ ಜಯಂತ್ ಕೊಂಡಾಣ ಉದ್ಯಮಿಗಳು ಗುತ್ತಿಗೆದಾರರನ್ನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅಂಜನೆ ನಮ್ಮ ಇನಿತ ಈ ಧಾರ್ಮಿಕ ಸಭೆಯಲ್ಲಿ ಹೆಸರು ಪ್ರಮುಖ ವ್ಯಕ್ತಿ ಶ್ರೀಯುತ ನಿತೀಶ್ ಹೊಸಗದ್ದೆ ಬಂಡ ನಮಕೊಂದು ಕರೆಂಟ್ ಬಂದಾಗ ಸಾಧಾರಣ ಆ ಕಾಂಟ್ರಾಕ್ಟ್ ನ ಲೆವೆಲ್ ದಾಖಲೆ ಪೂರ ಗೊತ್ತಾಪುಂಡು ನಿತೀಶ್ ಹೊಸಗದ್ದೆ ಬಂಡ ಏರು ಬಂಡ ದಯಬಂಡ ಮೆಸ್ಕಾಂ ಇಲಾಖೆದ ಶಾಖಾಧಿಕಾರಿ ಅದು ಅರ ಬಾರಿ ಪುಗರ್ತದ ಒಂಜಿ ವ್ಯಕ್ತಿ ದಯಪಂಡ ಅರ್ನ ಫ್ಯಾಮಿಲಿ ಬಾರಿ ಪುಗರ್ತದ ಹೊಸಗದ್ದೆ ರಾಘವನ್ನಿ ಬಂಡ ಆರು ಬಾರಿ ಪುಗರ್ತದ ಇಲ್ಲ ಅಕ್ಲೆಗ್ ಎತ್ತೋ ಜಾಗೆ ಬಬ್ಬುಗಟ್ಟೆಡ್ ಎತ್ತೋ ಜಾಗೆ ಎತ್ತಿನಾರು ಅರ್ನ ಪಲ ಎಲ್ಲ ಒಂಜಿ ಆರ್ಕಿಟೆಕ್ಟ್ ಅದು ಒಂಜಿ ನೆಟ್ ವಿಶ್ವವಿದ್ಯಾನಿಲಯ ದನ್ನ ಪ್ರೊಫೆಸರ್ ಆದುಳ್ಳೇರು ಅಂಚೆನೆ ಬಾರಿ ಮಲ್ಲ ಫ್ಯಾಮಿಲಿ ನಿತೀಶ್ ಹೊಸಗದ್ದೆ ಅರೆನ್ ಎಂಕ್ಲು ಎಲ್ಲದ ಕಾರ್ಯಕ್ರಮಗಳನ್ನ ಆಹ್ವಾನ ಮಂತಿತ ಎಲ್ಲ ಅರೆಗೆ ಅನಿವಾರ್ಯ ಕಾರಣ ಬೇತ ಊರು ಒಂಜಿ ಪೋಯರ್ ಎತ್ತ ನಡೆದಾದ್ರ ಆರು ಅರೆನ್ ಎಂಕ್ಲು ರಿಕ್ವೆಸ್ಟ್ ಮಾಡ್ಪನಾಗ ಇಜ್ಜಿ ಯಾನ್ ಇನಿ ಇಜ್ಜಿ ಯಾನ್ ಎಲ್ಲ ಉಳ್ಳೆ ಅಂಚದು ಇನಿ ಬರೋಳಿಂದ ಅಂಡ ಈ ಬರೋಡಿಂದ ಪಂಡ ಅಂಚಾರು ಇನಿ ಈ ಕಾರ್ಯಕ್ರಮ ಬೈದೇರು ದಯಪಂಡ ಈ ಮೆಸ್ಕಾಂ ಇಲಾಖೆ ಬಂಡ ಜನಕ್ಕಳು ಸಾಪದೀಪನ ಇಲಾಖೆನೇ ಮೆಸ್ಕಾಮು ಕರೆಂಟ್ ಪೋಯ್ ಬೆಟ್ಟಿಗೆ ಸತಿ ಪೋయింది ಅಂಚ ಆಂಡಲ್ಲ ಆ ನೇನು ತಾಳ್ಮೆನಿಂದ ತಂದು ಬಾರಿ ಪೊರ್ಲುಡು ಈ ಕೆಲಸವನ್ನು ಕಾರ್ಯವನ್ನು ನಿಭಾಯಿಸಿನಾರು ಶ್ರೀಯುತ ನಿತೀಶ್ ಹೊಸಗದ್ದೆ ಎಂಗ್ಲು ಕೇನಾಗ ಆರ್ ಖಂಡಿತವಾದ ಈ ಕಾರ್ಯಕ್ರಮ ಬರ್ಪೆಂದು ಬಂದಿದ್ದೇರಿ ಇನ್ನು ಬೈದೇರಿ ಬೇರೆಗಳ ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ಬಕ್ಕ ಅಯ್ಯಪ್ಪ ಸೇವಾ ಸಮಿತಿ ಪರವಾದ ಅಂಚನೆ ಸೇರಿದಂಚಿನ ಪೂರ ಸಭೀಕರಣ ಪರವಾದ ರತ್ಪೂರ್ವಕ ಸ್ವಾಗತ ಉಂಟು. ಇವರಿಗೆ ದಿನೇಶ್ ಕುಂಪಾಳ ಇವರು ಬಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮೆಸ್ಕಾಂ ಉಳ್ಳಾಲ 2 ಇದರ ಶಾಖಾಧಿಕಾರಿಗಳು ಶ್ರೀ ನಿತೇಶ್ ಹೊಸಗದ್ದೆ ದಿನೇಶ್ ಕುಂಪಾಳ ಇವರು ಬಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ವಿನೋದ್ ಕುಂಪಾಳ ಇವರು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಬಂಧುಗಳೇ, ಜೋರಾದ ಕೈಚಪ್ಪಾಳೆಗಳೊಂದಿಗೆ ನಿತೇಶ್ ಹೊಸಗದ್ದೆಯವರನ್ನ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅಂಚನೆ ನನ್ನ ತುಂಬದ ಕಾರ್ಯಕ್ರಮ ಈ ವೇದಿಕೆ ಗಣ್ಯಾತಿ ಗಣ್ಯರೇ ಈ ವೇದಿಕೆ ಸನ್ಮಾನ ಮಂತ್ರಿಗಳ ಶ್ರೀಯುತ ಮೋಹನ್ ಕುಮಾರ್ ಉಳ್ಳಾಲ್ ನಾಟ್ಯ ರಾಣಿ ಸಾಂತಾಲ ಪ್ರಶಸ್ತಿ ಪುರಸ್ಕೃತರು ಅಂಚನೆ ಬಾರಿ ಪೊರ್ಲದ ಪಾಕತಜ್ಞರು ಶ್ರೀಯುತ ಕೃಷ್ಣಮಯ್ಯ ತಲಪಾಡಿ ಅಂಚನೆ ಶಿಲ್ಪಿ ಶ್ರೀ ಸುಂದರಾಚಾರ್ಯ ಕೋಟೆಕರ್ ಕಾಷ್ಟ ಶಿಲ್ಪಿ KS ಆನಂದ್ ಮಾಜಿ ರಾಜ್ಯಾಧ್ಯಕ್ಷರು
KST ಪಂಡ ರಾಜ್ಯಾಧ್ಯಕ್ಷರ ಆಪನೆ ತುಂಬು ಈ ಮಂದಿರದ ಟ್ರಸ್ಟ್ ಇಲ್ಲ ಅದು ಅತ್ತನ ಸೇವಾ ಸಮಿತಿದ ವಿವಿಧ ಜವಾಬ್ದಾರಿ ತಂದು ಪ್ರಧಾನ ಕಾರ್ಯದರ್ಶಿ ಅದು ಎಂಕ್ ಮಾರ್ಗದರ್ಶಕರ್ಲ ಅಂದು ದಯಪಂಡ ಒಂಜಿ ಟೈಮ್ ಒಟ್ಟು ಕಾರ್ಯದರ್ಶಿ ಅನ್ನಾಗ ಏನನ್ನ ಕಾರ್ಯದರ್ಶಿ ಸೂಚನೆ ಅನ್ಪಣ್ಣಾಗ ಇರ್ನೊಟ್ಟಿಗೆ ಯಾನು ಉಳ್ಳೆ ಜೊತೆ ಕಾರ್ಯದರ್ಶಿ ಅದು ಯಾನು ಇರ್ನೊಟ್ಟಿಗೆ ಬೇಲ ಮನ್ಪ ಐದು ಬಕ್ಕ ಅರ್ನ ಚಾಕಚಕ್ಯತ್ತಿಟ್ಟು ಐದು ದುಂಬದ ಕೆಲಸ ಕಾರ್ಯನು ಐನು ಎಂಕ್ ಜವಾಬ್ದಾರಿ ಐನು ಸುರುಕಾದ ಪ್ರಾರಂಭವಾದ ಆರು ಕೊಡ್ತೇರನಲ್ಲ ಗುರುಸ್ವಾಮಿ ಏನನ್ನು ಗುರುತಿಸಾದ ಆ ಕಾರ್ಯನು ಇರು ಮನ್ಪೋಡು ಪನ್ಪುಣ ಆ ಒಂಜಿ ಎಗ್ಗಲಿಕೆಗೆ ಶ್ರೀಯುತ KS ಆನಂದ್ ಉಳ್ಳೇರು ಅಂಚನೆ ನಮ್ಮ ರವಿಶಂಕರ್ ಸೋಮೇಶ್ವರ ಬಗ್ಗೆ ಪಾತೆರೆಂಡಿ ಇಜ್ಜಿ ದಯಪಂಡ ಆರು ಕೈಪಾಡ್ನಂಡ ಸಕ್ಸಸ್ ಕೋಟ ಒಂಜಿ ಹೊರಕಾಣಿಕೆ ಒಂಜಿ 2 ಜನ ಕೋಟಿ ಚೆನ್ನ ಲೆಕ್ಕ ಆರ್ಲ ಒಂಜಿ ಎಂಕಲ ಚಂದ್ರಶೇಖರ್ಲ ಐತೊಟ್ಟಿಗೆ ಎಂಕಲ್ ಒಂಜಿ ಚೂರು ಸಾತು ಕೊರ್ನೊಟ್ಟಿಗೆ ಬಾರಿ ಪೊರ್ಲದ ಒಂಜಿ ಹೊರಕಾಣಿಕೆದ ಅಂಚನೆ ಇತ್ತೆ ಮುರಾಣಿ ಆಯ್ನಂಚಿನ ನೇಟು ಸೋಮೇಶ್ವರ ಪುರಸಭೆ ಉಪಾಧ್ಯಕ್ಷರಾದ ಆಯ್ಕೆ ಆತೇರು ಅಂಚನೆ ಕುಡರಿ ವ್ಯಕ್ತಿ ದೀಪಕ್ ಪಿಲಾರ್ನ ಬಗ್ಗೆ ಪಣ್ಣೋಡೊಂದೇ ಬಿಡ್ಸಿ ದಯಪಂಡ ಸದಸ್ಯರಿಗೆ ಪ್ರೆಸರ್ ಬಾರ್ದು ಒಂಜಿ ಸದಸ್ಯರ ಪಂತೇರ್ನಲ್ಲ ಸದಸ್ಯರ ಪಿರಾವಡುತ್ತದೆ ಇಂಟರ್ಲಾಕ್ ಆವಡನ್ನ ದೀಪಕ್ ಪಿಲಾರ್ನ ಕಾರ್ಯ ಅಂಚನೆ ಚಂದ್ರಿಕಾ ರೈ ಉಳ್ಳೇರು ಆರ್ಲ ಉಳ್ಳೆ ಬರ್ರೆ ಪಂತಂಗಲ್ ಚಂದ್ರಿಕಾ ರೈ ಅಂಚನೆ ಕೆಲವೊಂದು ಮುಖಂಡರು ಉಳ್ಳೇರು ಮೆಕ್ಕಲು ದೀಪಕ್ ಕನ್ನಡ ಯಾನು ಗಡಿ ಅರೇನು ಮಂಡ್ಯದಿರುವಂತೆ ಅಂಚಿನ ಆರು ದೀಪಕ್ ಪಿಲಾರ್ಗಳು ಈ ಕಾರ್ಯಕ್ರಮ ಸನ್ಮಾನ ಉಂಟು ಬೇರೆಲ್ಲ ಈ ಸಂದರ್ಭ ಮೆಕ್ಕಲಿನ ಪೂರ ಸ್ವಾಗತ ಮಂದನೊಟ್ಟಿಗೆ ಈ ಕಾರ್ಯಕ್ರಮಗೂ ಬೈದನಂಚಿನ ಪೂರ ಸಭಿಕರೆಲ್ಲ ಸ್ವಾಗತ ಮಂದನೊಟ್ಟಿಗೆ ವೇದಿಕೆ ಎಂಕಲ ಗುರುಸ್ವಾಮಿ ಅಂಚನೆ ಮಂದಿರದ ಆಡಳಿತ ಮುಕ್ತೇಶ್ವರ ಶ್ರೀಯುತ ಲಿಂಗಪ್ಪ ಗಟ್ಟಿ ಗುರುಸ್ವಾಮಿ ಬೇರೆಲ್ಲ ಈ ಸಂದರ್ಭ ನಮ್ಮ ಪೂರೆಲ್ಲ ಪಡೆದು ಸ್ವಾಗತ ಮಂತನೊಟ್ಟಿಗೆ ಅತ್ಯಂತ ಪ್ರೀತಿಯಿಂದ ಇವರನ್ನ ಸ್ವಾಗತಿಸ್ತಾ ಇವರಿಗೆ ನವೀನ್ ಅಡ್ಕ ಇವರು ಬಂದು ಸ್ವಾಗತವನ್ನ ನೀಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ರಿಜಿಸ್ಟರ್ಡ್ ಇದರ ಆಡಳಿತ ಮುಕ್ತೇಶ್ವರರು ಗುರುಸ್ವಾಮಿಗಳಾಗಿರ್ತಕ್ಕಂಥ ಶ್ರೀ ಲಿಂಗಪ್ಪ ಗಟ್ಟಿ ಇವರನ್ನ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ ಬಂಧುಗಳೇ. ತಮ್ಮೆಲ್ಲರ ಕೈಚಪ್ಪಾಳೆ ಮುಖಾಂತರ ಶ್ರೀ ಲಿಂಗಪ್ಪ ಗಟ್ಟಿ ಗುರುಸ್ವಾಮಿಗಳು ಅತ್ಯಂತ ಭಕ್ತಿಪೂರ್ವಕ ಸ್ವಾಗತವನ್ನ ನೀಡ್ತಾ ಇದ್ದೇವೆ. ಅಂಚನೆ ಕರಿ ವರ್ಷ ಎಂಕಲ್ 46 ವರ್ಷೋಡು ಒಂಜಿ ಎಂಕಲ್ ಸೇವಾ ಸಮಿತಿ ಆಯ್ಕೆ ಮನ್ಪನಾಗ ಸುವರ್ಣ ಮಹೋತ್ಸವ ಸಮಿತಿಗೆ ಒಂಜಿ ಮನ್ಪೋಡು ಅಪ್ಪ 1 ವರ್ಷದ ಅವಧಿಗೆ ಒಂಜಿ ಅಕ್ಲಿಗೆ ಯಾವಜಿ ಐನು 2 ವರ್ಷಗೂ ಮನ್ಪೋಡು ಪನ್ಪನಲ್ಲಿ ಕೊಡು ಎಂಕಲ ಬಾರಿ ಪ್ರೀತಿ ಪಾತ್ರ ಮಂದಿರದ ಬುಲೆಚಲಿಗೆ ಕಾರಣ ಶ್ರೀಯುತ ಶ್ರೀಧರ್ ಶೆಟ್ಟಿ ಒಂಜಿ ಕಮಿಟೆಡ್ ಪದಾಧಿಕಾರಿ ಆದ ತಂದನ ನಮ್ಮ ತೂತಿಜ ದಯಪಂಡ ಆರು ಪದಾಧಿಕಾರಿ ಆದ ತಂಜನ ಆನ ಅಯ್ಯಪ್ಪನ ಮಾತ್ರ ಪರಮ ಭಕ್ತಿ ಅಯ್ಯಪ್ಪನ ಕ್ಷೇತ್ರೋಡು ಆರು ಎನ್ನಿನಂಚಿನ ಕೆಲಸ ಆನಾಗ ಆರು ಪ್ರತಿ ಒಂಜಿಲ್ಲ ನಮಕ್ ಬಾರಿ ಪೊರ್ಲೋಡು ನೀರು ದುಂಬಲ ಸಹಕಾರ ಮಂತನಾರು ಶ್ರೀಧರಣ್ಣೆ ಅಧ್ಯಕ್ಷತೆ ದತ್ತನೆ ಬಂದಾಗ ಆರು ಖಂಡಿತವಾದಿ ದತ್ತ ನೋಡು ಅಂಚನೆ ಐತೊಟ್ಟಿಗೆ ಸಾಥ್ ಕೊಡ್ತಿನಾರು ಕೂಡರಿ ಆರು ಬೊಕ್ಕ ಬಂತೆ ಅಂಚನೆ ಈ ಶ್ರೀಧರಣ್ಣೆ ನೆತ್ತ ರಾತ್ರಿ ಬಗೆಲು ಈ ವಿಷಯಡು ಬಾರಿ ಪೊರ್ಲೋಡು ಈ ಸುವರ್ಣ ಮಹೋತ್ಸವ ಸಂಭ್ರಮ ಯಶಸ್ವಿಯಾರೆ ಕಾರಣಕರ್ತರ ಬೇರೆಲ್ಲ ನಮ್ಮ ಪೂರೆಲ್ಲ ರಕ್ತರೋಕದ ಸ್ವಾಗತ ಇವರನ್ನ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದವರಿಗೆ ಸದಾಶಿವ ಗಟ್ಟಿ ಇವರು ಬಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಶ್ರೀಧರ ಶೆಟ್ಟಿ ಉಳ್ಳಾಲ ಬೈಲು ಅಧ್ಯಕ್ಷರು ಸುವರ್ಣ ಮಹೋತ್ಸವ ಸಮಿತಿ ಇವರನ್ನ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅಂಚನೆ ಕುಡರಿ ಕಾರ್ಯಾಧ್ಯಕ್ಷರಾದ ಆಯ್ಕೆ ಎಂಗ್ಲ ಬಾರಿ ಪ್ರೀತಿ ಪಾತ್ರ ಶ್ರೀಯುತ ಲಕ್ಷ್ಮಣ ಕಟ್ಟಿಮನಿಗೆ ಓಲ್ಲ ಪುದಾರ್ಥ ಜನಬಲ್ಲಿ ದಯಪಂಡ ಎಂಕ್ಲೊಂಜಿ ಈ ಸತಿ 50 ಫ್ಲಕ್ಸ್ ಪಾಡ್ನಾಗ ಪೂರಲ್ಲ ಪುದಾರ್ಥ ಲಕ್ಷ್ಮಣ ಕಟ್ಟಿಮನ ಪುದಾರ್ಥ ಉಜ್ಜಿ ದಯಪಂಡ ಆರು ಬಂತೇರಿ ಒಂಜಿ 15 ಫ್ಲಕ್ಸ್ ಪಾಡ್ಲೆ ಮಾತ್ರ ಎನ್ನ ಪುದಾರ್ ಪಾಡ್ರೆ ಬಳ್ಳಿ ಪ್ರಚಾರಕ್ಕೂ ಬಿಲ್ಕುಲ್ ಇಜ್ಜೇರಿ ಎತ್ತೋ ಸಮಿತಿ ದಾಖಲೆ ಅರ್ನ ಇಲ್ಲ ಬಾಕಲ್ದ ಕಾತೊಂದು ಪುನಾಗ ಬೆಂಗಳೂರು ಪುದಾರ್ಥ ಇಲ್ಲಡೆ ಬತ್ತೇರು ಬಂದಾಗ ಆರು ಇಲ್ಲ ತಿಕ್ಕುವೇರಿ ತಿಕ್ಕದು ಬಂತು ನಿಕ್ಲೆ ದಾದ ಆವಡು ಬಂದು ಸರಿ ಆ ನಡೆ ಬರ್ತಾ ಅಂದ್ ಬೇರೆ ಸಮಿತಿಗೆ ಓಲು ಪಾಡ್ನಲ್ಲ ಸಮಿತಿ ಎಂಕಲ ನಮ್ಮ ಮಂದಿರೋಡು ಗುರುಸ್ವಾಮಿನ ಬಗ್ಗೆ ಬಾರಿ ಪ್ರೀತಿ ಅಂಚನೆ ಮಂದಿರೋಡು ಅಯ್ಯಪ್ಪನ ಬಗ್ಗೆ ಬಾರಿ ಪ್ರೀತಿ ಬೆಂಗಳೂರು ಬಕ್ಕ ಮೈಸೂರು ಕೆಲಸ ಮಂತಂದುಪ್ಪನಾಗಲ್ಲ ಅಯ್ಯಪ್ಪನ ಬಗ್ಗೆ ಪಾತ್ರನಾಗ ಇಂಚಿನಾಳ ಒಂಜಿ ವಿಷಯ ಪಂಡ್ರೆ ಕೂಡ್ಲೆ ಆ ಕಾರ್ಯಕ್ರಮ ಉಪಸ್ಥಿತಿ ಈ ಮಂದಿರದ ಈತ ಪುರ್ಲದ ಬೇಲೆ ಆವಡಂದ ಒಂಜನೇ ರೂವಾರಿ ಶ್ರೀಯುತ ಲಕ್ಷ್ಮಣ ಕಟ್ಟೆಮನಿನ ಬಗ್ಗೆ ಪಂಡ್ರೆ ದಾಲಜಿ ದಯಪಂಡ ಆರು ಪಂಪೇರಿ ಯಾನು ಓವು ಬಂತನಲ್ಲ ಪಂಡ್ರೆ ಬಲ್ಲಿಂದ ಅರ್ನ ಒಂಜಿ ಸೊಬ ಉಂಡು ಓವುಲ ಪಂಡ್ರೆ ಬಲ್ಲಿ ದಯಪಂಡ ಯಾನು ಅರೆ ಗೊತ್ತಾನ ಅನ್ನೊಂದು ಉಲ ಹಿಡಿತನ ಅರೆ ಗೊತ್ತಾನ ಅಂಚಿನ ಲಕ್ಷ್ಮಣ ಕಟ್ಟೆಮನಿ ಯಾನ್ ಜಾಸ್ತಿ ಪುಗರು ದಯಪಂಡ ಅರೆ ಪುಗರ್
ಪುಕಾರ್ನ ಉಂಡ ಆಪುಜಾರಿಗೆ ಅರೆಗೆ ಉಲಾಯಿ ಅಯ್ಯಪ್ಪ ತುಯರ್ನೆ ಅನ್ನಂದು ಅಂಚಿನ ಲಕ್ಷ್ಮಣ ಕಟ್ಟಿ ಮನೆ ನಮ್ಮ ಈ ಘನ ವೇದಿಕೆ ಕಾರ್ಯಾಧ್ಯಕ್ಷರಾದ ಈ ಬಾರಿ ಪೊರ್ಲುದ ಕಾರ್ಯಕ್ರಮ 2 ಜನ ಕೋಟಿ ಚೆನ್ನ ಇರ್ಲಕ್ಕ ಬಾರಿ ಪೊರ್ಲುಡು ನಮಗೆ ಸಾಥ್ ಕೊಡ್ತಾರೆ ಬೇರೆ ನಮ್ಮ ಪೂರೈನ ಹೃತ್ಪೂರ್ವಕವಾದ ಸ್ವಾಗತ. ಇವರಿಗೆ ಮನೋಜ್ ಕಟ್ಟಿ ಇವರು ಒಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸುವರ್ಣ ಮಹೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರು ಶ್ರೀ ಲಕ್ಷ್ಮಣ ಕಟ್ಟಿಮನಿ ಇವರನ್ನ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅಂಚನೆ ವೇದಿಕೆ ಉಪ್ಪನಾರು ನಮ್ಮ ಸೇವಾ ಸಮಿತಿಯ ನಿಕಟಪೂರ್ವ ಅಧ್ಯಕ್ಷರು ಅಂಚನೆ ಇತ್ತದ ಸುವರ್ಣ ಮಹೋತ್ಸವ ಸಮಿತಿಯ ಗೌರವ ಅಧ್ಯಕ್ಷರು ಶ್ರೀಯುತ ಚಂದ್ರಶೇಖರ್ ಬೂಡು ಇಲ್ಲ ಅಂಡಲ್ಲ ನಮ್ಮ ಮಂದಿರದ ಬಗ್ಗೆ ಅಪಾರ ಪ್ರೀತಿ ಇತ್ತನಾರು ಮಾತಾಡ್ದು ಕೋಡದ ಒಂದು ಹೊರೆಕಾಣಿಕೆಗೆ ಕೊಲ್ಲೂರು ಮಂದಾರ್ತಿ ದೇವಸ್ಥಾನ ಕಟೀಲು ದೇವಸ್ಥಾನ ಆ ಕಡೆ ಹಿಡಿದು ಸುಬ್ರಹ್ಮಣ್ಯ ದೇವಸ್ಥಾನ ಕುಡುಪು ಅಂಚನೆ ಮಂಗಲದೇವಿ ಅಂಚನೆ ಉಳುಪುರ ದೇವಸ್ಥಾನ ಉಂಡ ಆ ದೇವಸ್ಥಾನದ ಪೂರ ಹೊರೆಕಾಣಿಕೆದ ರೂವಾರಿ ಶ್ರೀಯುತ ಚಂದ್ರಶೇಖರ್ ದಯಪಂಡ ಒಂದು ಎಂಡೋಮೆಂಟ್ ಕಾರ್ಯನಿರ್ವಹಣಾಧಿಕಾರಿನ ಕಾರ್ಡ್ ಆರು ಒಂಜಿ ಚಾಲಕೆ ಅದು ಅರ್ಣನೆ ಒಂದು ಸ್ವಂತ ಕಾರ್ಡ್ ಚಾಲಕೆ ಅದು ಅರೆಗ್ ಸಾತ್ ಕೊರ್ನಾಗ ಅರೆಗ್ 6 ಬಂಡೇರು ನೀಕು ಪೂರ ಒಂದು ನಿಖಲು ವ್ಯವಸ್ಥೆ ಬಂತಾರ ಆಪುಣ ಪನ್ಪಣ್ಣಕ್ಕೆ ಬೇರೆ ಕೈ ಪಾಡ್ದಿರು ನಿರ್ದುಂಬಲ ಕುಂಪಲ ಆದಿಶಕ್ತಿ ದೇವಸ್ಥಾನ ಒಂಜಿ ದಾನಗ ಇಟ್ಲ ಬೇರ್ನ ಪಾತ್ರ ಉಂಡು ಅಂಡ ನೇಟ್ ಯಾರು ಬಂದ ರಾತ್ರಿ ಬಗ್ಗೆ ಇಂಕ್ಲೆಲ್ಲ ಜಪ್ಪೇರು ಬಿಡ್ತಿದ್ದಾರೆ ದಯಪಂಡ ರಾತ್ರಿ 10 ಗಂಟೆಗೆ ಇಂಕಲ್ ಕಾರ್ ಗುಂಡಿಡು ಕೊಡ್ತು ವರ ಒಂಜಿ ಕಡೆ ದಯಪಂಡ ಫೋನ್ ಆರ ಆತಲ ಸ್ಪೆಂದು ಎಂಜಿನ ಬಂಡ ನಮ್ಮ ಆಯಂತ ಓಡುಂಬಿ ಅಂತ ಓಡುದು ಇತ್ತನ ಈ ಭಾಗದ ಇತ್ತನ 14 ಗ್ರಾಮ ಇತ್ತನ ಪೂರ ಸಂಘ ಸಂಸ್ಥೆಗೆ ಒಂಜಿ ಬಾರಿ ಪೊರ್ಲುಡು ವ್ಯವಸ್ಥಿತವಾದ ಪ್ರತಿ ಸಂಘ ಸಂಸ್ಥೆಗಳ ಆಕಲಿನ ಮೀಟ್ ಆದ ಆಕಲಿಗೆ ನಿಖಲು ಹೊರೆಕಾಣಿಕೆ ಕೊರಡೊಂದು ಪನ್ಪುನ ಒಂಜಿ ಆ ಬಾರಿ ಪೊರ್ಲುದ ಒಂಜಿ ಕೆಲಸ ಬಂತದ್ದು ಈ ಗೋಡೌನ್ ಫುಲ್ಲು ನನ್ನ ಒಂಜಿ 2 ವರ್ಷದ ಅಪನಾತ್ ವನಸದ ಸಾಮಾನು ಒಂಜಿ ಮನ್ಪುನಾಗ ಅರೆ ಇಂಕ್ಲಾರಿಗೆ ಸಾತ್ ಕೊಡ್ತಾ ಅಂದ್ ಆಂಡ ಆಯ್ತಾ ಒಂಜಿ ಯಜಮಾನಿಗೆ ದತ್ತೊಂದು ಅರ್ನೊಟ್ಟಿಗೆ ಶ್ರೀಯುತ ರವಿಶಂಕರ್ ಮೂಲ ರವಿಶಂಕರ್ ಉಳ್ಳೇರು ರವಿಶಂಕರ್ ಸೋಮೇಶ್ವರ ಮೇರ್ಲ ಆಯ್ತೊಟ್ಟಿಗೆ ಆರು ದಯಪಂಡ ಮುರಣಿಗೆ ಶಿವಕೋಟಿ ಪಂಚಾಕ್ಷರ ಅನ್ನಾಗ ಕರೆನ ಗುರುವಾರ ಸಮಾಪನ ಅನ್ನಾಗ 5 ಪಕ್ಕ ಒಂಜಿ ವಾರೋಡು ಅರ್ನೊಟ್ಟಿಗೆ ಸೇರೋಣಿ ಮೇರು ಸಾಧಾರಣ 2 ತಿಂಗಳದಾಯ್ತ ಪಿರೋಡು ಪುರೆಲ್ದಿನಾರು ದಯಪಂಡ ಮೇರೆಗೆ ಯಾನು ಜಾಸ್ತಿ ಅಂತ ದಯಪಂಡ ಪುಗರುಜಿ ದಯಪಂಡ ಇಂಗ್ಲ ಸಮಿತಿದ್ದಾರೆ ಅಂಚಾದ ಅರೆಲ್ಲ ಈ ಸಂದರ್ಭಡು ಹೃತ್ಪೂರ್ವಕವಾದ ನಮ್ಮ ಪೂರೈನ ಸ್ವಾಗತ ಅಂತ ಬಂಧುಗಳು ಇವರನ್ನ ಗೌರೀಶ್ ಇವರು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ಚಂದ್ರಶೇಖರ ಕೊಲ್ಯ ಅದೇ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಶ್ರೀ ವಿಶ್ವಾಸ್ ಕುಮಾರ್ ದಾಸ್ ಆಡಳಿತ ಮುಕ್ತೀಸರರು ಶ್ರೀ ಶಿರಡಿ ಸಾಯಿಬಾಬಾ ಮಂದಿರ ಚಿಲಿಂಬಿ ಇವರನ್ನ ಕೂಡ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ವಿಶ್ವಾಸ್ ಕುಮಾರ್ ದಾಸ್ ಇವರನ್ನ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ನಡರಿ ಮುಖ್ಯ ಭಿನ್ನೆ ದಯಪಂಡ ಯಾನ್ ಇತ್ತೆ ಬೇಡ ಚಂದ್ರಶೇಖರ್ ಕೇಂದ್ರ ವಿಶ್ವಾಸ್ ಕುಮಾರ್ ದಾಸ್ ಮುರಣಿಂಜಿ ಪಾತ್ರ ಬಂಡೇರಿ ಇಲ್ಲಡೆ ಹೋನಾಗ ವಿಶ್ವಾಸ್ ಕುಮಾರ್ ದಾಸ್ ಶಿರಡಿ ಸಾಯಿಬಾಬನ ಮಾರಿ ಮಲ್ಲ ಭಕ್ತಿ ಬಾರಿ ಪೊರ್ಲದ ಒಂಜಿ ಅವಲೊಂಜಿ ಬಾರಿ ಹೋಕದ ಒಂಜಿ ಚೌಕಟ್ಟ ದಯಪಂಡ ಏರ್ಲ ಪನ್ನಾಗ ಪನ್ಪೇರು ಎಂಜಿನ ಒಂದ ಚಿಲಿಂಬಿದ ಶಿರಡಿ ಬಾಬಾ ಸಾಯಿಬಾಬಾ ಮಂದಿರ ಪೋಡು ಬಂಡದು ಆರು ಒಂಜಿ ಎತ್ತು ಪೊರ್ಲುಡು ಒಂಜಿ ಬಂತರು ಬಂಡ ಇಂಕ್ಲು ಪೋನಾಗ ಬಂಡೇರು ಯಾನು ಒಂಜೆಲ್ಲ ನಿಕ್ಲಿ ಗೆಸ್ಟ್ ಆದ ಬತ್ತಿಂದ ಆರ್ಯ ನಾನು ಕುಲ್ಲೇರು ಬಿಡುವೇರು ಅಂದ್ ದಯಪಂಡ ಅವ್ರನ್ನ ಬಾರಿ ಆತ್ಮೀಯರು ಅಂಡ ಇನ್ನು ಇಂಕ್ ಬಾರಿ ಬೇಜಾರಂಡು ವಿಶ್ವಾಸ್ ಕುಮಾರ್ ದಾಸ್ ಬರ್ಪುಜೇರು ಪನ್ಪುಣಂಜಿ ಅಭಿಪ್ರಾಯ ಬಂಡೇರು ಅಂಡ ದಾಯ ಬರ್ಪುಜೇರು ಆರ್ಮನ ಬಂಡೇರು ಇಜ್ಜಿ ಯಾನು ಬರಂದ ಕುಲ್ಲೆ ಸಾಧ್ಯನೇ ಇಜ್ಜಿ ಬರ್ಪೆ ಅಂದ್ ಅಂಡ ಇನಿ ಈ ಕಾರ್ಯಕ್ರಮ ಒಂಜಿ ಚೂರು ತಡ ಅಂಡಲ್ಲ ಕಾರ್ಯಕ್ರಮದ ಸ್ವಾಗತ ಗಾನಗ ಅವ್ರು ಖಂಡಿತವಾದ ಎತ್ತಿದೇರು ಶಿರಡಿ ಸಾಯಿಬಾಬನ ಆಶೀರ್ವಾದದೊಟ್ಟಿಗೆ ಅರೆಗೆ ಶ್ರೀ ಸ್ವಾಮಿ ಅಯ್ಯಪ್ಪನಲ್ಲ ಆಶೀರ್ವಾದ ಪಡು ಅರೆಗೆ ಈ ಧಾರ್ಮಿಕ ಕೆಲಸ ಮನ್ಪುನಾಗ ನಮ್ಮ ಶಿರಡಿ ಚಿಲಿಂಬಿ ಫೋನಾಗ ಗೊತ್ತಾಪುಂಡು ಅವಳು ಎಂಚಿನ ಹೊತ್ತು ಎತ್ತು ಸೋಕದ ಒಂಜಿ ವ್ಯವಸ್ಥೆ ಎಂಕಲ್ ಖಾಲಿ ಒಂಜಿ 4 ಗಂಟೆ ಇತ್ತ ಅಲ್ತ ಒಂಜಿ ವ್ಯವಸ್ಥೆ ಅಲ್ಲ ಬಕಾರ್ಬನ್ ಪೇರು ಗುರುವಾರದಿಂತಾನೆ ಬಾರಿ ಪೊರ್ಲುಡ್ದ ಒಂಜಿ ಇಡೀ ರೋಡ್ ನಿಲಿಕೆ ಜನ ಅನ್ನ ಪ್ರಸಾದ ಇದು ಪೂರ ಬಾರಿ ಪೊರ್ಲುಡು ಒಂಜಿ ಏಕ ವ್ಯಕ್ತಿ ಅದು ಪಂಡ ಅರ್ನೇ ಟೀಮ್ ಉಂಡು ಆಂಡ ವಿಶ್ವಾಸ್ ಕುಮಾರ್ ದಾಸನ ಪುದಾರಿಕೆ ಅನ್ನೋದು ಬಾರಿ ಕಮ್ಮಿ ದಯಪಂಡ ವಿಶ್ವಾಸ್ ಕುಮಾರ್ ದಾಸ್ ಬಂದಾಗ ಅವ್ರನ್ನ ನಮಗ್ ಗೊತ್ತಾಪುಂಡು ಧಾರ್ಮಿಕ ಚಿಂತಕಿ ಪ್ರತಿ ಒಂಜಿ ಸಾಮಾಜಿಕ ಕ್ಷೇತ್ರ ಉಡ್ಲ ಅತನ ಶೈಕ್ಷಣಿಕ ಕ್ಷೇತ್ರ ಉಡ್ಲ ಪ್ರತಿ ಒಂಜಿ ಪುದರ್ಮಂತನಾರು ಶ್ರೀಯುತ ವಿಶ್ವಾಸ್ ಕುಮಾರ್ ದಾಸ್ ಈ ನಮ್ಮ ಈ ಒಂಜಿ ವೇದಿಕೆಗೆ ಬೈದೇರು ಬಾರಿ ಪೊರ್ಲದ ನೇತ ಈ ಕಾರ್ಯಕ್ರಮ ಬೈದೇರು ಬೆರೆಗೆ ನಮ್ಮ ಅಯ್ಯಪ್ಪ ಮಂದಿರ ಟ್ರಸ್ಟ್ ಪಕ್ಕ ಅಯ್ಯಪ್ಪ ಸೇವಾ ಸಮಿತಿ
ಅಂಚೆ ನಮ್ಮ ಸೇರಿದಂತೆ ಪೂರ ಸಭಿಕರ ಪಡೆದು ರತ್ಪೂರ್ವಕವಾದ ಸ್ವಾಗತ. ಇವರನ್ನ ಪುರುಷೋತ್ತಮ ಅಡ್ಕ ಇವರು ಬಂದು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ಶಿರಡಿ ಸಾಯಿಬಾಬಾ ಮಂದಿರ ಚಿಲಿಂಬಿದರ ಆಡಳಿತ ಮುಕ್ತೇಶ್ವರರು ವಿಶ್ವಾಸ್ ಕುಮಾರ್ ದಾಸ್ ಇವರನ್ನ ಅತ್ಯಂತ ಪ್ರೀತಿಯಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಸೇರ್ದನಂಚಿನ ಪೂರ ಭಗವದ್ ಭಕ್ತರು ಅಂಚನೆ ಹಿರಿಯಾಕಲು ಅಂಚನೆ ಸೇರ್ದನಂಚಿನ ಅಪ್ಪೆಲ್ಲೆಗೆ ಅಂಚನೆ ಎಲ್ಲೆಲ್ಲ ಮುತ್ತು ಜೋಕ್ಲೆಗೆ ಅಂಚನೆ ಎದುರು ವೇದಿಕೆ ಎದುರುಪ್ಪನಂಚಿನ ಎಂಕಲ ಮಿತ್ರನ ಆನಂದ್ ಶೆಟ್ಟಿ ಬೈದರು ಅಂಚನೆ ಹಿರಿಯರಾಯನ ಸೀತಾರಾಮ್ ಬಂಗೇರು ಬೈದರು ಅಂಚನೆ ಹಲವಾರು ಗಣ್ಯರು ನಮ್ಮ ವೇದಿಕೆ ಎತ್ತಲೆಕ್ಕನೆ ಎದುರುಳ್ಳ ಆತ ಗಣ್ಯರು ಉಳ್ಳರು ನಿಖಲಿಗೆ ಪೂರೈಗಳ ರತ್ಪೂರ್ವಕವಾದ ಸ್ವಾಗತ ಬಂದವನೊಟ್ಟಿಗೆ ಈ ಕಾರ್ಯಕ್ರಮಕ್ಕೂ ಸಹಕಾರ ಕೊರನ ಪೊಲೀಸ್ ಇಲಾಖೆಗಳ ಸ್ವಾಗತ ಮಂತೊಂದು ಅಂಚನೆ ಸೇರಿದ ಪ್ರತ್ಯಕ್ಷವಾದ ಮತ್ತು ಪರೋಕ್ಷವಾದ ಸಹಕಾರ ಮಂತಿನ ಅಂಚನೆ 2 ತಿಂಗಳಿಗೂ ನಿರಂತರ ಅನ್ನ ಪ್ರಸಾದ ಅಂಚನೆ ಕೊಡದ ಹೊರಕಾಣಿಕೆ ಅಂಚನೆ ಪ್ರತಿ ಒಂಜಿ ಕೆಲಸೋಡ್ಲ ಮಂದಿರದ ಬುಲೆಚರಿಗೆ ಸಹಾಯ ಮಂತಿನ ಪೂರ ಭಗವದ್ ಭಕ್ತರಿಗೆ ಹೃತ್ಪೂರ್ವಕವಾದ ಸ್ವಾಗತ ಮಂತೊಂದು ಎನ್ನ ಈ ಸ್ವಾಗತ ಭಾಷಣ ಉಂಟವೆ. ಜೈ ಹಿಂದ್, ಜೈ ಕರ್ನಾಟಕ. ಬಂಧುಗಳು, ನಿರರ್ಗಳವಾಗಿ ಸ್ವಾಗತ ಪ್ರಸ್ತಾವನೆಯ ಮುಖಾಂತರ ತಮ್ಮ ಮಾತುಗಳನ್ನಾಡಿದ ಸಂತೋಷ್ ಕುಮಾರ್ ಶೆಟ್ಟಿ ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದೀಗ ಕಾರ್ಯಕ್ರಮದ ಮುಂದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅಭ್ಯಾಗತರಾಗಿ ನಮ್ಮ ಜೊತೆ ಇರುವಂತಹ ಶ್ರೀ ಸದಾಶಿವ ಉಳ್ಳಾಲ್ ಅಧ್ಯಕ್ಷರು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಇವರಿಂದ ಶುಭಾಶಯದ ಮಾತುಗಳು. ಈ ಕ್ಷೇತ್ರ ಸುಮಾರು 50 ವರ್ಷಗಳ ಹಿಂದೆ ನಾನು ನೋಡುವಾಗ ಸ್ಥಾಪನೆ ಪರಿಸ್ಥಿತಿಯಲ್ಲಿ ಹೇಗಿತ್ತು, ಈಗ ಎಷ್ಟು ಡೆವಲಪ್ ಆಗಿದೆ ನಾನಂತೂ ಕಣ್ಣಾರೆ ಕಂಡವ. ನಾನು ಇಲ್ಲಿ ಸಂಪರ್ಕ ಕಡಿಮೆಯಲ್ಲಿ ಇದ್ದರೂ ಕೂಡ ಪ್ರಭಾಕರನ್ರವರು ಈ ಮಿದ್ರ ಗುರುಸ್ವಾಮಿಗಳಾದ ನಂತರ ಅನೇಕ ಬಾರಿ ಬಂದಿದ್ದೇನೆ. ಅದೇ ರೀತಿ ಆತ್ಮೀಯರಾದಂಥ ಗಟ್ಟಿಯವರು ಕೂಡ ಗುರುಸ್ವಾಮಿ ಆದ ನಂತರ ಲಿಂಗಪ್ಪ ಗಟ್ಟಿಯವರು ಕೂಡ ಗುರುಸ್ವಾಮಿ ಆದ ಸಂದರ್ಭದಲ್ಲಿ ಅನೇಕ ಸಲ ಬಂದಿದ್ದೇನೆ. ನಿಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಇದ್ದುಕೊಂಡು ನಾನು ಈ ಭಾಗದ ಶಾಸಕರು ಇವತ್ತು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕಿತ್ತು. ಅನಿರೀಕ್ಷಿತವಾಗಿ ಸಡನ್ನಾಗಿ ವಿಶ್ವದಲ್ಲಿ ಸ್ಪೀಕರ್ಸ್ಗಳ ಸಮ್ಮೇಳನವನ್ನು ಇಟಲಿಯಲ್ಲಿ ನಾಳೆ ನಡೀತಾ ಇದೆ. ಈ ಸಮ್ಮೇಳನದಲ್ಲಿ ಭಾಗವಹಿಸಲಿಕ್ಕೋಸ್ಕರ ಅವರು ನಿನ್ನೆ ಇಟಲಿಗೆ ಹೋಗಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಅದರಿಂದಾಗಿ ಅವರಿಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕಾಗಲಿಲ್ಲ. ಅವರು ಯಾವತ್ತೂ ನಿಮ್ಮೊಂದಿಗೆ ಇದ್ದೇನೆ ಅಂತ ಹೇಳಲಿಕ್ಕೆ ತಿಳಿಸಿರುತ್ತಾರೆ. ಯಾವತ್ತೂ ನಿಮ್ಮ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗ್ತಾರೆ. ಅದೇ ರೀತಿ ಈ ಪರಿಸರದ ಈ ಕ್ಷೇತ್ರದ ಜಾತ್ರೆ ಸಂದರ್ಭದಲ್ಲಿ ಮತ್ತು ಇನ್ನಿತರ ಸಂದರ್ಭದಲ್ಲಿ ಇಲ್ಲಿ ಭಕ್ತಾದಿಗಳು ಬಂದಾಗ ಕೆಸರು ನಿಂತದನ್ನು ಕೆಸರು ಇದಾಗಿದ್ದುಕೊಂಡು ಇದಕ್ಕೆ ಒಂದು ವ್ಯವಸ್ಥಿತ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕು ಅಂತ ಶಾಸಕರನ್ನು ಕೇಳಿಕೊಂಡಾಗ ಅವರು ನನ್ನನ್ನು ಕರೆದು ಹೇಳಿದರು, ಅದಕ್ಕೆ ಇಮಿಡಿಯೇಟಾಗಿ ನೀವು ರೆಸ್ಪಾನ್ಸ್ ಮಾಡಿ ಇಲ್ಲಿ ಏನಾಗ್ತದೆ ಅದು ಮಾಡಬೇಕು ಅಂತ ಹೇಳಿದರು. ನಂತರದ ದಿನಗಳಲ್ಲಿ ಮಾಡಬೇಕು ಅಂತ ಹೇಳಿದ ಕೂಡಲೇ ವ್ಯವಸ್ಥೆಯಲ್ಲಿ ಆಗಬೇಕಲ್ಲ ಅಂತ ನಾವು ಆಲೋಚನೆ ಮಾಡಿಕೊಂಡಿದ್ದಾಗ ನಮ್ಮ ಚಂದ್ರಿಕಾ ರೈ ಅವರು ನಮ್ಮ ಬೆನ್ನು ಬಿಡಲಿಲ್ಲ. ಹೋದಲ್ಲಿ ಬಂದು ಚಂದ್ರಿಕಾ ರೈ ಅವರು ಹೇಳ್ತಾ ಇದ್ರು, ಅದನ್ನು ಹೇಗಾದರೂ ಮಾಡಿಸ್ಬೇಕು ಸರ್ ಅಂತೇಳಿ. ಅದೇ ರೀತಿ ನಮ್ಮ ದೀಪಕ್ ಪಿಲಾರ್ ಅವರು, ಇವರಿಬ್ಬರ ಒತ್ತಡದಿಂದಾಗಿ ಇವತ್ತು ಈ ಇಂಟರ್ಲಾಕ್ ಆಗಲಿಕ್ಕೆ ಅವಕಾಶ ಆಗಿದೆ. ಇವರು ನಮ್ಮ ಅಯ್ಯಪ್ಪ ದೇವರ ಆಶೀರ್ವಾದದಿಂದ ಈ ಕೆಲಸ ಆಗಿದೆ. ಇವತ್ತು ಈ ಕೆಲಸವನ್ನು ಮಾಡಿಸ್ಬೇಕು ಅಂತ ಅಂದಾಗ ಇಲ್ಲಿ ಅಡ್ವಾನ್ಸ್ ಆಗಿ ಕೆಲಸ ಮಾಡೋರು ಯಾರಿದ್ದಾರೆ ಅಂತ ಆಲೋಚನೆ ಮಾಡಿದಾಗ ಸನ್ಮಾನ್ಯ ನಮ್ಮ ಕೋಟೆಕಾರನ ವೈಶಾಖ್ ಅವರು ಅವ್ರ ಹತ್ರ ಕೇಳಿಕೊಂಡೆ, ನಾನು ಇದೊಂದು ಕೆಲಸ ಮಾಡಿಕೊಡ್ಬೇಕು ಅಂತ ನೀವಂತ. ಅವರು ಒಪ್ಪಿಕೊಂಡು ಕೂಡಲೇ ಬಂದರು, ಮಾಡಿದರು. ಆದರೆ ಇದರ ಇಂಟರ್ಲಾಕಿನ ಅವರಿಗೆ ಬಿಲ್ ಪಾವತಿಸಿ ಮಾಡಬೇಕಾದ್ರೆ ಇವತ್ತು ಕೆಲಸ ಆಗಿ ತುಂಬ ಸಮಯ ಆದರೂ ಕೂಡ ಈಗ ಮತ್ತೆ ತಿರ್ಗಾ ನಾನೇ ಇದಕ್ಕೆ ಬಿಲ್ ಪಾಸ್ ಮಾಡುವಂಥದ್ದು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನನ್ನ ದೇಣಿಗೆಯಿಂದ ನನ್ನ ಇದರಿಂದ ಇದಕ್ಕೆ ಮೊತ್ತ ಕೊಟ್ಟಿದ್ದೇನೆ, ಮಾಡುವ ವ್ಯವಸ್ಥೆಯನ್ನು ಮಾಡಿದ್ದೇನೆ. ಇನ್ನೂ ಅನೇಕ ಸೋಮೇಶ್ವರ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಧಾರ್ಮಿಕ ಕ್ಷೇತ್ರಗಳಿಗೆ ನನ್ನಿಂದ ಆಗುವಂಥ ಎಲ್ಲ ಕೆಲಸಗಳನ್ನು ನಾನು ಮಾಡ್ತೇನೆ ಅಂತ ಹೇಳಿದ್ದೇನೆ, ತಿಳಿಸಿದ್ದೇನೆ ನಮ್ಮವರ ಊರಿನವರಿಗೆಲ್ಲ. ಆದರೂ ಕೂಡ ಈ ಪರಿಸರದ ಇನ್ನಷ್ಟು ಕೆಲಸಗಳಿದ್ದರೆ ಕೂಡ ನಾನು ಈ ಅಯ್ಯಪ್ಪ ಮಂದಿರಕ್ಕೆ ಏನೆಲ್ಲ ಸಹಕಾರ ಆಗಬೇಕಾ ಖಂಡಿತವಾಗಿಯೂ ನಾನು ಮಾಡ್ತೇನೆ ಅಂತ ಹೇಳಿಕೊಂಡು, ನಾನು ಕೂಡ ಅಯ್ಯಪ್ಪ ದೇವರ ಭಕ್ತನಾಗಿದ್ದುಕೊಂಡು 4 ಸಲ ಕೂಡ ಅಯ್ಯಪ್ಪ ಮಂದಿರ ದೇವಸ್ಥಾನಕ್ಕೆ ಅದಕ್ಕೆ ಹೋಗಿದ್ದೇನೆ, ಶಬರಿಮಲೆಗೆ ಹೋಗಿದ್ದೇನೆ. ನನ್ನ ಮಗ ಕೂಡ ಸುಮಾರು 18 ವರ್ಷದಿಂದ ಅಯ್ಯಪ್ಪ ಮಂದಿರಕ್ಕೆ ನಿರಂತರವಾಗಿ ಹೋಗ್ತಾ ಇದ್ದಾನೆ. ಅದಲ್ಲದೆ ಅವನು
ಕಾಲ್ನಡಿಗೆಯಲ್ಲಿ ಇಲ್ಲಿಂದ ಅಯ್ಯಪ್ಪ ಮಂದಿರ ತನಕ ಹೋಗಿದ್ದಾನೆ. ಲಾಸ್ಟ್ ಇಯರ್ ಕೂಡ ನಡ್ಕೊಂಡೇ ಹೋಗಿದ್ದಾರೆ ಇಲ್ಲಿಂದ ಅಯ್ಯಪ್ಪ ಮಂದಿರ ತನಕ. ನಾವು ಕೂಡ ಅಯ್ಯಪ್ಪ ದೇವರ ಭಕ್ತಾದಿಗಳೇ. ಆದರೆ ಕೆಲವೊಂದು ಸಂದರ್ಭದಲ್ಲಿ ನಮ್ಮಿಂದ ಕೆಲವು ತಪ್ಪುಗಳು ಎಡವಟ್ಟುಗಳು ಆಗಿ ಹೋಗ್ತದೆ. ಅದನ್ನು ನಾವು ಯಾರೂ ಮನಸ್ಸಲ್ಲಿ ಇಟ್ಕೊಳ್ಳದೆ ಒಬ್ಬರನ್ನೊಬ್ಬರು ಪ್ರೀತಿ ವಿಶ್ವಾಸದಿಂದ ಇದ್ದುಕೊಂಡು ಎಲ್ಲರನ್ನೂ ಪ್ರೀತಿಸ್ಕೊಂಡು ಹೋದಾಗ, ದೇವರ ಬಗ್ಗೆ ಭಕ್ತಿ ಭಯವನ್ನು ಇಟ್ಟುಕೊಂಡಾಗ ಖಂಡಿತವಾಗಿ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಒಳ್ಳೆಯ ಉತ್ತಮರಾಗಿರಲಿಕ್ಕೆ ಅವಕಾಶ ಆಗ್ತದೆ. ನಮ್ಮ ಮಹಿಳೆಯರು ಹೆಚ್ಚಾಗಿ ಮುಂದಿನ ದಿನಗಳಲ್ಲಿ ತಮ್ಮ ಮಕ್ಕಳಿಗೆ ಧಾರ್ಮಿಕ ಕ್ಷೇತ್ರಗಳಲ್ಲಿ, ದೇವಸ್ಥಾನಗಳಿಗೆ, ನಿಮ್ಮ ಕುಟುಂಬದ ಮನೆಗಳಿಗೆ ಹೋಗುವಂಥ ಪ್ರೇರಣೆಯನ್ನು ನೋಡಿ ಕೊಟ್ಟು, ನಿಮ್ಮ ಮಕ್ಕಳು ಆ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ, ದೇವಸ್ಥಾನದ ಜಾತ್ರೆಗಳಲ್ಲಿ ಮತ್ತು ಕುಟುಂಬದ ಜಾತ್ರೆಗಳಲ್ಲಿ ಭಾಗಿಯಾಗುವಂಥ ಪ್ರೇರಣೆ ತಾವು ಕೊಟ್ಟಾಗ ಮುಂದಿನ ಜನಾಂಗ ಕೂಡ, ಮಕ್ಕಳು ಕೂಡ ಅದಕ್ಕೆ ಒಂದು ಇದಕ್ಕೆ ಬದ್ಧರಾಗಿದ್ದುಕೊಂಡು ಕೆಲಸ ಮಾಡುವಂಥ ಅವಕಾಶ ಆಗಲಿ. ಶ್ರೀ ಅಯ್ಯಪ್ಪ ಸ್ವಾಮಿಯ ಆಶೀರ್ವಾದ ನಮಗೆಲ್ಲರಿಗೂ ಇರಲಿ ಅಂತ ಹೇಳಿಕೊಂಡು ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಬಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮಗೆಲ್ಲರಿಗೂ ನನ್ನ ಗೌರವದಿಂದ ವಂದನೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್. ಕ್ಷೇತ್ರವನ್ನ ನೋಡಿದಾಗ ಇವತ್ತು ತುಂಬಾ ಖುಷಿ ಆಗ್ತದೆ. ಶಾಸ್ತ್ರ ಒಂದು ಮಾತು ಹೇಳ್ತದೆ, ಋಣ ಅನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ ಜನನಿ ಜನ್ಮಭೂಮಿಸಿ ಸ್ವರ್ಗದ ಪಿಗರಿಸಿ ಅಂತ. 41ನೇ ಶಿರೂರು ಗ್ರಾಮದ ಒಬ್ಬ ಸದಸ್ಯ, ಉಡುಪಿ ತಾಲೂಕು, ಉಡುಪಿ ಜಿಲ್ಲೆ 41ನೇ ಶಿರೂರು ಗ್ರಾಮದ ಶಿರೂರು ಮಠದ ಪಕ್ಕದ ಊರು ನಮ್ದು. ಆ ಪುಟ್ಟ ಗ್ರಾಮದಿಂದ ಇವತ್ತು ಸೋಮೇಶ್ವರದ ಕೋಟೆಕಾರು ಅಯ್ಯಪ್ಪನ ಸನ್ನಿಧಾನಕ್ಕೆ ನನ್ನನ್ನು ಕರ್ಕೊಂಡು ಬಂದಿದ್ದ ಅಂತ ಹೇಳಿದ್ರೆ, ಚಂದ್ರಣ್ಣ ನಿಮಗೆ ಸಾಷ್ಟಾಂಗ ವಂದನೆ. ಆ ಋಣಾನುಬಂಧ ತಾವು ಕೊಟ್ಟಿದ್ದೀರಿ. ಯಾಕಂತ ಹೇಳಿದ್ರೆ ಅನೇಕ ಕಿಲೋಮೀಟರ್ ನಡ್ಕೊಂಡು, ಪರ್ವತಗಳನ್ನ ದಾಟಿಕೊಂಡು, ಕಲ್ಲು ಮುಳ್ಳುಗಳನ್ನ ಕಾಲಿಗೆ ಚುಬ್ಬಿಸಿಕೊಂಡು ಆ ಅಯ್ಯಪ್ಪನ ದರ್ಶನಕ್ಕೆ ಹೋಗ್ಬೇಕಂತ ಜಗತ್ತಿನ ಎಲ್ಲಾ ಕಡೆಯಿಂದ ವಿಶ್ವಾದ್ಯಂತ ಭಕ್ತಾದಿಗಳು ಬರ್ತಾರೆ. ನನ್ನನ್ನ ಆ ಗ್ರಾಮದಿಂದ ಇಲ್ಲಿಗೆ ಕರೆಯಿಸಿ ಲಿಂಗರಾಜು ಗಟ್ಟಿಯವರ ನೇತೃತ್ವದಲ್ಲಿ ಮಾಲೆಯನ್ನು ಧರಿಸಿ ಇಲ್ಲಿ ನನಗೆ ವ್ರತಾಚರಣೆಯನ್ನ ಮಾಡಿಸಿ ಆ ಇರುಮುಡಿಯನ್ನ ನನ್ನ ತಲೆಗೆ ಇಟ್ಟು ಆ ಮಸ್ತಿಷ್ಕದೊಂದಿಗೆ ನಾನು ಅಯ್ಯಪ್ಪನ ದರ್ಶನವನ್ನು ಇವತ್ತು ಮಾಡಿ ಪಾವನಗೊಂಡಿದ್ದೇನೆ. ನನಗೆ ಪುಣ್ಯ ಪ್ರಾಪ್ತಿಯಾಗಿದೆ ಅಂತ ಹೇಳಿದ್ರೆ ಲಿಂಗರಾಜು ಗಟ್ಟಿ ಮತ್ತು ನೀವು ಅದರೊಂದಿಗೆ ದೀಪಕ್ ಪಿಲಾರ್ ಅವರು ಕಾರಣ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಪಡ್ತೇನೆ. ಕೇವಲ ಒಂದು ಧಾರ್ಮಿಕ ದೇವಸ್ಥಾನವನ್ನು ಕಟ್ಟಿ, ಬಹುಶಃ ಅನೇಕ ಕಡೆಗಳಲ್ಲಿ ನಮ್ಮ ಸಾಯಿಬಾಬಾ ಧರ್ಮದರ್ಶಿಗಳಿಗೆ ತಿಳಿದು ಬರಬಹುದು, ಬಂದಿರಬಹುದು, ದೇವಸ್ಥಾನವನ್ನು ಕಟ್ಟಿ ದುಡ್ಡು ಮಾಡ್ತಾರೆ ಅಂತ. ಆದರೆ ದೇವಸ್ಥಾನವನ್ನು ನಡೆಸ್ಕೊಂಡು ಬರುವಂತಹ ಜವಾಬ್ದಾರಿ ಅದು ನಾವು ಸ್ವರ್ಗದಲ್ಲೇ ಪಡ್ಕೊಂಡು ಬರ್ಬೇಕಂತೆ. ಮುಖ್ಯಸ್ಥರಾಗಿರ್ಲಿ, ಸೇವಾರ್ಥಿಗಳಾಗಿರ್ಲಿ, ಅಥವಾ ಆ ಕರ್ತವ್ಯವನ್ನು ನಿರ್ವಹಿಸಿಕೊಂಡು ಹೋಗುವಂತ ಯಾವುದೇ ಫಲಾನುಪೇಕ್ಷೆಯನ್ನು ಪಡೆದೆ ಈ ಲಿಂಗರಾಜು ಗಟ್ಟಿಯವರು ಇಲ್ಲಿ ಪ್ರತಿಯೊಂದು ಮಾಲಧಾರಿಗಳಿಗೆ ಆ ಮಾಲೆಯನ್ನ ಅರ್ಪಣೆ ಮಾಡಿ ಮಾತೃದೇವೋಭವ ಪಿತೃದೇವೋಭವ ಲಿಂಗಪ್ಪ ಗಟ್ಟಿ ಅಂದ್ರೆ ಉಲ್ಲೇಖ ಮಾಡಿದೆ ನಾನು, ಕರೆಕ್ಟ್ ಅಲ್ವಾ? ಮಾತೃದೇವೋಭವ ಪಿತೃದೇವೋಭವ ಗುರುದೇವೋಭವ ಅಂತ ಎಲ್ಲವನ್ನ ಬೋಧನೆಯನ್ನ ಮಾಡಿ ಅವರಿಗೆ ಆಶೀರ್ವಾದವನ್ನ ಕೊಟ್ಟು ಇಲ್ಲಿಂದ ನೀವು ಅಯ್ಯಪ್ಪ ಸ್ವಾಮಿಯ ಮಾಲೆಯನ್ನ ಧರಿಸಿ ಅಯ್ಯಪ್ಪನ ದರ್ಶನವನ್ನ ಮಾಡಿ ಬನ್ನಿ, ಪುಣ್ಯವನ್ನ ಕಟ್ಟಿಕೊಳ್ಳಿ ಅಂತ ಹೇಳುವಂತ ಅಂಥ ಮನಸ್ಥಿತಿಯವರು ನಮಗೆ ಇವತ್ತು ಸಮಾಜದಲ್ಲಿ ಸಿಗುವುದು ಕಡಿಮೆ. ಅದರೊಂದಿಗೆ ಇಂಥ ಕ್ಷೇತ್ರಗಳನ್ನ ಬೆಳಗಿಸ್ತಾ ಅದಕ್ಕೆ ಆಗುವಂತ ಎಲ್ಲ ಪೂಜಾ ವಿಧಿವಿಧಾನಗಳನ್ನು ಇಟ್ಕೊಂಡು ಅದನ್ನು ಅಭಿವೃದ್ಧಿ ಮಾಡುವುದು, ಅದರೊಂದಿಗೆ ಸಾಮಾಜಿಕ ಚಿಂತನೆಯನ್ನು ಇಟ್ಕೊಂಡು ಸಮಾಜದಲ್ಲಿ ಕೆಲವು ಶೋಷಿತ ವರ್ಗಕ್ಕೆ ಹಾಗೂ ದುರ್ಬಲ ವರ್ಗಕ್ಕೆ ಸಹಾಯವನ್ನ ಮಾಡ್ತಾ, ಇವತ್ತಿಲ್ಲಿ ಹೇಳಿದ್ರು ದೇವಸ್ಥಾನದ ಒಂದು ಕಾರ್ಯಕ್ರಮ ಆಗ್ಲಿಕೊಂಡು ಅಡ್ವಾನ್ಸ್ ವರ್ಕ್ ಮಾಡುವವರು ಯಾರು ಇಲ್ಲ ಅಂತ. ಇವತ್ತಿನ ಈ ಸನ್ನಿವೇಶದಲ್ಲಿ ಅಡ್ವಾನ್ಸ್ ವರ್ಕ್ ಮಾಡ್ಲಿಕ್ಕೆ ಯಾರು ಬರುವುದಿಲ್ಲ. ಯಾಕಂದ್ರೆ ಅನೇಕ ಕಡೆಗಳಲ್ಲಿ ವ್ಯತ್ಯಾಸಗಳನ್ನಾಗಿ ಈ ಕಾಂಟ್ರಾಕ್ಟ್ಗಳು ಓಡಿ ಹೋಗುವಂತ ಸನ್ನಿವೇಶದಲ್ಲಿ ಇರುವಾಗ ಯಾರೋ ಒಬ್ಬ ಪುಣ್ಯಾತ್ಮ ಬಂದು ಇಲ್ಲಿ ಇಂಟರ್ಲಾಕ್ ಅನ್ನ ಹಾಕಿಸಿ, ಬಹುಶಃ ಸದಾಶಿವ ಉಳ್ಳಾಲ್ ಮತ್ತೆ ದೀಪಕ್ ಪಿಲಾರ್ ಒಟ್ಟು ಸೇರ್ಕೊಂಡು ಏನೋ ಒಂದು ಕಾಕತಾಳಿ ಸೇರ್ಕೊಂಡು ಮಾಡಿದ್ದಾರೆ, ಉತ್ತಮ ಕೆಲಸ. ಅದರೊಂದಿಗೆ ಇನ್ನಷ್ಟು ಭವಿಷ್ಯದ ದಿನಗಳಲ್ಲಿ ಅನೇಕ ಕಾರ್ಯಗಳಲ್ಲಿ ಬಹುಶಃ ನಡೀಲಿಕ್ಕಿದೆ. ಜಾಗದ ಕೊರತೆ ಆಗಿರ್ಬೋದು, ಜಾಗದಲ್ಲಿ ಅಭಿವೃದ್ಧಿ ಕೆಲಸ ಆಗಿರ್ಬೋದು, ಬಹುಶಃ ಇನ್ನೂ ಭವಿಷ್ಯದಲ್ಲಿ ಅನೇಕ ಮಾಲಾಧಾರಿಗಳು ಬಂದು ದೊಡ್ಡ ದೇವಸ್ಥಾನದ ಪ್ರತಿರೂಪವನ್ನು ಪಡ್ಕೊಳ್ಳುವಂತ ಸನ್ನಿವೇಶ ಕೂಡ ಬರಬಹುದು. ಅದು ದೈವಲಿಖಿತ. ಅದಕ್ಕೆ ಹೇಳ್ತಾರೆ ದೇವರ ಚಿಂತನೆಯನ್ನು ಮನುಷ್ಯ ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಯೋಚನೆ ಮಾಡಿದಂತೆ ಇವತ್ತಿಗೆ ಸೀಮಿತ ಇಟ್ಟು ನಾಳೆಯ ಚಿಂತನೆ ಮಾಡದೆ ಬದುಕುವಂತ ವ್ಯಕ್ತಿತ್ವವನ್ನು ನಾವು ಬೆಳೆಸಿಕೊಂಡು ಹೋದ್ರೆ ಸಮಾಜದಲ್ಲಿ ಎಲ್ಲೂ ಗಲಾಟೆಗಳಾಗುವುದಿಲ್ಲ, ಸಮಾಜದಲ್ಲಿ ಯಾರೂ ಕೂಡ ಹೊಡೆದಾಡ್ಕೊಳ್ಳುವುದಿಲ್ಲ. ದುಡ್ಡು, ಆಸೆ, ಬಂಗಾರ, ಜಾಗ, ಹೆಣ್ಣು ಹೊಣ್ಣು ಮಣ್ಣು, ಈ ರೀತಿಯಾದಂತಹ ಆಸೆ ಆಮಿಷಗಳಿಗೆ ಯಾರೂ ಬಲಿಯಾಗುವುದಿಲ್ಲ. ಹಾಗಾಗಿ ಇಂತಹ ಪಾವನ ಪವಿತ್ರವಾದ ಜಾಗದ ಆಶೀರ್ವಾದವನ್ನು ಎಲ್ಲರೂ ಪಡ್ಕೊಳ್ಳಿ, ನಿರಂತರ ಭಕ್ತಿಭಾವದಿಂದ ಇರಲಿ. ಇನ್ನಷ್ಟು ಗಣ್ಯಾತಿ ಗಣ್ಯರು ಮಾತಾಡ್ಲಿಕ್ಕಿದ್ದಾರೆ, ನನಗೆ ಮಾತಾಡ್ಲಿಕ್ಕೆ ಇರಲಿಲ್ಲ. ಚಂದ್ರನ್ನ ಮಾತಾಡಿ ಅಂತ ಹೇಳಿದ್ರು, ಅದಕ್ಕೆ ಓಡಿ ಬಂದೆ ಅಷ್ಟೇ. ಆಶೀರ್ವಾದ ತಮ್ಮ
ತಮ್ಮೆಲ್ಲರನ್ನ ಕೇಳುತ್ತಾ ನನಗೆ ಅವಕಾಶಗಳಿಗೆ ವಂದಿಸುತ್ತಾ ನನ್ನ ಎರಡು ಮಾತುಗಳಿಗೆ ವಿರಾಮ ಚುಕ್ಕೆಯನ್ನು ಇಡ್ತೇನೆ. ಧನ್ಯವಾದಗಳು. ತಮ್ಮ ಮಾತುಗಳಿಗೆ ವಂದನೆಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಸುವರ್ಣ ಮಹೋತ್ಸವದ ಶುಭ ಸಂದರ್ಭದಲ್ಲಿ ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ಸೇವೆ ಸಲ್ಲಿಸಿದಂತಹ ಹಿರಿಯರನ್ನ ಗೌರವಿಸುವಂತದ್ದು ಕೂಡ ನಮ್ಮ ಆದ್ಯ ಕರ್ತವ್ಯವಾಗಿದ್ದು ಇದೀಗ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇವತ್ತಿನ ಸನ್ಮಾನಿತರನ್ನ ಶ್ರೀ ಮೋಹನ್ ಕುಮಾರ್ ಉಳ್ಳಾಲ, ನಾಟ್ಯ ರಾಣಿ ಶಾಂತಲಾ ಪ್ರಶಸ್ತಿ ಪುರಸ್ಕೃತರು, ಅತ್ಯಂತ ಪ್ರೀತಿಯಿಂದ ತಮ್ಮನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ಆಚರಿಸುವಂತ ಈ ಶುಭ ಸಂದರ್ಭದಲ್ಲಿ ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಅತ್ಯಂತ ಯಶಸ್ವಿಯಾಗಿ ಸೇವೆ ಸಲ್ಲಿಸಿದಂತಹ ಹಿರಿಯರನ್ನ ಗೌರವಿಸುವಂತ ಈ ಶುಭ ಸಂದರ್ಭ ಶ್ರೀ ಮೋಹನ್ ಕುಮಾರ್ ಉಳ್ಳಾಲ, ನಾಟ್ಯ ರಾಣಿ ಶಾಂತಲಾ ಪ್ರಶಸ್ತಿ ಪುರಸ್ಕೃತರು. ಇವರ ಪುರಸ್ಕಾರ ಪತ್ರವನ್ನ ಓದ್ಲಿಕ್ಕಿದ್ದಾರೆ ಅಶೋಕ್ ಉಚ್ಚಿಲ ಇವರು. ಸ್ವಾಮಿ ಶರಣಮಯ್ಯಪ್ಪ. ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ರಿಜಿಸ್ಟರ್, ಶ್ರೀ ಅಯ್ಯಪ್ಪ ಸೇವಾ ಸಮಿತಿ, ಸೋಮೇಶ್ವರ ಕೋಟೆಕರ್, 50ನೇ ವರ್ಷದ ವಾರ್ಷಿಕೋತ್ಸವ. ನಾಟ್ಯಗುರು ವಿದ್ವಾನ್ ಶ್ರೀ ಉಳ್ಳಾಳ ಮೋಹನ್ ಕುಮಾರ್ ಅವರಿಗೆ ಗೌರವಪೂರ್ವಕವಾಗಿ ಅರ್ಪಿಸುವ ಸನ್ಮಾನ ಪತ್ರ. ಸನ್ಮಾನ್ಯರೇ, ಮಂಗಳೂರು ಸಮೀಪದ ಸೋಮೇಶ್ವರ ಗ್ರಾಮದ ಕೊಲ್ಯದಲ್ಲಿ 1933 ಅಕ್ಟೋಬರ್ 4ರಂದು ಜನಿಸಿದ ತಾವು ಶಾಲಾ ಶಿಕ್ಷಕರಾಗಿ 40 ವರ್ಷಗಳ ಸೇವೆಯನ್ನು ಸಲ್ಲಿಸಿ ಆದರ್ಶ ಶಿಕ್ಷಕರೆಂದು ಗೌರವಿಸಲ್ಪಟ್ಟು ವೃತ್ತಿಯಿಂದ ನಿವೃತ್ತರಾದವರು. ಬಾಲ್ಯದಿಂದಲೇ ನೃತ್ಯ ಕಲೆಯ ಆಕರ್ಷಣೆಗೆ ಒಳಗಾದ ತಾವು ಮಾಸ್ಟರ್ ವಿಠಲ್ ಹಾಗೂ ಕೇರಳದ ಕಲಾ ನಿಪುಣ ತ್ರಿಪುಣತುರೈ ರಾಜನ್ ಅಯ್ಯರ್ ರವರಲ್ಲಿ ಪ್ರಾರಂಭಿಕ ನಾಟ್ಯ ಶಿಕ್ಷಣವನ್ನು ಪಡೆದಿರಿ. ತಮಿಳುನಾಡಿನ ಸುಪ್ರಸಿದ್ಧ ಭರತನಾಟ್ಯ ಗುರು ಶ್ರೀ ಅಭಿನವ ಶಿರೋಮಣಿ ರಾಜರತ್ನಂ ಪಿಳ್ಳೆಯವರಲ್ಲಿ ಉನ್ನತ ಮಟ್ಟದ ಪದನಲ್ಲೂರು ಶೈಲಿಯ ಭರತನಾಟ್ಯ ಶಿಕ್ಷಣವನ್ನು ಕಲಿತು ಮತ್ತಷ್ಟು ಉನ್ನತಿಗೆ ಏರಿದಿರಿ. ಪರಂಪರೆಯ ಶಾಸ್ತ್ರೀಯ ನೃತ್ಯ ಶಿಕ್ಷಣವನ್ನು ಪ್ರತಿಭಾವಂತ ಶಿಷ್ಯರಿಗೆ ನೀಡುವ ಉದ್ದೇಶದಿಂದ 1957ರಲ್ಲಿ ನಾಟ್ಯ ನಿಕೇತನ ನೃತ್ಯ ಕೇಂದ್ರವನ್ನು ಪ್ರಾರಂಭಿಸಿದಿರಿ. ಈ ನಾಟ್ಯ ಶಾಲೆಯ ಮೂಲಕ ಅನೇಕ ಪ್ರಸಿದ್ಧ ಕಲಾವಿದರನ್ನು ರೂಪಿಸಿ ನೃತ್ಯ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿದ ಸಾಧನೆ ನಿಮ್ಮದು. ನಿಮ್ಮ ನಾಟ್ಯ ನಿಕೇತನದಲ್ಲಿ ಅನೇಕರು ತರಬೇತಿ ಪಡೆದು ಇವತ್ತು ಸಮಾಜದಲ್ಲಿ ಗುರುತಿಸಲ್ಪಡುವ ಪ್ರಸಿದ್ಧ ಕಲಾವಿದರೆನಿಸಿಕೊಂಡಿದ್ದಾರೆ. ಬೆಂಗಳೂರು ಚಂದನ ವಾಹಿನಿ, ದೂರದರ್ಶನ, ಮಂಗಳೂರಿನ ನಮ್ಮ ಕುಡ್ಲ, ನಮ್ಮ ಟಿವಿ, ಮಂಗಳೂರು ಆಕಾಶವಾಣಿಯ ಕಾರ್ಯಕ್ರಮಗಳಲ್ಲಿಯೂ ನೀವು ಗುರುತಿಸಲ್ಪಟ್ಟಿದ್ದೀರಿ. ಕರ್ನಾಟಕ ಸರ್ಕಾರ ನೃತ್ಯ ಪರೀಕ್ಷೆಗಳಿಗೆ, ವಿಶ್ವವಿದ್ಯಾನಿಲಯದ ಭರತನಾಟ್ಯ ಡಿಗ್ರಿ ಪರೀಕ್ಷೆಗಳಿಗೆ ಪರೀಕ್ಷಕರಾಗಿಯೂ ನೇಮಿಸಲ್ಪಟ್ಟ ಹಿರಿಯರು ನೀವು. ಉತ್ತಮ ನೃತ್ಯ ಸಂಯೋಜಕರಾದ ತಾವು ಅನೇಕ ಕನ್ನಡ, ತುಳು ನೃತ್ಯ ರೂಪಗಳನ್ನು ನಿರ್ದೇಶಿಸಿ ಮುಂದಿನ ತಲೆಮಾರಿಗೆ ಗೌರವದ ಮಾರ್ಗದರ್ಶಕರೆನಿಸಿದ್ದೀರಿ. ನೃತ್ಯ ಕ್ಷೇತ್ರ ನಿಮ್ಮ ನಿರಂತರ ಸೇವೆಗೆ ಸಿಕ್ಕಿದ ಗೌರವ ಪ್ರಶಸ್ತಿಗಳು 10. ಕರ್ನಾಟಕ ಸರ್ಕಾರದ ಸಂಗೀತ ನೃತ್ಯ ಅಕಾಡೆಮಿಯಿಂದ ನೃತ್ಯ ಪುರಸ್ಕಾರ ಮತ್ತು ಕರ್ನಾಟಕ ಕಲಾ ತಿಲಕ ಬಿರುದು, ಶಾಂತಲಾ ನಾಟ್ಯ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿಗಳು ನಿಮ್ಮ ಕೀರ್ತಿಯ ಹೊನ್ನ ಕಿರೀಟಗಳಾಗಿವೆ. ಇದಲ್ಲದೆ ಅನೇಕ ಸಂಘ ಸಂಸ್ಥೆಗಳಿಂದ, ಮಠ ಮಂದಿರಗಳಿಂದ, ಅಭಿಮಾನಿ ವರ್ಗದವರಿಂದ ಗೌರವಿಸಲ್ಪಟ್ಟ ನಿಮಗೆ ಸಿಕ್ಕಿದ ಬಿರುದುಗಳು ಅಪಾರ. ಬದ್ಧನವಾದ ನೀವು ನಿರಂತರ ಕಲಾ ಸೇವೆ, ಕಲಾ ಸರಸ್ವತಿಯ ಅನುಗ್ರಹ ಸದಾ ಇರಲಿ. ಶ್ರೀಯುತರನ್ನು ಶ್ರೀ ಅಯ್ಯಪ್ಪ ಮಂದಿರದ 50ನೇ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ಗೌರವಿಸಿ ಈ ಸನ್ಮಾನ ಪತ್ರವನ್ನು ಸಮರ್ಪಿಸುತ್ತಿದ್ದೇವೆ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಅಯ್ಯಪ್ಪ ಸೇವಾ ಸಮಿತಿ, ಸೋಮೇಶ್ವರ ಕೋಟೆಕರ್. ಆಡಳಿತ ಮುಕ್ತೇಶ್ವರ ಮತ್ತು ಮುಕ್ತೇಶ್ವರ ಶ್ರೀ ಅಯ್ಯಪ್ಪ ಮಂದಿರ ರಿಜಿಸ್ಟರ್, ಸೋಮೇಶ್ವರ ಕೋಟೆಕರ್. ಆತ್ಮೀಯ ವಂದನೆಗಳು. ಇದೀಗ ಮುಂದಕ್ಕೆ ಶ್ರೀ ಕೃಷ್ಣಮಯ್ಯ ತಲಪಾಡಿ ಪಾಕತಜ್ಜರು ಇವರ ಸನ್ಮಾನ ಪತ್ರವನ್ನ ಓದಲಿಕ್ಕಿದ್ದಾರೆ ಗಣೇಶ್ ಕೊಲ್ಯ ಇವರು. ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ರಿಜಿಸ್ಟರ್ಡ್, ಶ್ರೀ ಅಯ್ಯಪ್ಪ ಸೇವಾ ಸಮಿತಿ, ಸೋಮೇಶ್ವರ ಕೋಟೆಕರ್ ಗ್ರಾಮ ಮತ್ತು ಅಂಚೆ, ಮಂಗಳೂರು 50ನೇ ವಾರ್ಷಿಕೋತ್ಸವ. ಶ್ರೀ ಕೃಷ್ಣಮಯ್ಯ ಅವರಿಗೆ ಗೌರವಪೂರ್ವಕವಾಗಿ ಅರ್ಪಿಸುವ ಸನ್ಮಾನ ಪತ್ರ. ಸನ್ಮಾನ್ಯರೇ, ತಲಪಾಡಿ ಭಜಂಗರೆ ಶ್ರೀ ಮಹಾಲಿಂಗಮಯ್ಯ ಮತ್ತು ಶ್ರೀಮತಿ ಪದ್ಮಾವತಿ ದಂಪತಿಗಳ ಹಿರಿಯ ಪುತ್ರರಾಗಿ 1951 ಸೆಪ್ಟೆಂಬರ್ 10ರಂದು ಜನಿಸಿದರು. ಒಬ್ಬಳು ಸಹೋದರಿಯನ್ನು ಹೊಂದಿದ್ದಾರೆ.
ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 7ನೇ ತರಗತಿವರೆಗೆ ವಿದ್ಯಾಭ್ಯಾಸವನ್ನು ಪಡೆದಿರುತ್ತಾರೆ. ಕುಳಾಯಿಯ ಶ್ರೀ ಶ್ರೀನಿವಾಸ ಹೆಬ್ಬಾರ್ ದುರ್ಗಮ್ಮ ದಂಪತಿಗಳ ಸುಪುತ್ರಿ ಪದ್ಮಾವತಿಯನ್ನು 1980ರಲ್ಲಿ ವಿವಾಹವಾದರು. ಶ್ರೀಯುತ ಮಯ್ಯರಿಗೆ ಓರ್ವ ಪುತ್ರ 3 ಪುತ್ರಿಯರನ್ನು ಪಡೆದು ಸುಖ ಸಂಸಾರ ಜೀವನವನ್ನು ನಡೆಸುತ್ತಿದ್ದಾರೆ. ಹಿರಿಯರಿಂದ ಬಂದ ಮನೆ ತೋಟವನ್ನು ನೋಡಿಕೊಳ್ಳುವುದರೊಂದಿಗೆ ಮುಖ್ಯ ಕಸುಬಾಗಿ ಅಡುಗೆ ಕೆಲಸವನ್ನು ಮಾಡುತ್ತಿದ್ದಾರೆ. ಮನೆಯೇ ಮೊದಲ ಪಾಠಶಾಲೆ ಎಂಬಂತೆ ಮನೆಯ ಹಿರಿಯರಿಂದ ಪಾಕಶಾಸ್ತ್ರವನ್ನು ಅಧ್ಯಯನ ಮಾಡಿ ಕೇವಲ 19ರ ಹರೆಯ ತುಂಬುವಷ್ಟರಲ್ಲಿ ಸ್ವತಂತ್ರವಾಗಿ ದೊಡ್ಡ ಸಮಾರಂಭಗಳಿಗೆ ಶುಚಿರುಚಿಯಾದ ಅಡುಗೆಯ ಔತಣವನ್ನು ತಯಾರಿಸಿ ನೀಡಿದವರು. ಈ ಮುಖೇನ ಪಡೆದ ಸಮೃದ್ಧ ಅನುಭವದ ಆಧಾರದಲ್ಲಿ ಕಳೆದ ಸುಮಾರು 5 ದಶಕಗಳಿಂದ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಜಿಲ್ಲೆಗಳ ಪ್ರತಿಷ್ಠಿತ ದೈವಸ್ಥಾನ ಭಜನಾ ಮಂದಿರಗಳಲ್ಲಿ ನಡೆಯುವ ಅನ್ನ ಸಂತರ್ಪಣೆಯ ಪ್ರಧಾನ ಅಡುಗೆ ಭಟ್ಟರಾಗಿ ಭಕ್ತ ಜನರು ಎಲೆಯಲ್ಲಿ ತಟ್ಟೆಯಲ್ಲಿ ಅನ್ನ ಉಣ್ಣುವಾಗ ಮಂದಹಾಸ, ಉದರಕ್ಕೆ ಸಮಾಧಾನ ಹಾಗೂ ಮನಸ್ಸಿನ ಆಹ್ಲಾದಕ್ಕೆ ಕಾರಣಭೂತರಾಗಿರುತ್ತೀರಿ. ಶ್ರೀ ಸೋಮನಾಥ ದೇವಸ್ಥಾನದಲ್ಲಿ 1970ರಿಂದ ನಿರಂತರವಾಗಿ ಸರಿಸುಮಾರು 50 ವರ್ಷಗಳ ಕಾಲ ಅಡುಗೆ ಭಟ್ಟರಾಗಿ ಪಾಕಶಾಸ್ತ್ರ ಪ್ರವೀಣರಾಗಿ ಸೇವೆ ಸಲ್ಲಿಸಿದ್ದೀರಿ. ಶ್ರೀಯುತರನ್ನು ಶ್ರೀ ಅಯ್ಯಪ್ಪ ಮಂದಿರದ 50ನೇ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ಈ ಸನ್ಮಾನ ಪತ್ರವನ್ನು ಸಮರ್ಪಿಸುತ್ತಿದ್ದೇವೆ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಸೋಮೇಶ್ವರ ಕೋಟೆಕಾರು. ಆಡಳಿತ ಮುಕ್ತೇಸರರು ಮತ್ತು ಮುಕ್ತೇಸರರು ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ರಿಜಿಸ್ಟರ್ಡ್ ಸೋಮೇಶ್ವರ ಕೋಟೆಕಾರು. ದಿನಾಂಕ 29/11/2024. ಶ್ರೀ ಸುಂದರ ಆಚಾರ್ಯ ಕೋಟೆಕಾರು ಕಾಷ್ಟ ಶಿಲ್ಪಿ ಇವರ ಸನ್ಮಾನ ಪತ್ರವನ್ನು ಓದಲಿಕ್ಕಿದ್ದಾರೆ. ಶ್ರೀ ಚಿತ್ತರಂಜನ್ ಇವರು. ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ರಿಜಿಸ್ಟರ್ಡ್ ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಸೋಮೇಶ್ವರ ಕೋಟೆಕಾರು 50ನೇ ವಾರ್ಷಿಕೋತ್ಸವ ಶ್ರೀ ಸುಂದರ ಆಚಾರ್ಯ ಅವರಿಗೆ ಗೌರವಪೂರ್ವಕವಾಗಿ ಅರ್ಪಿಸುವ ಸನ್ಮಾನ ಪತ್ರ. ಸನ್ಮಾನ್ಯರೇ, ಶ್ರೀ ಕೃಷ್ಣಪ್ಪ ಆಚಾರ್ಯ ಹಾಗೂ ಶ್ರೀಮತಿ ಲೀಲಾವತಿ ದಂಪತಿಗಳ ತೃತೀಯ ಪುತ್ರನಾಗಿ ಏಪ್ರಿಲ್ 30, 1949ರಲ್ಲಿ ಜನಿಸಿದರು. ಇವರು ಕೃಷ್ಣ ಶಿಲ್ಪಿಯಾಗಿ ಗುರುತಿಸಿಕೊಂಡು ತಲಪಾಡಿಯಿಂದ ಕಟ್ಟಪಾಡಿವರೆಗೆ ದೈವಸ್ಥಾನ ಭಜನಾ ಮಂದಿರಗಳ ಜೀರ್ಣೋದ್ಧಾರ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಶ್ರೀಯುತರು ವಿಶ್ವಕರ್ಮ ಸಂಘಟನಾ ಅಧ್ಯಕ್ಷರಾಗಿ ಹಲವು ವರ್ಷಗಳಿಂದ ನೆಲ್ಲಿಸ್ಥಳ ಕಾಳಿಕಾಂಬಾ ಸೇವಾ ಸಮಿತಿ ಅಧ್ಯಕ್ಷರಾಗಿ ಕಾರ್ಯ ನಿರ್ವಹಿಸುತ್ತಿದ್ದಾರೆ. ಇವರು ಪತ್ನಿ ಹಾಗೂ ಓರ್ವ ಪುತ್ರ, ಮೂವರು ಪುತ್ರಿಯರನ್ನು ಪಡೆದು ಸುಖ ಸಂಸಾರ ಜೀವನವನ್ನು ನಡೆಸುತ್ತಿದ್ದಾರೆ. ಶ್ರೀಯುತರನ್ನು ಶ್ರೀ ಅಯ್ಯಪ್ಪ ಮಂದಿರದ 50ನೇ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ಗೌರವಿಸಿ ಈ ಸನ್ಮಾನ ಪತ್ರವನ್ನು ಸಮರ್ಪಿಸುತ್ತೇವೆ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಸೋಮೇಶ್ವರ ಕೋಟೆಕಾರು, ಆಡಳಿತ ಮುಕ್ತೇಸರರು ಮತ್ತು ಮುಕ್ತೇಸರರು ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ರಿಜಿಸ್ಟರ್ಡ್ ಸೋಮೇಶ್ವರ ಕೋಟೆಕಾರು. ಶ್ರೀ ಮೋಹನ್ ಕುಮಾರ್ ಉಳ್ಳಾಲ ನಾಟ್ಯ ರಾಣಿ ಶಾಂತಲಾ ಪ್ರಶಸ್ತಿ ಪುರಸ್ಕೃತರು, ಹಿರಿಯರು, ಈ ಭಾಗದ ಸಾಂಸ್ಕೃತಿಕ ರಾಯಭಾರಿ ತಿಳಿದ ತಪ್ಪಾಗಲಿಕ್ಕಿಲ್ಲ ಬಂಧುಗಳೇ. ತಮ್ಮೆಲ್ಲರ ಜೋರಾದ ಚಪ್ಪಾಳೆಗಳೊಂದಿಗೆ ವಂದಿಸೋಣ, ಅಭಿವಂದಿಸೋಣ ಶ್ರೀ ಮೋಹನ್ ಕುಮಾರ್ ಉಳ್ಳಾಲ ನಾಟ್ಯ ರಾಣಿ ಶಾಂತಲಾ ಪ್ರಶಸ್ತಿ ಪುರಸ್ಕೃತರು. ಸಾಂಸ್ಕೃತಿಕವಾಗಿ ಅತ್ಯದ್ಭುತ ಸಾಧನೆಯನ್ನ ಮಾಡಿದಂತ ಹಿರಿಯರು, ಈ ಭಾಗದಲ್ಲಿ ತನ್ನದೇ ಆದಂತ ರೀತಿಯಲ್ಲಿ ನಾಟ್ಯ ಕಲೆಯನ್ನ ಆರಾಧನೆಯನ್ನಾಗಿಟ್ಟುಕೊಂಡು ಸಾವಿರಾರು ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಚನೆಯನ್ನ ಮಾಡಿದಂತ ಶ್ರೀ ಮೋಹನ್ ಕುಮಾರ್ ಉಳ್ಳಾಲ ಇವರಿಗೆ ಅತ್ಯಂತ ಪ್ರೀತಿಯ ವಂದನೆಗಳು, ಅಭಿವಂದನೆಗಳು. ಬಂಧುಗಳೇ, ಜೋರಾದ ಚಪ್ಪಾಳೆಗಳೊಂದಿಗೆ ವಂದಿಸೋಣ, ಅಭಿವಂದಿಸೋಣ ಈ ಹಿರಿಯರನ್ನ. ಅದೇ ರೀತಿಯಲ್ಲಿ ಮುಂದಕ್ಕೆ ಶ್ರೀ ಕೃಷ್ಣಮಯ್ಯ ತಲಪಾಡಿ ಪಾಕತಜ್ಞರಾಗಿದ್ದುಕೊಂಡು ಅತ್ಯದ್ಭುತ ಸೇವೆಯನ್ನು ಸಲ್ಲಿಸಿಕೊಂಡು ಈ ಭಾಗದಲ್ಲಿ ಸೋಮೇಶ್ವರ ದೇವಸ್ಥಾನದಲ್ಲಿ ಅದೆಷ್ಟೋ ವರ್ಷಗಳ ಕಾಲ ಹಸಿವನ್ನ ನೀಗಿಸುವಂತಹ ಕಾರ್ಯ. ಬಂಧುಗಳೇ, ಜೋರಾದ ಚಪ್ಪಾಳೆಗಳೊಂದಿಗೆ ಕೃಷ್ಣಮಯ್ಯ ಇವರಿಗೆ ಈ ಸನ್ಮಾನವನ್ನು ನಡೆಸಿಕೊಡಬೇಕಾಗಿ ಎಲ್ಲ ಹಿರಿಯರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಸಾಂಸ್ಕೃತಿಕವಾಗಿ ಸೇವೆಯನ್ನು ಸಲ್ಲಿಸಿದಂತ ಶ್ರೀ ಮೋಹನ್ ಕುಮಾರ್ ಉಳ್ಳಾಲ, ಅದೇ ರೀತಿ ಧಾರ್ಮಿಕ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದಂತ ಶ್ರೀ ಕೃಷ್ಣಮಯ್ಯ ತಲಪಾಡಿ. ಬಂಧುಗಳೇ, ಈ ಭಾಗದಲ್ಲಿ ಎಲ್ಲೇ ಕೂಡ ಕಾರ್ಯಕ್ರಮ ನಡೆದರೂ ಕೂಡ ಪಾಕಶಾಲೆಯಲ್ಲಿ ತನ್ನದೇ ಆದ ರೀತಿಯಲ್ಲಿ ಸೇವೆಯನ್ನ ಸಲ್ಲಿಸಿದಂತ ಶ್ರೀ ಕೃಷ್ಣಮಯ್ಯ ತಲಪಾಡಿ ಇವರಿಗೆ ವಂದನೆಗಳನ್ನ, ಅಭಿವಂದನೆಗಳನ್ನ ಈ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇವೆ. ಬಂಧುಗಳೇ, ಚಪ್ಪಾಳೆಗಳೊಂದಿಗೆ ವಂದಿಸೋಣ, ಅಭಿವಂದಿಸೋಣ ಹಿರಿಯರನ್ನ.
ಕೃಷ್ಣಮಯ್ಯ ತಲಪಾಡಿ ಇವರುಗಳನ್ನ. ಅದೇ ರೀತಿಯಲ್ಲಿ ಶಿಲ್ಪಕಲೆಯ ವಿಭಾಗದಲ್ಲಿ ಅತ್ಯದ್ಭುತ ಸಾಧನೆಯನ್ನು ಮಾಡಿದಂತ ಶ್ರೀ ಸುಂದರಾಚಾರ್ಯ ಕೋಟೆಕಾರು ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸನ್ಮಾನಿಸ್ತಾ ಇದ್ದೇವೆ ಬಂಧುಗಳೇ. ಈ ಮಂದಿರ ಕುಟ್ಟಿಕಲ್ಲು ಪಾಡ್ನಾರ್ ಮೇರ್ನ ಹಿರಿಯರಾಯನಂಚಿನ ಕೃಷ್ಣಪ್ಪ ಆಚಾರ್ಯ ಪನ್ಪುನೆಲ್ಲ ನೆನೆತೊಂದು ಶೈಕ್ಷಣಿಕವಾಗಿ ಅತ್ಯದ್ಭುತ ಸಾಧನೆಯನ್ನು ಮಾಡಿ, ಕಾಷ್ಟ ಶಿಲ್ಪದಲ್ಲಿ ಸಾಧನೆಯನ್ನು ಮಾಡಿ, ಶಿಲ್ಪಕಲೆಯಲ್ಲಿ ಅತ್ಯದ್ಭುತವಾದ ಸಾಧನೆಯನ್ನು ಮಾಡಿದಂತ ಶ್ರೀ ಸುಂದರ ಆಚಾರ್ಯ ಕೋಟೆಕಾರು ಇವರನ್ನ ಈ ಸಂದರ್ಭದಲ್ಲಿ ಸನ್ಮಾನಿಸ್ತಾ ಇದ್ದೇವೆ. ಬಂಧುಗಳೇ, ಜೋರಾದ ಚಪ್ಪಾಳೆ ಬರಲಿ. ಬಂಧುಗಳೇ, ಎಲ್ಲ ಗಣ್ಯರಲ್ಲೂ ಕೂಡ ಛಾಯಾಚಿತ್ರಕ್ಕಾಗಿ ಕೇಳಾದ ಚಪ್ಪಾಳೆಗಳೊಂದಿಗೆ ಶ್ರೀ ಮೋಹನ್ ಕುಮಾರ್ ಉಳ್ಳಾಲ, ಶ್ರೀ ಕೃಷ್ಣಮಯ್ಯ ತಲಪಾಡಿ, ಶ್ರೀ ಸುಂದರ ಆಚಾರ್ಯ ಕೋಟೆಕಾರು ಇವರುಗಳನ್ನ ಅತ್ಯಂತ ಪ್ರೀತಿಯಿಂದ ಸುವರ್ಣ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ಸನ್ಮಾನಿಸ್ತಾ ಇದ್ದೇವೆ. ಮತ್ತಷ್ಟು ಮಗದಷ್ಟು ಆಯುರಾರೋಗ್ಯ ಸಂಪತ್ತು ಭಾಗ್ಯಗಳನ್ನು ನೀಡಲಿ ಅನ್ನುವಂತಹ ಸದಾಶಯಗಳೊಂದಿಗೆ, ಶುಭ ಹಾರೈಕೆಗಳೊಂದಿಗೆ ಮೂವರು ಹಿರಿಯರನ್ನ ಅತ್ಯಂತ ಪ್ರೀತಿಯಿಂದ ವಂದನೆಗಳನ್ನ ತಿಳಿಸ್ತಾ ಇದ್ದೇವೆ. ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್, ಅದೇ ರೀತಿ ಶ್ರೀ ರವಿಶಂಕರ ಸೋಮೇಶ್ವರ ಉಪಾಧ್ಯಕ್ಷರು, ಸೋಮೇಶ್ವರ ಪುರಸಭೆ, ಅದೇ ರೀತಿ ಶ್ರೀ ದೀಪಕ್ ಬಿಲಾರ್ ಸದಸ್ಯರು, ಸೋಮೇಶ್ವರ ಪುರಸಭೆ ಇವರನ್ನು ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಬಂಧುಗಳೇ, ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸೋಣ ಈ ಮೂವರನ್ನ ಕೂಡ. ಅದೇ ರೀತಿಯಲ್ಲಿ ಶ್ರೀ KS ಆನಂದ ಇವರ ಸನ್ಮಾನ ಪತ್ರವನ್ನು ಓದಲಿಕ್ಕಿದ್ದಾರೆ ಶ್ರೀ ಅಜಯ್ ಕುಂಪಳ ಇವರು. ಮಂದಿರ ಟ್ರಸ್ಟ್ ರಿಜಿಸ್ಟರ್ ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಸೋಮೇಶ್ವರ ಕೋಟೆಕಾರ್ 50ನೇ ವಾರ್ಷಿಕೋತ್ಸವ ಶ್ರೀ KS ಆನಂದ್ ಅವರಿಗೆ ಗೌರವಪೂರ್ವಕವಾಗಿ ಅರ್ಪಿಸುವ ಸನ್ಮಾನ ಪತ್ರ. ಸನ್ಮಾನ್ಯರೇ, ಉಳ್ಳಾಲ ತಾಲೂಕು ಕುತ್ತಾರು ಕೊಳಂಬೆಯಲ್ಲಿ ದಿವಂಗತ ರಾಮ ಸಾಲಿಯಾನ್ ಹಾಗೂ ದಿವಂಗತ ಮೋನಕು ದಂಪತಿಗಳ ಮಗನಾಗಿ 1/6/1958ರಲ್ಲಿ ಜನಿಸಿದರು. 10ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮೊಟಕುಗೊಳಿಸಿ ಟೈಲರಿಂಗ್ ವೃತ್ತಿ ಕಲಿತು 1979ರಲ್ಲಿ ತೊಕ್ಕೋಟಿನಲ್ಲಿ KS ಟೈಲರ್ ಎಂಬ ಉದ್ಯಮ ಆರಂಭಿಸಿ ಅನೇಕ ಮಂದಿಗೆ ಉದ್ಯೋಗ ಅಪೇಕ್ಷಿತರಿಗೆ ತರಬೇತಿ ನೀಡಿ ಕೆಲಸ ಕೊಟ್ಟವರು. ಉದ್ಯಮದ ಸಂಪಾದನೆಯಲ್ಲಿಯೇ ತಲ್ಲೀನರಾಗದೆ ಸಮಾಜದ ಕಳಕಳಿಯಿಂದ ಹಲವಾರು ಸಂಘ ಸಂಸ್ಥೆಗಳಲ್ಲಿ ದುಡಿದಿರುವ ಸ್ನೇಹಜೀವಿ. 300 ಯುವಕ ಮಂಡಲ ಸದಸ್ಯರಾಗಿ, ಕೋಟೆಕಾರು ಅಯ್ಯಪ್ಪ ಮಂದಿರ ಟ್ರಸ್ಟಿಯಾಗಿ, ಕುತ್ತಾರು ನಾಗಬ್ರಹ್ಮ ಸೇವಾ ಸಮಿತಿಯ ಕಾರ್ಯದರ್ಶಿಯಾಗಿ, ಕುಲಾಲ ಶ್ರೀಯಾನ್ ಚಾರಿಟೇಬಲ್ ಟ್ರಸ್ಟ್ನ ಮುಖ್ಯಸ್ಥರಾಗಿ, ಕುಂಬಾರ ಗುಡಿ ಕೈಗಾರಿಕಾ ಸಹಕಾರ ಸಂಘದ ನಿರ್ದೇಶಕರಾಗಿ, ತೊಕ್ಕೋಟು ಒಳಪೇಟೆ ವ್ಯವಸ್ಥಾಪಕರ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರು. ಧಾರ್ಮಿಕ ಕ್ಷೇತ್ರದಲ್ಲೂ ಒಲವು ಹರಿಸಿ ಬಂಟ್ವಾಳ ಕಯ್ಯಾರ ಶ್ರೀ ನಾಗಬ್ರಹ್ಮ ಮಲರಾಯ ದೈವಸ್ಥಾನದ ಜೀರ್ಣೋದ್ಧಾರದ ಮುಖ್ಯ ರೂವಾರಿಯಾಗಿ ಪ್ರಶಂಸೆಗೆ ಪಾತ್ರರಾಗಿರುತ್ತೀರಿ. 1999ರಲ್ಲಿ ಕರ್ನಾಟಕ ಟೈಲರ್ಸ್ ಅಸೋಸಿಯೇಷನ್ನ ಸ್ಥಾಪಕ ಸದಸ್ಯರಾಗಿದ್ದ ತಾವು ನಂತರ 9 ವರ್ಷ ಕಾರ್ಯದರ್ಶಿಯಾಗಿ, ಬಳಿಕ 2017ರಲ್ಲಿ ರಾಜ್ಯ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವುದು ತಮ್ಮ ಪ್ರಾಮಾಣಿಕ ಕಾರ್ಯದಕ್ಷತೆಗೆ ನಿದರ್ಶನವಾಗಿದೆ. 1983ರಲ್ಲಿ ಶ್ರೀಮತಿ ಸುಮಾರವರನ್ನು ಧರ್ಮಪತ್ನಿಯಾಗಿ ಸ್ವೀಕರಿಸಿ 2 ಪುತ್ರರು ಹಾಗೂ ಓರ್ವ ಪುತ್ರಿಯನ್ನು ಪಡೆದ ಸುಖ ಕುಟುಂಬ ತಮ್ಮದು. ಪ್ರಸ್ತುತ ಉಳ್ಳಾಲಬೈಲು ವೈದ್ಯನಾಥ ನಗರದಲ್ಲಿ ನೆಲೆಸಿರುವ ತಾವು ಈ ವಯಸ್ಸಿನಲ್ಲಿಯೂ ಸಂಘಟನೆಯಲ್ಲಿ ಸಕ್ರಿಯವಾಗಿದ್ದು ತಮ್ಮ ನಾಯಕತ್ವ ಸೇವೆಯನ್ನು ಗುರುತಿಸಿ ಶ್ರೀಯುತರನ್ನು ಶ್ರೀ ಅಯ್ಯಪ್ಪ ಮಂದಿರದ 50ನೇ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ಗೌರವಿಸಿ ಈ ಸನ್ಮಾನ ಪತ್ರವನ್ನು ಸಮರ್ಪಿಸುತ್ತಿದ್ದೇವೆ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಸೋಮೇಶ್ವರ ಕೋಟೆಕಾರ್. ಆಡಳಿತ ಮುಕ್ತೇಸರು ಮತ್ತು ಮುಕ್ತೇಸರು ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ರಿಜಿಸ್ಟರ್ ಸೋಮೇಶ್ವರ ಕೋಟೆಕಾರ್. ವಂದನೆಗಳು. ಇದೀಗ ಮುಂದಿನ ಸನ್ಮಾನ ಪತ್ರ ಶ್ರೀ ರವಿಶಂಕರ ಸೋಮೇಶ್ವರ ಇವರ ಸನ್ಮಾನ ಪತ್ರವನ್ನು ಓದಲಿಕ್ಕಿದ್ದಾರೆ ಶ್ರೀ ಸುಧೀರ್ ಗಟ್ಟಿ ಇವರು. ಅಯ್ಯಪ್ಪ ಮಂದಿರ ಟ್ರಸ್ಟ್
ಟ್ರಸ್ಟ್ ರಿಜಿಸ್ಟರ್ಡ್ ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಸೋಮೇಶ್ವರ ಕೋಟೆಕ್ಕಾರ್ 50ನೇ ವಾರ್ಷಿಕೋತ್ಸವ ಶ್ರೀ ರವಿಶಂಕರ್ ಸೋಮೇಶ್ವರ್ ಅವರಿಗೆ ಗೌರವಪೂರ್ವಕವಾಗಿ ಅರ್ಪಿಸುವ ಸನ್ಮಾನ ಪತ್ರ. ಸನ್ಮಾನ್ಯರೇ, ಮಂಗಳೂರು ತಾಲೂಕು ಸೋಮೇಶ್ವರ ಗ್ರಾಮ ನಿವಾಸಿಯಾಗಿರುವ ತಾವು ಗ್ರಾಮ ಪಂಚಾಯತ್ನ ಸದಸ್ಯರಾಗಿ, ತಾಲೂಕು ಪಂಚಾಯತ್ನ ಸದಸ್ಯರಾಗಿ, ಪುರಸಭಾ ಸದಸ್ಯರಾಗಿ, ಸೋಮೇಶ್ವರ ಪುರಸಭೆಯ ಉಪಾಧ್ಯಕ್ಷರಾಗಿ, ಭಾರತೀಯ ಜನತಾ ಪಾರ್ಟಿ ಮಂಡಲ ಉಪಾಧ್ಯಕ್ಷರಾಗಿ, ಉಳ್ಳಾಳ ಉಳಿಯ ಶ್ರೀ ಉಳ್ಳಾಲ್ತಿ ಧರ್ಮರಸು ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ, ಬಬ್ಬುಸ್ವಾಮಿ ದೇವಸ್ಥಾನ, ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನ ಕುಂಪಳ, ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ ಹೊರೆಕಾಣಿಕೆಯ ಸಂಚಾಲಕರಾಗಿ, ರಕ್ತೇಶ್ವರಿ ಬಳಗದ ಅಧ್ಯಕ್ಷರಾಗಿ, ರಕ್ತೇಶ್ವರಿ ದೇವಸ್ಥಾನದ ಕೋಶಾಧಿಕಾರಿಯಾಗಿಯೂ ಸೇವೆ ಸಲ್ಲಿಸಿರುತ್ತೀರಿ. ಎಲೆಕ್ಟ್ರಿಕಲ್ ವಿನ್ಯಾಸದ ವೃತ್ತಿಯಲ್ಲಿದ್ದುಕೊಂಡು ಆನಂದಾಶ್ರಮ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿ ಸಂಘ, ಅಯ್ಯಪ್ಪ ಮಂದಿರ ಕೋಟೆಕ್ಕರ್ ಹಾಗೂ ಸೋಮೇಶ್ವರ ದೇವಸ್ಥಾನಗಳಲ್ಲಿ ಸಕ್ರಿಯವಾಗಿ ಸೇವೆ ಸಲ್ಲಿಸಿರುತ್ತೀರಿ. ಧಾರ್ಮಿಕ, ಸಾಂಸ್ಕೃತಿಕ, ಸಾಮಾಜಿಕ ಕ್ಷೇತ್ರಗಳಲ್ಲಿ ತನ್ನನ್ನು ತಾವು ತೊಡಗಿಸಿಕೊಂಡು ಸ್ಥಳೀಯ ಜನರ ಎಲ್ಲ ನೋವು ನಲಿವುಗಳು ಸ್ಪಂದಿಸುವ ಯುವ ಆಶಾಕಿರಣವಾಗಿರುವಿರಿ. ಇದೀಗ ಸೋಮೇಶ್ವರ ಪುರಸಭೆಯಲ್ಲಿ ಎರಡನೇ ಬಾರಿಗೆ ಆಯ್ಕೆಯಾಗಿ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುತ್ತೀರಿ. ನಿಮ್ಮ ಮುಂದಿನ ರಾಜಕೀಯ ಜೀವನವು ಉತ್ತಮವಾಗಿರಲೆಂದು ಆಶಿಸುತ್ತಾ ಶ್ರೀಯುತರನ್ನು ಶ್ರೀ ಅಯ್ಯಪ್ಪ ಮಂದಿರದ 50ನೇ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ಈ ಸನ್ಮಾನ ಪತ್ರವನ್ನು ಸಮರ್ಪಿಸಿದ್ದೇವೆ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಸೋಮೇಶ್ವರ ಕೋಟೆಕ್ಕಾರು, ಆಡಳಿತ ಮುಖ್ಯಸ್ಥರು ಮತ್ತು ಮುಕ್ತೇಸರರು ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ರಿಜಿಸ್ಟರ್ಡ್ ಸೋಮೇಶ್ವರ ಕೋಟೆಕ್ಕಾರು. ದಿನಾಂಕ 29/11/2024. ವಂದನೆಗಳೊಂದಿಗೆ ಇದೀಗ ಮುಂದಕ್ಕೆ ಶ್ರೀ ದೀಪಕ್ ಪಿಲಾರು ಇವರ ಸನ್ಮಾನ ಪತ್ರವನ್ನು ಓದಲಿಕ್ಕಿದ್ದಾರೆ ಶ್ರೀ ಮೋಹನ್ ಉಚಿಲ ಇವರು. ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ರಿಜಿಸ್ಟರ್ಡ್ ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಸೋಮೇಶ್ವರ ಕೋಟೆಕ್ಕಾರು ಇದರ 50ನೇ ವಾರ್ಷಿಕೋತ್ಸವದ ಈ ಸಂದರ್ಭದಲ್ಲಿ ಶ್ರೀ ದೀಪಕ್ ಪಿಲಾರ್ ಅವರಿಗೆ ಗೌರವಪೂರ್ವಕವಾಗಿ ಅರ್ಪಿಸುತ್ತಿರುವಂಥ ಸನ್ಮಾನ ಪತ್ರ. ಸನ್ಮಾನ್ಯರೇ, ಶ್ರೀ ಬಾಬು ಪೂಜಾರಿ ಮತ್ತು ಶ್ರೀಮತಿ ಲಕ್ಷ್ಮೀ ಬಿ ಪೂಜಾರಿಯ ತೃತೀಯ ಪುತ್ರರಾಗಿ ಜೂನ್ 5, 1972ರಲ್ಲಿ ಮಂಗಳೂರಿನ ಮುಳಿಹಿತ್ತುಲು ಎಂಬಲ್ಲಿ ಜನಿಸಿದ್ದೀರಿ. ತಾವು ಸೋಮೇಶ್ವರ ಪುರಸಭೆಯ ಸದಸ್ಯರಾಗಿ ಹಾಗೂ ಸೋಮೇಶ್ವರ ದೇವಸ್ಥಾನದ ವ್ಯವಸ್ಥಾಪಕ ಸದಸ್ಯರಾಗಿ ಇನ್ನಿತರ ಕಾರ್ಯಚಟುವಟಿಕೆಯಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದ ಹಿಂದುಳಿದ ವರ್ಗದ ಅಧ್ಯಕ್ಷರಾಗಿ ಶೈಕ್ಷಣಿಕ, ಧಾರ್ಮಿಕ, ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿರುವಿರಿ. ಶ್ರೀಯುತರನ್ನು ಶ್ರೀ ಅಯ್ಯಪ್ಪ ಮಂದಿರದ 50ನೇ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ಗೌರವಿಸಿ ಈ ಸನ್ಮಾನ ಪತ್ರವನ್ನು ಸಮರ್ಪಿಸುತ್ತಿದ್ದೇವೆ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಸೋಮೇಶ್ವರ ಕೋಟೆಕ್ಕಾರು, ಆಡಳಿತ ಮುಕ್ತೇಸರರು ಮತ್ತು ಮುಕ್ತೇಸರರು ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ರಿಜಿಸ್ಟರ್ಡ್ ಸೋಮೇಶ್ವರ ಕೋಟೆಕ್ಕಾರು. ನಿಕಟಪೂರ್ವ ರಾಜ್ಯಾಧ್ಯಕ್ಷರು ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್, ಅದೇ ರೀತಿಯಲ್ಲಿ 1979ರಲ್ಲಿ ತೊಕ್ಕೋಟಿನಲ್ಲಿ ತಮ್ಮ ವೃತ್ತಿಯನ್ನು ಆರಂಭಿಸಿಕೊಂಡು ನಂತರ ಅನೇಕ ಮಂದಿಗೆ ಉದ್ಯೋಗ ಅಪೇಕ್ಷಿತರಿಗೆ ತರಬೇತಿಯನ್ನು ಕೊಟ್ಟವರು. ಉದ್ಯಮದ ಸಂಪಾದನೆಯ ಜೊತೆಯಲ್ಲಿಯೇ ಸಾಮಾಜಿಕ ಕಳಕಳಿಯ ಜೊತೆಯಲ್ಲಿ ಕಾರ್ಯವನ್ನು ನಿರ್ವಹಿಸಿದವರು. 300 ಯುವಕ ಮಂಡಲದ ಸದಸ್ಯರಾಗಿ, ಕೋಟೆಕ್ಕಾರು ಅಯ್ಯಪ್ಪ ಮಂದಿರದ ಟ್ರಸ್ಟಿಯಾಗಿ, ಕುತ್ತಾರು ನಾಗಬ್ರಹ್ಮ ಸೇವಾ ಸಮಿತಿಯ ಕಾರ್ಯದರ್ಶಿಯಾಗಿ, ಇನ್ನು ಅನೇಕ ಸಂಘ ಸಂಸ್ಥೆಗಳಲ್ಲಿ ಕಾರ್ಯವನ್ನು ನಿರ್ವಹಿಸಿ ಸಾಮಾಜಿಕ ಚಟುವಟಿಕೆಗಳ ಮುಖಾಂತರ ಸಾಧನೆಯನ್ನು ಮಾಡಿದಂತ ಶ್ರೀ KS ಆನಂದ ಇವರಿಗೆ ಅತ್ಯಂತ ಪ್ರೀತಿಯ ಸನ್ಮಾನವನ್ನ ನಡೆಸಿಕೊಡ್ತಾ ಇದ್ದಾರೆ. ಬಂಧುಗಳೇ, ಜೋರಾದ ಚಪ್ಪಾಳೆ ಬರಲಿ. ಅದೇ ರೀತಿಯಲ್ಲಿ ಶ್ರೀ ರವಿಶಂಕರ ಸೋಮೇಶ್ವರ ಉಪಾಧ್ಯಕ್ಷರು, ಸೋಮೇಶ್ವರ ಪಂಚಾಯತ್ ಪುರಸಭೆ. ಬಂಧುಗಳೇ, ಈ ಭಾಗದಲ್ಲಿ ಧಾರ್ಮಿಕವಾಗಿ ಎಲ್ಲೇ ಕೂಡ ಯಾವುದೇ ಕಾರ್ಯಕ್ರಮ ನಡೆದರೂ ಕೂಡ ಮುಂಚೂಣಿಯಲ್ಲಿದ್ದುಕೊಂಡು ಸಾಧನೆಯನ್ನು ಮಾಡಿರುವಂತಹ ಶ್ರೀ ರವಿಶಂಕರ ಸೋಮೇಶ್ವರ ಇವರನ್ನು ಅತ್ಯಂತ ಪ್ರೀತಿಯಿಂದ ಅಭಿವಂದನೆಗಳನ್ನು ಹೇಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ದೀಪಕ್ ಪಿಲಾರು ರಾಜಕೀಯವಾಗಿ, ಧಾರ್ಮಿಕವಾಗಿ ಸೇವೆಯನ್ನು ಸಲ್ಲಿಸ್ತಾ ಸಾಮಾಜಿಕ ಕಾರ್ಯಚಟುವಟಿಕೆಗಳ ಮುಖಾಂತರ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಶ್ರೀ ದೀಪಕ್ ಪಿಲಾರ್ ಇವರನ್ನ ಅತ್ಯಂತ ಪ್ರೀತಿಯಿಂದ ಸನ್ಮಾನವನ್ನು ನಡೆಸಿಕೊಡ್ತಾ ಇದ್ದಾರೆ. ಬಂಧುಗಳೇ, ಜೋರಾದ ಚಪ್ಪಾಳಿಯೊಂದಿಗೆ ಈ ಮೂವರನ್ನ ಕೂಡ ಮತ್ತಷ್ಟು ಸಾಧನೆಯನ್ನ ಮಾಡುವಂತಾಗಲಿ ಅನ್ನುವಂತ ಸದಾಶಯದೊಂದಿಗೆ ರಾಜಕೀಯವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಇನ್ನಷ್ಟು ಸಾಧನೆಗಳು ನಿಮ್ಮಿಂದ ಆಗಲಿ ಅನ್ನುವಂತಹ ಸದಾಶಯದೊಂದಿಗೆ
ಎಲ್ಲ ಗಣ್ಯರ ಸಮಕ್ಷಮದಲ್ಲಿ ಸುವರ್ಣ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ 3 ಸಾಧಕರಿಗೆ ಈ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ ಬಂಧುಗಳೇ. ಶ್ರೀ KS ಆನಂದ, ಅದೇ ರೀತಿ ಶ್ರೀ ರವಿಶಂಕರ ಸೋಮೇಶ್ವರ, ಶ್ರೀ ದೀಪಕ್ ಪಿಲಾರು ಇವರುಗಳಿಗೆ ಅತ್ಯಂತ ಪ್ರೀತಿಯ ವಂದನೆಗಳು, ಅಭಿವಂದನೆಗಳು. ಬಂಧುಗಳೇ, ಜೋರಾದ ಚಪ್ಪಾಳೆ ಬರಲಿ. ನಿನ್ನೆಯ ಹೊರೆಕಾಣಿಕೆಯ ರೂವಾರಿ ಶ್ರೀ ರವಿಶಂಕರ್ ಸೋಮೇಶ್ವರ, ಅದೇ ರೀತಿ ಶ್ರೀ KS ಆನಂದ, ಅದೇ ರೀತಿ ಶ್ರೀ ದೀಪಕ್ ಪಿಲಾರು ಇವರುಗಳಿಗೆ ಅತ್ಯಂತ ಪ್ರೀತಿಯ ವಂದನೆಗಳನ್ನ ಹೇಳ್ತಾ ಇದ್ದೇವೆ. ಎಲ್ಲ ಗಣ್ಯರಿಗೂ ಕೂಡ ಪ್ರೀತಿಯ ವಂದನೆಗಳನ್ನ ಹೇಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಕಾರ್ಯಕ್ರಮದ ನಿಮಿತ್ತ ಸಂತೋಷ್ ಕುಮಾರ್ ಬೈರಂಪಳ್ಳಿ ಇವರು ತೆರಳುತ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದುಕೊಂಡು ಶುಭ ಸಂದೇಶವನ್ನು ನೀಡಿದಂತಹ ಶ್ರೀ ಸಂತೋಷ್ ಕುಮಾರ್ ಬೈರಂಪಳ್ಳಿ ಇವರನ್ನ ಅತ್ಯಂತ ಪ್ರೀತಿಯಿಂದ ಟ್ರಸ್ಟ್, ಅದೇ ರೀತಿ ಸಮಿತಿಯ ಪರವಾಗಿ ವಂದನೆಗಳನ್ನ ಹೇಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಸ್ವೀಕರಿಸಿದವರ ಪರವಾಗಿ ಶ್ರೀ KS ಆನಂದ, ನಿಕಟಪೂರ್ವ ರಾಜ್ಯಾಧ್ಯಕ್ಷರು, KSTS ಇವರು 2 ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ഇനി ഏതോ ഈ കർണാടക സ്റ്റേറ്റ് ടൈലേഴ്സ് ಬೇತೆ ಬೇತೆ ಸಂಘ ಸಂಸ್ಥೆಡೆ ಬೇಲೆ ಒಂದು ಬೇತೆ ಬೇತೆ ರಾಜ್ಯದ ಬೇತೆ ಬೇತೆ ಮೀಟಿಂಗ್ ಸನ್ಮಾನ ಮಂತಂಡಲ್ಲ ಇನಿದ ಈ ಸನ್ಮಾನ ಎಂಗೆನ ಇಲ್ಲದ ಸನ್ಮಾನ ಮಂತಿರು ಪಂಪುನ ಭಾವನೆ ಹೆಂಗೆ ಬರೋದುಂಡು ಐಕ್ಯಾನ ಆಯುಷ್ಯ ಪೂರ್ತಿಯನ್ನ ಯಾನಿ ರಾಜ್ಯಡೊಂಜಿ ಜನಪರವಾದಿ ಜನಕ್ಕುಲ ನಡುಟ ಬೇಲೆ ಮಂತಿದೆಡ ಐಕ್ ಕಾರಣ ಎನ್ನ ಯಾನಿ ಈ ಸನ್ಮಾನನು ಎನ್ನ ಗುರುಸ್ವಾಮಿ ತಪ್ಪು ತಿನ್ನಡಿ ಮೆರ್ಲ ಗುರುಸ್ವಾಮಿ ಎಂಕಲನೆ ಅಂಡ KR ಪ್ರಭಾಕರನ್ ದೇವರನ ಪಾದ KR ಪ್ರಭಾಕರನ್ ಏನೊಂಜಿ ನರಮಣಿ ಸಮಾಜದ ಎಂಚಪ್ಪಡು ಪಂಪುಡ ಒಂಜಿ ವ್ಯಕ್ತಿನ ರೂಪೀಕರಿಸಿದ ವ್ಯಕ್ತಿ KR ಪ್ರಭಾಕರನ್ ಎಂಗ್ ದಿಕ್ಕಿನ ಸನ್ಮಾನ ಏನಾರ ಪಾದಕಮಲು ಸಮರ್ಪಣೆ ಮನ್ಪ ಅರ್ನ ಆಶೀರ್ವಾದ ಅಂಜನೆ ಗುರುಸ್ವಾಮಿನ ಆಶೀರ್ವಾದ ಈ ಅಯ್ಯಪ್ಪ ಸ್ವಾಮಿನ ಏನನಿ ನರಮಣಿ ಮಂತ್ರನ ಅಂಡ ಈ ಅಯ್ಯಪ್ಪ ಸ್ವಾಮಿನ ಈ ಅನುಗ್ರಹ ಎನ್ಪನೆ ಇಸ್ವಿ ನವೆಂಬರ್ 14 ಈ ಮಣ್ಣು ಕಾರ್ದೀಪೇನೆ ಎನ್ನ ಹೈಸ್ಕೂಲ್ ಮೇಟ್ ಚಂದ್ರಾಸಾಲ್ವೇರು ಬಬ್ಬುಗಟ್ಟೆ ಏನಾದ್ರು 1 ವರ್ಷ ದುಂಬಾರಿ ಯಾತ್ರೆ ಬಂದದ್ದು ಪೇರು ಅರ್ಣ ಗುರ್ತೋಡಿ ಯಾನಿಡೆ ಬರ್ಪೆ ಬಬ್ಬುಗಟ್ಟೆ ಒಂಜಿ ಎಂಗ್ಲಿಲ್ಲ ಒರ್ಮ ಜನ ತಂಡಪ್ಪುಡು 5 ಬಗ್ಗೆ ಯಾನ್ ಬತ್ತಿನಪ್ಪ ಎಂಗ್ ಹಿರಿಯರು ಅದು ಎಂಗ್ಲ ಹಿರಿಯಕ್ಲಾದ ಇತ್ತೀನಿ ಗುರುಸ್ವಾಮಿ ಅದು ಇತ್ತದ ಗುರುಸ್ವಾಮಿ ಲಿಂಗಪ್ಪ ಸ್ವಾಮಿ, ಗೋವಿಂದ ಸ್ವಾಮಿ, ರಾಮಸ್ವಾಮಿ, ನಮ್ಮ ಪಿಟ್ಟರ್ ಈಶ್ವರನ್ನೇ ಬೊಕ ಸೋಡದ ನಾರಾಯಣನೇ, ದಾಮೋದರ ರೈಕುಲು ಬೊಕ ಬೇತೆ ಬೇತೆ ಎಂಗ್ಲ ಸಮಾನ ಎಂಗ್ಲದ್ದು ಚೂರು ಹಿರಿಯರ ಬಂಡ ಕಾಚಾರ ನಾರಾಯಣನ್ನೇ ಬೊಕ ಬೇತೆ ಬೇತೆ ಮಸ್ತ್ ಹಿರಿಯಕಲಿತ್ತೇರೆ ಜನಾರ್ದನ್ನೇ ಪಂಡಿತಿತ್ತೇರೆ ಅಕಲ ಪೂರ ಪ್ರೀತಿದ ಒಂಜಿ ಆಶ್ರಯ ಎನ್ನ ಮಿತ್ತೆ ಅಕಲು ಒಂಜಿ ಕಮಲಮ್ಮ ಆರೊಂಜಿ ಬಾರಿ ಎಂಗ್ಲ ಒಂಜಿ ಪ್ರೀತಿದ ಮಾಲಿಪುರ ಆರ ಎಂಗ್ಲೆ ಪಸದ ಬತ್ತಿನಾಗಲೇ ಬಾರಿ ಪ್ರೀತಿದ ಎಂಗ್ಲೆ ಮಂಜಿ ಅಯ್ಯಪ್ಪ ಸ್ವಾಮಿನ ಒಂಜಿ ವ್ರತ ನಿಯಮದ ಬಗೆಟ್ ಕ್ರಮದ ಬಗೆಟ್ ಪಂಡು ಕೊರಂತೇರೆ ಅಂಚ ಒಂಜಿ ಗುರುಸ್ವಾಮಿನ ಇಲ್ಲಡೆ ಬತ್ತದ ಮುರಣಿ ಸಂತೋಷ ಇರಲ ಗುರುಸ್ವಾಮಿಲ ಎಂಗ್ ಸನ್ಮಾನ ಯಾವನ್ ಹೆಂಗ್ ಶಾಕ್ ಅಂಡ್ ಯಾನ್ ಎಂಚಿನ ಸಾಧನೆ ಮಂತಿದೆ ಅಂದ್ರೆ ಈಗ ಸನ್ಮಾನ ಮನ್ಪೋರು ಇರು ಮಣಿಪೇರವಲ್ಲಿ ಗುರುಸ್ವಾಮಿ ಮಣಿಪೇರವಲ್ಲಿ ಬಂಡಕ ಪಾತಿರಜ್ಜಿ ಹಾಂಡ್ ಮಣಿತಿಜಿ ದಾದನ ಯೋಗಾನ ಯೋಗ ಈತ್ ಮಲ್ಲ 5ನೇ ವರ್ಷದ ಕಾರ್ಯಕ್ರಮಡು ಎಂಗ್ಲು ಎಲ್ಲಿ ಗುರುತಿಸಿದಳತ ಎಂಗ್ಲು ನೆಕ್ ಆಯುಷ್ಯ ಮುಗಿಮೊಟ್ಟ ಉಸಿರು ಕೊನೆ ಉಸಿರು ಮಟ್ಟ ಈ ಸಮಿತಿ ಈ ಜಾಗನ ಯಾನ್ ಮರಪ್ಪಯೇ ಪಂಪಣೇನೆ ಈ ಸಂದರ್ಭ ಪಂಡೊಂದು ಗುರುಸ್ವಾಮಿ ಒಂಜಿ ಪಾತ್ರ ಬಂತೇರಿ ಇಲ್ಲಡೆ ಈ ಒಂಜಿ ರಡ್ಡು ಪಾತೆರ ಮಂದಿರದ ಬಗೆಟ್ ಪಾತೆರಡು ಪಂಪಣ ಮುರಾಣಿ ಇಲ್ಲಡೆ ಪಂತೇರು ನಿಜವಾದನು 5 ವರ್ಷത്തെ 5 ವರ್ಷ ಮಂದಿರ ಹೋಗಲ್ಲ ಅಜಿಪತ್ತನಾಲ್ ಎಸಿಡೆ ಪಾಪು ಸ್ವಾಮಿನ ನೇತೃತ್ವಡು ಯಾತ್ರೆ ಮೂಲು ಸುರುಮಂತಿರ ಪೊರ್ತು ಅಜಿಪತ್ತಿಯಲ್ಲಿ ಎಸಿಡೆ ಪಂಚಾಯತ್ ಕೊಲಂದೆ ಒಡವೆಯಲ್ಲಿ ಸ್ವಾಮಿನ ನೇತೃತ್ವಡು ಪಂಚಾಯತ್ ಬೆಳಕಾಪುಂಡು ಎಲ್ಪತ್ತ ನಾಲೆಟ್ಟು ಮುಲ್ತ ಹಿರಿಯಕಲು ಕಲ್ಲಿಗೆ ಮಹಾಬಲ ಭಂಡಾರಿಡ ನಂಗೊಂಜಿ ಮಂದಿರ ಮಲ್ಪರ ದೇವನವಳು ಸದಾಶಿವ ಬೀಡಿಕೊಂಡ್ರೆ ಸದಾಶಿವರನ್ನ ಕೈತಲ್ದ ಅಂಗಡ್ಡೆ ಸ್ವಾಮೀಶ್ವರನ ಪೂಜೆ ನಡೆದೊಂದು ಪುಡು ನಂಗೊಂಜಿ ಸ್ವಾಮಿನ ಒಂಜಿ ಕ್ಷೇತ್ರವಡು ಒಂಜಿ ಎಲ್ಲಿ ಅಲ್ಲ ಒಂಜಿ ಮಂದಿರವಡು ಪಂಪನ ಕನಸು ಕಟ್ಟೊಂದು ನಮ್ಮ ಹಿರಿಯಕಲು ಕಲ್ಲಿಗೆ ಕಾಸರಗೋಡು ಕಲ್ಲಿಗೆ ಮಹಾಬಲ ಭಂಡಾರಿ ಬಹುಶಃ ಶಾಸಕರಾದು ಪಡದಿ ಗುರುಸ್ವಾಮಿ ಕಲ್ಲಿಗೆ ಮಹಾಬಲ ಭಂಡಾರಲಿನ ಕೈತಡೆ ಪೋಪೆರು ದಾದನ ಯಾನಿತ್ತೆ ವಿಶೇಷವಾದ ನೆನಪಾಡ್ಪ ವ್ಯಕ್ತಿ ಹಿರಿಯಾರು ನಮ್ಮ ಎನ್ನಾರು ಉಭಯರು ದಾಯನಿಕೆಂಡ ಆ ಸ್ವಾಮಿಯರಿಗೆ ದನ್ನ ನೆನಪುಟ್ಟರು ಅವೇ ಪರ್ತುಡು ಸ್ವಾಮಿನ ಕಲ ಪೂಜೆ ಒಂದು ಪುನಗ ಉಭಯರು ಬೋಪೆರು ನಿಖಲು ಜಾಗೆ
ಜಾಗಕ್ಕೆ ಆರು ಕಲ್ಲಿಗೆ ಮಾಬಲ ಬಂಡರಿ ದಾದ ಪಂಪೇರು ಪಂಡ ಎಣ್ಣ ಬಜ ಭೂಮಿ ಅತ್ತವು ಎನ್ನ ಧರ್ಮಪತ್ನಿನ ಪಾಲದ ಭೂಮಿ ಎಂಗ ಪಂಪುಳ ಕಜ್ಜಿ ಅವು ಅಕ್ಕಲ್ನ ಪೈಕದಾಗಲ ಇನ್ ಮಾತ ಕೇನೋಡಾಪನು ಎಂಗ ಪಂಪುಳ ಕೈಜೀನು ಬಣ್ಣದ ಮುಗ್ಲು ಪಿರ ಬರ್ಪೇರು ಮುಕ್ಲ ಕೈತಡೆ ಉಪಯರು ಬರ್ಪೇರು ನಿಗಲು ಜಾಗಕ್ಕೆ ಅಂದ್ರೆ ಉಪಯರತ್ತ ನಿಗಲೆ ತಿಕ್ಕಿಡ ಇಜ್ಜಿ ಯಾನ್ ನಿಗಲೆ ಜಾಗ ಕೊರ್ಪೆ ದೇವರ ಸಂಕಲ್ಪ ಈ ಮನ್ನಡು ಎನ್ನಾರು ಉಪಯರಿಗೆ ದಾನ ಗೇನ ಕೊಡಿಯರ ಅಯ್ಯಪ್ಪ ಸ್ವಾಮಿ ಈ ಮನ್ನಡು ಅಯ್ಯಪ್ಪ ಸ್ವಾಮಿನ ಮಂದಿರ ಪಂಡನಂಡ ಐಕ್ ನಮ್ಮ ನಿರಂತರವಾದ ಎನ್ನಾರು ಉಪಯರ ಸಂಸಾರಗೂ ಎನ್ನಾರು ಉಪಯರಿಗೆ ನಮ್ಮ ಋಣಿ ಅದು ಉಪ್ಪುಗಾಂಧಿ ಅನೀಸನ್ನು ಎರಡು ಪಣ್ಯರ ಅಪೇಕ್ಷೆ ಪಡೆದ ಜನ ದುಂಬೋಣ 74 ಭೂಮಿ ಪೂಜೆ ಆಪುಂಡು ಐವಿ ಕೃಷ್ಣನ್ ನಾಯರ್ ಅರ್ನ ಜವಾಬ್ದಾರಿ ಕಾಂಟ್ರಾಕ್ಟರ್ ಕೃಷ್ಣ ಮೇಸ್ತ್ರಿ ಪಂಡು ಅಂತೇರಿ ಕೃಷ್ಣಪ್ಪಾಚಾರಿ ನೆಲ್ಲಿಸ್ತಲಾರ ಕುಟ್ಟಿಗಲ್ಲ ಹಾಕೋರಿ 75 ನವೆಂಬರ್ 30 ಈ ನಮ್ಮ ಪೊರ್ಲಗಂಡದ ಮಂದಿರ ಮೂಲು ನವೆಂಬರ್ 30 ಉದ್ಘಾಟನೆ ಪುಂಡು ಹಂತ ದುಂಬೊಣಗ ಒಂಜಿ ತಾಂಬೂಲ ಪ್ರಶ್ನೆ ಪುನಿ ಜಾಗಡ್ ಭಾರಿ ವರ್ಷದ ಪಿರವು ಪ್ರಶ್ನೆದಾರ ಪಂಪೇರು ಸನ್ನಿಧಾನ ಒಂಜಿ ಸನ್ನಿಧಾನ ಅನ್ನಂದ ಈ ಜಾಗಡ್ ಭಾರಿ ವಿಶೇಷವಾಯಿನ ಒಂಜಿ ಕಾರಣಿಕ ಉಂಡು ಈ ಮಣ್ಣದ ಶಬರಿಮಲೆಗೆ ಪೋಪಿನಕಲು ಅಕ್ಕನ ಸ್ವತ ನಿಯಮದ ಪರಿಪಾಲನೆಯಲ್ಲಿ ಹೆಚ್ಚ ಈ ಮನ್ನಡ ದೇವತಾ ಕಾರ್ಯದ ಪ್ರತಿಫಲದ ಒಂಜಿ ಶಕ್ತಿ ಅಕ್ಕಲಿನ ರಕ್ಷಣೆ ಮಂತೊಂದು ಪಂಪೇರು ತತ್ವಗಾಲ ನಿಗಳು ಯಾನಂದು ಒಂಜಿ ಪನ್ನಡೆ ದಯಮಂತ್ರಿ ನಿಗಳು ಯಾನಂದು ಪನ್ನಡೆ ಈ ಮನ್ನಡಿ ಎಂಚಿನತ್ತಿನ ಆರೆಂದು ಪನ್ಲೆ ಭಾರಿ ಒಂಜಿ ವಿಶೇಷವಾಗಿ ಒಂಜಿ ಸಾನ್ನಿಧ್ಯತ್ತಿನ ಮನ್ನೆ ನಿಗಳು ಈ ಮನ್ನಡೆ ನನಾತ್ ಧಾರ್ಮಿಕ ಅತನ ಸಮಾಜಮುಖಿ ಆಯ್ನ ಕೆಲಸ ಮನ್ಪುಲೆ ಪಂಪೇರು ಅಂದ್ರೆ ಅಪ್ಪ ಒಂಜಿ ಎನ್ನಾರು ಬೇರ್ನ ಐದು ಎಲ್ಪ್ ವರ್ಷದ ಪಿರವು ಒಂಜಿ ಅರ್ನ ಫ್ಯಾಮಿಲಿ ಒಂಜಿ ತೀರ್ದಿನ ಅರ್ನ ವಿಚಾರ ಬರ್ಪುಣ ಈಗ ಬೋಡಾಯಿನ ಮಾತ ಅಕ್ಕುಲ್ಲ ನಮ್ಮ ಸಮಿತ ಸೇರಿದ ಈಗ ಬೋಡಾಯಿನ ಇದು ಮಾತ ಬಂತದ ತಂದಿರಿದಾರ್ನ ನೇತೃತ್ವಡು ದುಂಬೋಡು ಗುರುಸ್ವಾಮಿ ಕೇರ್ ಪ್ರಭಾಕರನ್ ಕೊಲಂದೈ ಒಡಿಯೋಲು ದಿನಾರ್ನ ಆಯ್ನೆದ ಬಕ್ಕ 72 ಅದೇ ಗುರುಸ್ವಾಮಿ 72 ಅತೆ ಕೇರ್ ಪ್ರಭಾಕರನ್ ನಮ್ಮ ದೀಕ್ಷೆ ವರ್ಣ 72 74 72 ಅತೆ 76 ಗುರುಸ್ವಾಮಿ 76 ಕೇರ್ ಪ್ರಭಾಕರನ್ ಗುರುಸ್ವಾಮಿ ಮುಲು 76 ದೀಕ್ಷೆ ಗುರುಸ ಯಾನ್ 80 ಬರಪೆ 80 ದೀಕ್ಷೆ ದೆತ್ತುನೆ ಆ ವರ್ಷ ಜ್ಯೋತಿಗೆ ಪೋಪ 81 ತಾರೀಕು ಸನ್ನಿಧಾನ ನೋಡಲ್ಲ ಯಾನು ಶಬರಿಮಲೆಗೆ ಹೆಂಗ ಒಂಜಿ ಪ್ರೀತಿ ಪಟ್ಟರೆ ಒಂಜಿ ಮುಖ್ಯ ಕಾರಣ ಹೆಂಗ ಆಜಿ ವರ್ಷ ಪ್ರಾಯಡು ಕುತ್ತಾರಡು ಶ್ರೀಕೃಷ್ಣ ಸನ್ನಡ ಕತ್ತಾಯ ಪನ್ಪನಾರು ಅರ್ಣಮಾಗೆ ದಾಮೋದರ ಭಟ್ರು ಹೆಂಗ ಆಜಿ ವರ್ಷ ಪ್ರಾಯಡು ಅಕ್ಕಲು ಶಬರಿಮಲೆ ಕಾರಣ ಸಂಬಂಧದಾರ ಅಲ್ಪ ಪೌರೋಹಿತ ಮಂತೊಂದಿನ ನೆಲೆಟ್ ಅಕ್ಕಲು ಪೋದು ಬತ್ತದೆ ಅಥವಾ ವಿಚಾರ ಪಂಡ ಹಿಂಗ ಆಜೇ ವರ್ಷಡು ಎಂಕಲವರ ಶಬರಿಮಲೆಗೆ ಪೋಡೋಬ್ನ ಆಸೆ ಪಟ್ಟುದೆತ್ತೇನೆ ಯಾನು 74 ಮನೆ ಸಿಡಿ ದೇವಿ ದೇವಸ್ಥಾನ ಕೊಡ್ಲಾಡೆ ಪೊಲೀಸರಿಂದ ದೇವಿ ದೇವಸ್ಥಾನ ಕಟ್ಟಿಂಗ್ ಅಲ್ಪರೆ ಯಾನು ಸಾಲಿಯಾನ್ ಮಾಸ್ಟರ್ ಬಾರಿ ಪುದರದ ಸಾಲಿಯಾನ್ ಮಾಸ್ಟರ್ ದೇವಿ ದೇವಸ್ಥಾನ ಗೋಪುರೋಡು ಏನು ಕಟ್ಟಿಂಗ್ ಅಲ್ಪರೆ ಪೊಪ್ಪೆ ಅವಳು ಸ್ವಾಮಿನಕಲು ಪೊಲೀಸರಿಂದ ಸ್ವಾಮಿನಕಲು ಅವಳು ಗೋಪುರೋಡು ಈ ಮಾಲ ದೀಕ್ಷದ ಪೊರ್ತು ಶಿಬಿರ ಯಾನು ಮನಸ್ಸಿಡೆನ್ನೇ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಈ ವೃತ್ತಿ ಹೆಂಗ ಕೈ ಬತ್ತನೆ ಅಂಡ ಯಾನು ಖಂಡಿತವಾದ ಒಂಜಿ ಸತ್ಯಾನ್ ಇರ ಸನ್ನಿಧಾನ ಯಾನು ಬರ್ಪೆ ಪನ್ಪುಣ ಎತ್ತಾದ ಕೊರ್ಲೆ ಎನ್ನ ಈ ವೃತ್ತಿ ಹೆಂಗ್ ಕೈಗೂಡಾದ ಕೊರ್ಲೆ ಮಾಸ್ನ ಕೋರ್ಸ್ ಆಜಿ ತಿಂಗಳು ಎಂಕ ಅರ್ಜೆಂಟ್ ಉಂಡು ದಯವಂಡಿ ಎನ್ನ ಕಾಸಿಜ್ಜಿ ಅಂತ ಕಮ್ಮಿ ಉಂಡಾರೆ ಕೊರ್ರೆ ಯಾನು ಅರ್ಜೆಂಟ್ ಮಂತೊಂದುಲ್ಲೆ ಆರು ಪನ್ಪಿರ ನಮ್ಮರೆ ಅಮಸರ ಮನ್ಪೊಚ್ಚಿ ಮರತು ನಾನು ಇರುಲ್ಲರತ್ತೆ ಅನಿಟ ಪಿರಕ್ಕೇನ್ವೆ ರಡ್ಡರೆ ತಿಂಗಳು ಎನ್ನ ಕೋರ್ಸ್ ಮುಗಿತದೆ ಯಾನು ಟೈಲರಿಂಗ್ ದೇವನ ಅಂಗಡಿ ದುಂಬೆ ಆದಾತನೆ ಅಣ್ಣನ ಒಂಜಿ ಪ್ರಯತ್ನಡು KS ಟೈಲರ್ ಕುತ್ತಾರೆ KS ಟೈಲರ್ ಯಾನೆ ತೊಕೊಡು KS ಟೈಲರ್ ಎಂದು 44 ವರ್ಷ ಈ ಜಾಗೆ ಕಾರದಿಂಡಲ ಇನಿಗಲ ಎನ್ನ ಹಿರಿಯಕಲಾಡು ಏರೆ ಆಡು ಕಿರಿಯಕಲು ಎನ್ನ ಆನಂದೇ ಪನ್ಪುಜರು KS ಪನ್ಪೇರು ಈಗ ಹೆಮ್ಮೆ ಅನಿಸು ನನ್ನ ವೃತ್ತಿ ಯಾನು ಗುರುತಿಸೊಂದುಲ್ಲೆ ಯಾನು ಟೈಲರ್ ಮಾನ ಮುಚ್ಚುಡೆ ರಾಜ್ಯಡೊನ್ಮೇಲೆ ಒಂಜಿ ಈ ಸ್ವಾಮಿನದ ಎಟ್ಟು ಒಂಜಿ ವೃತ್ತಿಪರವಾದ ಸಂಘಟನೆ ಕೆಲಸ ಭಾಗ್ಯ ತಿಗೊಂಡು ಇಡೀ ರಾಜ್ಯಡು ಒಂಜಿ ಪುದರ್ ಪಡೆಯವನ ಭಾಗ್ಯ ತಿಗೊಂಡು ಅವು ಹಿಂಗೆಲ್ಲ ಈ ಸ್ವಾಮಿನ ಅನುಗ್ರಹ ಈ ಗುರುಸ್ವಾಮಿನ ಆಶೀರ್ವಾದ ಅಂಜನೇ ಪ್ರಭಾಕರ ಸ್ವಾಮಿನ
ಒಂದು 23ನೇ ವರ್ಷದ ಉತ್ಸವ ಮೂಲ ಆಯ್ನ ಬೆರಿಕೆ ಎನ್ನಾರು ಬೇರು ಆ ನಾಗದೇವರನಲ್ಪ ಒಂಜಿ ನಾಗದರ್ಶನ ಮನ್ಪೋಯ್ರು ನಾಗಪಾತ್ರೆ ಬರ್ಪೇರು ಅರು ಹೆಂಗ್ 89ನೇ ಪರಿಚಯ ಯಾನ ಸ್ವಾಮಿ ಯಾನ್ ಮುಲ್ತೆ ದೀಕ್ಷತೆ ತೊಣ್ಣು ಉಲೈ ಬರ್ಪೇರು ಆರು ಒಂಜಿ ಸಲಹೆ ಸೂಚನೆ ನಿತ್ಯ ಒಂಜಿ ವಿಚಾರ ಸಲಹೆ ಸೂಚನೆ ಕೊರ್ಪೇರು ಒಂಜಿ ಅರ್ಥ ವಾಸುಕಿ ಸುಬ್ರಹ್ಮಣ್ಯ ದೇವಸ್ಥಾನದ ಮೂಲ ನಾಗದರ್ಶನ ಬೆರಿಕೆ ಅವಳು ಪ್ರತಿಷ್ಠಾ ಒಂಜಿ ದೇವಸ್ಥಾನ ಪೊಸತ್ತು ದೇವಸ್ಥಾನ ಪರದ ಪೊಸತ್ತಾದ ಬ್ರಹ್ಮಕಲಸದ ಆಮಂತ್ರಣ ಪತ್ರಿಕೆ ಕೊರ್ಪೇರು KR ಪ್ರಭಾ ಗುರುಸ್ವಾಮಿ ಅಲ್ಲ ಅಡಿಗೆ ಪೋಪ ಅದನ್ನ ಅವಲಾರು ಆ ಮಂಟಪ ಅಂತುದು ಕೇಸ್ ಇಂಥ ಒಂದು ಬೆಳ್ಳಿಯ ಮಂಟಪ ನಮ್ಮ ಮಂದಿರದಲ್ಲಿ ಇದ್ರೆ ಎಷ್ಟು ಒಳ್ಳೇದಲ್ಲ. ದೇವರಿಗೆ ಸಂಕಲ್ಪ ಇದ್ರೆ ಆಗ್ತದೆ ಗುರುಸ್ವಾಮಿ ಬಂಡಾರ 24ನೇ ವರ್ಷದ ಮಾಸಬೇಡ ಒಂಜಿ ಪ್ರಸ್ಥಾನ ಬರ್ತದೆ ಒಪ್ಪಿಯರು ಒಂಜಿ ಚರ್ಚೆ ನಾವು ಸಹಜ ಒಂಜಿ ಮಾಸಬೇಡ ಒಂಜಿ ಸಲಹೆ ಸಮಿತಿಡೆ ಬೇತೆ ಬೇತೆ ಸಲಹೆ ಬರ್ಪುಡು ಒಪ್ಪಿಯರು 25 ವರ್ಷಗೂ ಬೆಳ್ಳಿದ ಒಂಜಿ ಎಂಗ್ಲು ತೊಕ್ಕೊಡು ಕೃಷ್ಣ ಪಡ್ಕ ಒಂಜಿ ಸ್ಕೂಟರ್ ದೀದಿ ಎಂಗ್ಲು ಒಂಜಿ ಕಲೆಕ್ಷನ್ ಲಕ್ಕಿಡಿಪ್ ಅಂತದೆ ಸಮಿತಿದ ನಿರ್ದೇಶ ಲಕ್ಕಿಡಿಪ್ ಅಂತದೆ ತೊಕ್ಕೋಡು ಕಲೆಕ್ಷನ್ ಮನ್ಪುನಾಗ ಎಂಗ್ಲು ಮಸೂರು ಹುಡ್ಕೆದಾನಿ ಒಂಜಿ ಆ ಗಾಡಿನ ದೀದಿ ಎಂಗ್ಲು ಅನೌನ್ಸ್ಮೆಂಟ್ ಅಂತ ಬೆಳ್ಳಿ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲು ನಮಗೆ ಸಹಕಾರ ಕೊಡಿ. ಮಂಟಪಕ್ಕೆ ಬೆಳ್ಳಿ ಮುಚ್ಚಿಸುವಂತ ಯೋಜನೆ ಇದೆ. 25 ವರ್ಷದ ಧಾರ್ಮಿಕ ಸಭೆ ತಾವು ಈ ವೇದಿಕೆಡೆ ಒಂಜಿ ಗಣ್ಯ ವ್ಯಕ್ತಿ ಅತಿಥಿ ಮುಖ್ಯ ಅತಿಥಿ ಆದ ಬತ್ತನಾರು ಪಂಪೇರೆ ಎರೆಗವರಿಯ ಪುಣ್ಯಾತ್ಮಕ ದೇವರೇ ಗುದಿಗೊರಿಯರೇ ಬೊಲ್ಲಿ ಹಬ್ಬನು ಅರ್ಥಪೂರ್ಣದ ಆಚರಿಸೋದ್ರೆಂದರೆ ಅವು ಗುರುಸ್ವಾಮಿಗೆ ಗೇನ ಕೊರಿಯರು ಈ ಸಮಿತಿ ಸಹಕಾರಡು ಮಲ್ಲೊಂಜಿ ಪ್ರಯತ್ನಡು ಅವು ಸಕ್ಸಸ್ ಆಂಡ್ ಆಯ್ತು ಮಧ್ಯೋಡು ದೇವರೇ ಪ್ರಶ್ನೆ ಒಂಜಿ ತೋಜದ ಬತ್ತನೆ ಗುವೇಲು ದೇವರನ್ನ ಅಭಿಷೇಕದ ತೀರ್ಥ ಅಲ್ತು ಕನ್ನಪ್ಪನ ಸರಿಯತ್ತೆ ಗುವೇಲು ಮೂಲೆ ಅವಡು ಅಂದ್ರೆ ಆ ದೇವ ಮೂಲೆ ಗುವೇಲ ಅಂದ್ರೆ ನೀರು ತಿಕ್ಕಂಡೆ ಎಲ್ಲಿ ಒಂಜಿ ವಾಸ್ತುದ ಸಮಸ್ಯೆ ಉಂಡು ಪಂಡೇರೆ ಗುರುಸ್ವಾಮಿ ಮುನಿಯಂಗಲ ಕೃಷ್ಣ ಭಟ್ರ ತೊಂಬರ ಪಂಡೇರೆ ಆರು ಅಯ್ಯಪ್ಪ ಸ್ವಾಮಿ ಪರಮ ಭಕ್ತಿ ಮಂಗಲದೇವಿ ದೇವಸ್ಥಾನಗೂ ಅರಿಗೆ ಬರಿಯರೆತ್ತಿನ ನಾ ಯಾನು ಪೋದು ಗುರುಸ್ವಾಮಿ ಹೋಗಿ ಅವರಿಗೆ ಬರ್ಲಿಕ್ಕೆ ಹೇಳಿ ಬಂದದ್ದು ಎಂಡನೇ ಪಂಡೇರೆ ನೆಟ್ಟ ನೋಡು ರೈಲು ಜತ್ತದೆ ಅಲ್ತು ಜೀಪ್ ಅಂತದಾರನ ಇಲ್ಲದೆ ಪೋದು ಅರಳೆ ಪಂಡಿದಾರ ತಟ್ಟ 4 ದಿನ ತೊಲೆ ಮಂಗಲದೇವಿ ಬರ್ರೆಂಡು ಅಲ್ತಿಡೆ ಬರ್ಪೆ ಪಂಡೇರಿ ಅಪ್ಪಗ ಎಂಗ್ಲ ಶಿವಪ್ಪಗಟ್ಟಿ ಆ ಎಕಡೆ ಹಿರಿಯಕ್ಲೇನು ಪನ್ನಗ ಶಿವಪ್ಪಗಟ್ಟಿಯನ್ನು ಬುಧರು ಬುಡಿಯೇ ಕ್ಷಮಿಸಿಲೆ ಶಿವಪ್ಪಗಟ್ಟಿಯೆಲ್ಲ ಮಸ್ತ್ ಮಲ್ಲ ತ್ಯಾಗೊಂಡು ಯಾನು ಏರ್ನಲ ಮುಲ್ತ ಸೇವೆಡೆ ಮಲ್ಲ ಸೇವೆ ಎಲ್ಲಿ ಸೇವೆ ಯಾನು ಏರ್ನಲ ಪುದರ್ ಪಣ್ಪುಜಿ ಅವು ಸ್ವಾಮಿಗೆ ಪೂರ ಗೊತ್ತುಂಡು ಅವು ಕೃಷ್ಣಾರ್ಪಣ ವಸ್ತು ಒಂದು ಸೇವೆ ಬಂತಂಡ ಆ ದೇವರೈತ ಪ್ರತಿಫಲ ಮಾತೆರೆಗಳ ಕೊರ್ಪೇರಿ ಅಂಚಾದೆ 19ನೇ ಐಕ ಶಿವಪ್ಪಗಟ್ಟಿಲ್ಲ ಬೊಕ್ಕ ಸಿದ್ದರಾಮಾಚಾರ್ಯ ಬರ್ತದೆ ಐಕೊಂಜಿ ಎಲ್ಲ ಒಂಜಿ ಕರೆಕ್ಷನ್ ಮಾತ ಇತ್ತಿನ ಸರಿ ಮಂತಿದೆ ಆರ್ಲ ಪರಮ ಭಕ್ತ ಅಯ್ಯಪ್ಪನ ಭಾರಿ ಬೆಲಗುಂಡು ಪಣ್ಣದು ಕೊಯ್ರಿ ಅಂಚೆ ದುಂಬೊಣಗ ಬೆಳ್ಳಿ ಹಬ್ಬ ಅಂದ್ರೆ ಗುರುಸ್ವಾಮಿ ಬಾರಿ ಯಾರಿಗೆ ಬೊಕ್ಕ ಬೊಕ್ಕ ಬಾರಿ ಸಬರಳಿ ಪುಣ ಮಿತ್ತೆ ಯಾರೇ ದಂಬು ಒಂಚು ಸಮಸ್ಯೆ ಮಾತೆತ್ತನೆ 2 ಸಾರತ್ತ ಮೂಜೆಟ್ಟು ಗುರುಸ್ವಾಮಿ KR ಪ್ರಭಾಕರನ್ ಮೆರಗೈಟ್ಟು ನಮ್ಮ ಈ ಗುರುಸ್ವಾಮಿ ನೈಟ್ ದೀಕ್ಷೆ ಕೊರ್ಪವ್ರೆ 6 ಶಬರಿಮಲೆ 2 ಸರತ 4 ಯಾನೆ KD ಸಿಮೋನ್ ಗುರುಸ್ವಾಮಿನ ಪುಳ್ಳಿ ಸ್ಟೇಷನ್ ಮಾಸ್ಟರ್ ಸೋಮೇಶ್ವರ್ ರವಿ ಸೋಮೇಶ್ವರ್ ಎಂಗ್ಲು KD ಸಿಮೋನ್ ಮಗೆ ಸ್ಟೇಷನ್ ಮಗಲೇ ಸ್ಟೇಷನ್ ಮಾಸ್ಟರ್ ಮಗಲೇ ಒಟ್ಟಿಗೆ ಯಾತ್ರೆ ಮನ್ಪ ಏನ ನಾರೇ ಅಂಗಡಿ ಬತ್ತ ನೀವು ಬರ್ತೀರಾ ಅಂತ ಕೇಂದಿನಿ ಹೆಂಗ ಶಾಕ್ ಯಾನೆ ಯಾನೆ ಬರ್ಪ ಬಂದ ರೈಲ್ ಪೋಯ ಬತ್ತ ಕಂಬೆಡೆ ಅರೆ ಚೀಲ ಸೈಡ್ ಬ್ಯಾಗ್ ಕೊರೋನಾ ಬಂಡೇರಿ 1 ತಿಂಗಳು ದುಂಬು ಒಮೆಗಾ ಆಸ್ಪತ್ರೆ ಅಡ್ಮಿಟ್ ಆದ ಜೋ ವರ್ಗೀಸ್ ಡಾಕ್ಟರ್ನ ಅಂಡರ್ ಟ್ರೀಟ್ಮೆಂಟ್ ಬಂದೊಂದೇರಿ ಆರು ಚೀಲ ಕೊರ್ಪೇರೆ ಪಂಪೇರೆ ಇದರಲ್ಲಿ ಡಾಕ್ಯುಮೆಂಟ್ ಎಲ್ಲ ಇದೆ ಏನಾದ್ರು ಪ್ರಾಬ್ಲಮ್ ಆದರೆ ನೀವು ಹಿಡ್ಕೊಳ್ಳಿ ಇಂದು ಸನ್ನಿಧಾನ ಪೊರ್ಲುಪಾಯ ಅವಳು ಕಟ್ಟಗಿರ್ಪೇರೆ ಕುಲುದುಡು ಅರೆ ಒಂಜಿ ಮಸಲ್ ಸ್ಕ್ಯಾಚ್ ಹಾಕೊಂಡು ತಮಿಳ್ದಾಗ್ಲು ಪಾರು ಬರ್ತದೆ ಒಂಜಿ ಜೆಲ್ಲು ಬಾಡುವರೆ ಬಾರು ಆ ಬೊಬ್ಬೆ ಎಂಗ್ಲೆ ಪೋಡಿದ ಲೋಕಜ್ಜಿ ಅನ್ನ ದೇವರ ದೇವ್ರ ದಾಲ ಒಂದು ಎಂಗ್ಲು ಬತ್ತ ಬಣ್ಣಗ ರೈಲ್ಡ್ ಬಂದ್ಪೇರೆ ಇನ್ನು ಸಾಕು ದೇವನ 64ನೇ ಇಸಿಡಾರಿ ಯಾತ್ರಾ ಮಂಡಪ ಶುರುವಂತದೇರೆ 2004 ಇನ್ನು ಸಾಕು ಇನ್ನು ಮುಂದೆ ಬೇಡ ಯಾರಿಗೂ ಉಪದ್ರ ಮಾಡೋದು ಬೇಡ ಪನ್ನೀರ ಅವೇ ಲಾಸ್ಟ್ ಯಾತ್ರೆ ಅರೆ ಅವಳು ಸನ್ನಿಧಾನೋಡು ಪೋದು ಪಿರ ಬರ್ತದೆ ಚೆಂಗನೂರು ರೈಲ್ವೆ ಸ್ಟೇಷನ್ ಎಂಗುಲ್ಲ ಮಧ್ಯಾಹ್ನಗಾರ ಪನ್ಪೇರಿ ರೈಲ್ವೆ ಸ್ಟೇಷನ್ ತಿರ್ಜಪ್ಪನಾಗ ಅಖಿಲ ಭಾರತ ಅಯ್ಯಪ್ಪ ಸೇವಾ ಸಮಿತಿದ ಅಲ್ಪ ಅನ್ನಪ್ರಸಾದ ಉಂಟು ಕೇಸ್ ಇವತ್ತು ನಾವು ಹೋಟ್ಲಿಗೆ ಊಟಕ್ಕೆ ಹೋಗೋದು ಬೇಡ ನಾವು ಅನ್ನಪ್ರಸಾದಕ್ಕೆ ಹೋಗುವ ಅವಳು ಗಂಜಿ ಪದಂಜಿದ ಪಲ್ಯ ಉಪ್ಪಡೆ ಉಂಡದ ಬಣ್ಣಗಾರ ಪನ್ಪೇರಿ ನಮ್ಮ
ಮಂದಿರದಲ್ಲಿ ಸ್ವಾಮಿಗಳಿಗೆ ಊಟದ ಬಾರಿಯಲ್ಲಿ ವ್ಯವಸ್ಥೆ ಇಲ್ಲ, ಹೋಟ್ಲಿಲ್ಲ. ನಮ್ಮ ಮಂದಿರದಲ್ಲಿ ಒಂದು ಗಂಜಿಯ ವ್ಯವಸ್ಥೆ ಆಗಬೇಕೇ. ದೇವರ ಸಂಕಲ್ಪದ್ರೆ ಆಗುತ್ತೆ ಬರ್ತದೆ. ಟರ್ಸರ ದೈನತ ಮಾಸ ಬೆಟ್ಟಾರು ಪಂಪೇರೆ ಎಂಗೊಂಜಿ ಬಾರ್ಮಲ್ಲ ಆಸೆತ್ತಿನೆ ಒಂಜಿ ಅನ್ನಪ್ರಸೂರ ಆಯ್ಜಿ ಎನ್ನ ಲೆಕ್ಕೊಡು 2 ಕ್ವಿಂಟಲ್ ಅರಿ ಈ ವರ್ಷದ ಉತ್ಸವಕ್ಕೆ ಯಾನು ಕೊರಪೆ ಪಂಪೇರು ಅರ್ನೊಂಜಿ ಒಂಜಿ ನೆನಪುನೆ ಅನ್ನು ಮನ್ಪಡಾಪುಂಡು 18 ಮನೆ ವರ್ಷದ ಪೊರ್ತುಡು ರಾಮಸ್ವಾಮಿ ಗೋವಿಂದಸ್ವಾಮಿ ನಮ್ಮ ಈ ಗುರುಸ್ವಾಮಿ ಎಂಗಲ ಸ್ವಾಮಿನಕಲ ಪಂಪೇರು ಗುರುಸ್ವಾಮಿನ 18 ವರ್ಷ ಒಂಜಿ ಎಲ್ಲಿ ಅದಾರ ಒಂಜಿ ಕಾಣಿಕೆ ಚೆಂಗನೂರುಡು ಕೊಡಗಲ್ಲೂರುಡು ಒಂಜಿ ಉಂಗಿಲ ಪರ್ಚೇಸ್ ಪನ್ಪೇರು ಮೂಲ ಮಾಲೆ ದೆತ್ತದ ಮಾತಾದೆ ಹರೆ ಕೊರ್ನ ಆರು ಪನ್ಪೇರು ಇಂಥ ಕೆಲಸ ಇನ್ನು ದಯವಿಟ್ಟು ಯಾರು ಮಾಡಬೇಡಿ. ಇದು ಫಸ್ಟ್ ಅಂಡ್ ಲಾಸ್ಟ್. ನನಗೆ ಅಯ್ಯಪ್ಪ ಸ್ವಾಮಿ ಎಲ್ಲವನ್ನು ಕೊಟ್ಟಿದ್ದಾನೆ. ದಯವಿಟ್ಟು ಇಂಥ ಕೆಲಸ ಮಾಡಬೇಡಿ. ನನಗೆ ಏನಾದರೂ ಕಷ್ಟ ಬಂದರೆ ನಾನು ನಿಮ್ಮಲ್ಲಿ ಕೇಳ್ತೇನೆ. ಒಂಜಿ ಪಾತ್ರೆ ಎತ್ತಿನ ಎಂಡೇಪಲ ಪಣ್ಣಂತೀರಿ ಸಮಾಜದಲ್ಲಿ ನಾವು ಒಂದು 10 ರೂಪಾಯಿ ಸಮಾಜದಿಂದ ತಗೊಳ್ಳೋದಿದ್ರೆ ನಾವು ಸಿನ್ಸಿಯಾರಿಟಿ, ರೆಸ್ಪಾನ್ಸಿಬಿಲಿಟೀಸ್, ಟ್ರಾನ್ಸ್ಪರೆನ್ಸಿ, ಪ್ರಾಮಾಣಿಕತೆ, ಬದ್ಧತೆ ಮತ್ತು ಪಾರದರ್ಶಕತೆ ಇದನ್ನು ಉಳಿಸಬೇಕು. ಆ ಒಂಜಿ ನಿಯಮ ಆರು ಮೂಲ ಪಾಲಿಸೊಂದು ಬತ್ತೇರಿ ಅರ್ನ ಆರು ನಡಪಿನ ಸಾಧಿಡಿ ನಮ್ಮ ಗುರುಸ್ವಾಮಿಲು 5 ಲಂಜ ಎಡ್ಡೆ ರೀತಿಯಲ್ಲಿ ಪೋಂದುಳ್ಳೇರಿ ಈ ಒಂದು ಕ್ಷೇತ್ರ ಈ ಮಟ್ಟದ ಬುಲೆ ಒಡಂದಂಡ ಇದಕ್ಕೆ ಸಾವಿರ ಸಂಖ್ಯೆದ ಅಪಾರವಾಗಿ ನಾವು ಕೆಲವರನ್ನ ಮಲ್ಲ ಸೇವೆಪ್ಪು, ಕೆಲವರನ್ನ ಎಲ್ಲಿ ಸೇವೆಪ್ಪು, ಅದಕ್ಕೆ ನಿಸ್ವಾರ್ಥ ಮನಸ್ಸದ ತ್ಯಾಗದ ಸಂಕೇತನೆ ಈ ಕೋಟೆಗರ ಅಯ್ಯಪ್ಪ ಮಂದಿರ. ಏಪ 2006 ಅರ್ಣನೇ ನೇತೃತ್ವಡು ಪಾಕಶಾಲೆ ಹಾಪುಂಡು ಘನಮಾಪುಂಡು ಐತ ಬೇರಿಕಾರು ಹುಷಾರಜ್ಜನ ಹಾಪೇರು ಎಂಗಳು ಕನಸು ಮನಸ್ಸು ಎಣ್ಣೆದಿಜ್ಜ 4 ಸರಿ ಆಸ್ಪತ್ರೆ ಅಡ್ಮಿಟ್ ಆದಿದ್ರೆ ಹುಷಾರಾದ ಬೈದೇರಿ ಅಂಡ ಆಸಕ್ತಾರು ಉಸಿರು ಚೆಲ್ಲಿದು ಬತ್ತೇರಿ ಅಂಡ ಅರ್ನ ದಿನೋದು ಬಕ್ಕ ಈ ಕ್ಷೇತ್ರ ಬಕ್ಕಾತ್ ಬೆಳಗಂಡೆ ಏಪ ನಿತ್ಯ ವೃಶ್ಚಿಕ ಸಂಕ್ರಮಣದ್ದು ಮಕರ ಸಂಕ್ರಮಣ ಮೂಲ ಅನ್ನಪ್ರಸಾದ ಬೂರ್ಣ ಆನಿದು ಈ ಕ್ಷೇತ್ರ ಬಕಲಾತ್ ಬೆಳಗೊಂದು ಬತ್ತಿಂಡೆ ಅವು ಸ್ವಾಮಿನ ದಯೆ ನನಾತ ನಾನು ಎಂಚಿನ ಯಾನೆ ಸಂತೋಷ ಒಂಜಿ 2 ವರ್ಷದ್ದು ಮಂಜಿ ಪಂಡೈತೆ ಸಂತೋಷು 25 ವರ್ಷ ಬಲ್ಲಿ ಮುಚ್ಚಿದನೆ 5 ವರ್ಷ ದಾದ ಮನ್ಪೋರು ಎನ್ನ ಮನಸ್ಸು ಹೆಂಗ ಎನ್ನ ಸಂಪಾದನೆ ಇಜ್ಜಿ ಎಂಡ ತಾಕತ್ ಇಜ್ಜಿ ಯಾನೆ ಒಂಜಿ ಪರಾದಿನ ಬದುಕು ಯಾನೊಂದು ಸಲಹೆ ಕೊರೋಡು ಅಂಡ ಅವು ಐಕ ತಾಕತ್ತು ಬೋಡು ನಮ್ಮಲ್ಲ ಸೇರು ನೋಡು ಎನ್ನ ಮನಸ್ಸಲ್ಲಿ ಆಸಕ್ತಿನಿ ಮಂಟಪ ಆನಿ 25 ವರ್ಷ ಬೊಳ್ಳಿ ಅಂಡ 5ನೇ ವರ್ಷ ಬಂಗಾರದ ಬರ್ಬ ಬಂಗಾರದಲ್ಲಿ ಅಪ್ಪಮಿನ ಅವದ ಅಣ್ಣ ಅಂದ್ ಎಣ್ಣಂತೆ ದಾದನ ದೇವರಿಗೆ ಅವು ಬೊಡ್ಚದ ಅಣ್ಣ ಬೋಡಣ್ಣ ಈ ಮಣ್ಣದ ಭಕ್ತರನೆ ಅಕ್ಲೆ ಮನಸ್ಸು ಕೊರ್ದು ಆ ದೇವರು ಮನ್ಪವೇರಿ ಪನ್ಪುನ ಭಾವನೆ ದಿವೊಂದು 75 ವರ್ಷದ ಉತ್ಸವ ಈ ಸುವರ್ಣ ಸಂಭ್ರಮ ಕರೆದೆ ಎಂಕುಲು ಉಲ್ಲನ 5 ಜನ ಪ್ರಶ್ನೆ ನಮ್ಮ ಒಂಜಿ ಗಾದೆಂಡು ಕಣ್ಣು ತೋಜಿಡ್ನಲ ಕನಸಿಜ್ಜಿನ ನಡಪಿರಾಪಜಿಗೆ ಕಣ್ಣು ತೋಜಿನ ಕನಸಿತ್ತಿನ ನಡಪೊಲಿಗೆ ಪನ್ಪುನ ಒಂಜಿ ಗಾದೆಂಡು ಎಂಗ್ಲು 75 ವರ್ಷ ಉತ್ಸವನು ಈ ಸಾಧಾರಣ 45 ವರ್ಷದ ಒಂಜಿ ವಯಸ್ಸು ಇತ್ತಿನಕ್ಲೆಗೆ ಆ ತೂಪ್ನ ಭಾಗ್ಯದ ದೇವರು ಎತ್ತಾದ ಕೊರಡು ಪಂಡು ಒಂದು ನನಾತಿ ಎಡ್ಡೆ KR ಪ್ರಭಾಕರನ್ ಪ್ರತಿಷ್ಠಾನ ಕೊಡುವ ಸಂಪ್ರತಿ ಜೋಕ್ಲೆ ಸ್ಕಾಲರ್ಶಿಪ್ ಕೊಟ್ಟ ಅವು ನನಾತಿ ಹೆಚ್ಚಿಗೆ ಕೊರಪಿನ ಯೋಗ ಭಾಗ್ಯ ದೇವರು ಎತ್ತಾದ ಕೊರಡು ಕಷ್ಟ ಮೆಂಬರ್ ನಾಗ್ಲು ಕಷ್ಟ ಅದನ್ನ ಆಪತ್ಕಾಲಗು ಸಹಾಯ ಮನ್ಪುನ ಶಕ್ತಿನ ನಮ್ಮ ಮಂದಿರಗು ಒದಗಾದ ಕೊರಡು ಪಂಡೊಂದು ಎನ್ನ ಪ್ರೀತಿದ ಗುರುಸ್ವಾಮಿನ ಭಾರಿ ಪ್ರೀತಿ ಇದೆ ಹಿಂಗೆ ಮಾರ್ಗದರ್ಶನ ಕೊರ್ನಾರಿ ಮಾತ ಹಿರಿಯಕ್ಕಲು ಎಡ್ಡೆ ಪ್ರೀತಿ ತೊಜ್ಪದೇರಿ ಅವಕಾಶ ಕೊರ್ನಕ್ಕೆ ಪಿರರ ಒಂದಿಸೊಂದು ವೇದಿಕೆ ಮಾತಿರಗಳು ಒಂದಿಸು ತಂದಿದ್ದಾರನ ಪಿರರ ಆಶೀರ್ವಾದ ಪತ್ತೊಂದು ನಿಗ್ಲ ಮಾತಿನ ಆಶೀರ್ವಾದ ತಂದು ಎನ್ನ ಪಾತ್ರನು ವಿರಮದು ದೀಪೆ ಸ್ವಾಮಿ ಶರಣಂ ಸ್ವಾಮಿ ಶರಣಂ ಸ್ವಾಮಿ ಶರಣಂ ಭಾಷಣ ಮಂತಾರೆ ಒರಿಯರ್ದು ಒರಿ ಘಟಾನುಘಟಿ ನಾಯಕರು ಉಳ್ಳೇರು ಮೂಲು ಆನ ರಡ್ಡು ಪಾತೆರೊಡೆ ಆಪುಂಡು ಒಂಜಿ ಗುರುಸ್ವಾಮಿಲು ಈ ಗುರುಸ್ವಾಮಿಲಡ ವಿಷಯ ಆರು ಒಂಜಿ ವ್ಯಕ್ತಿ ಅತ್ತಾರು ಒಂಜಿ ಶಕ್ತಿ ಇಂದು ಪನೊಲಿ ಎಂಚಿನ ಪಂಡಂದ ಎಂಕಲ ಈ ಅಯ್ಯಪ್ಪ ಮಂದಿರಗಳ ಬಾರಿ ಹತ್ತಿರದ ಸಂಬಂಧ ಬಾರಿ ಕೈತಲದ ಸಂಬಂಧ ಉಂಟು ಎಂಗೊಂಜಿ 10-15 ವರ್ಷದ ತುಂಬು ನಾನ ಬದುಕುಜಿ ನಾನ ಪಿರೋವರ ನಡಪರ ಸಾಧ್ಯ ಇಜ್ಜಿ ಪಂಡದು ಮಾತೆರೆಗಳ ಗೊತ್ತಿತ್ತು ನಂಜಿನ ಸಂದರ್ಭ ಬೆಡ್ ಡೇ ಜತ್ತಿ ನಂಜಿನ ಪೊರ್ತುಡು ಭಾರಿ ಜನ ಭಾರಿ ದೇವಸ್ಥಾನದಕ್ಲೆ ಭಜನಾ ಮಂದಿರದಕ್ಲೆ ಪಳ್ಳಿದಕ್ಲೆ ಚರ್ಚ್ದಕ್ಲೆ ಮಾತೆರ್ಲ ಅಕ್ಲಕ್ಲೆ ಧರ್ಮದ ಮುಖಾಂತರ ಪ್ರಸಾದ ಪತ್ತೊಂದು ಬರುಂತೇರಿ ಅಯ್ಯಪ್ಪ ಸ್ವಾಮಿನ ಈ ಮಂದಿರ
ಹಿಡಿದು ಗುರುಸ್ವಾಮಿ ಎಲ್ಲ ಕೆಲವು ಮಾಲೆ ಪಾಡ್ದನ ಸ್ವಾಮಿಲ್ ನಕ್ಲು ರಾತ್ರಿ ಸಾಧಾರಣ ಆಜಾರ 7 ಗಂಟೆದ ಅಂದಾಜಿ ನಮ್ಮ ಎನ್ನ ಇಲ್ಲಡೆ ಬರ್ತದೆ ಯಾನ್ ಜೆತ್ತು ನಡೆ ಇರ್ತದೆ ಏನನ್ನು ತೂದು ಅಯ್ಯಪ್ಪ ಸ್ವಾಮಿನ ಸ್ಮರಣೆ ಮಂತದು ಅಯ್ಯಪ್ಪನ ಲೆತ್ತದು 6-11 ಬೈದನಂಚಿನ ಪ್ರಸಾದನು ಗಂಧನು ಮುಂಡೋಗು ಪಾಡಿದ್ರ ಆ ಭಸ್ಮನು ಎನ್ನ ಕಾರುಗಾರ ಪೂಜಿನಂಚಿನ ದೃಶ್ಯ ಎಂಕ ಆನೆ ಹತ್ತಿ ಇನಿ ಮುಟ್ಟಲ ತೋಜೊಂದುಂಡು 6 ಪೂಜನಗ ಎನ್ನ ಕನ್ನಡ ನೀರು ಬರ್ಪುಂಡು ಅಪ್ಪಗ ಅರ್ಣ ಕನ್ನಡ ಇತ್ತಿನಂಚಿನ ಆ ನೀರು ಎನ್ನ ಕಾರದ ಮಿತ್ತ ಬೂರ್ನಗ ಎಂಕ ತೋಜುಂಡು ಸಾಕ್ಷಾತ್ ಅಯ್ಯಪ್ಪ ಸ್ವಾಮಿನ ದರ್ಶನನ ಅತ್ತ ಎನ್ನ ಕಾರದ ಈ ಬೇನ ಮಾಯಾಪುಂಡ ಎನ್ನ ಕಾರ ಸುಮಾರಾಪುಂಡ ಯಾನ ಪಿರ ನಡಪುನ ಪನ್ಪುಣ ಒಂಜಿ ಮನಸ್ಸು ಎನ್ನ ಬಂದು ದಾದಕಿ ಈ ವೇದಿಕೆ ಪಂಡ ಬಂದ ಆ ಸ್ವಾಮಿಲನ ಮನಸ್ಸು ವಿಶಾಲವಾಯನ ಮನಸ್ಸು ಆರು ನಿರಂತರವಾದ ಕನಕಟ್ಟುನಿ ಎಂಜಿನ ಬಂದ ಈ ಅಯ್ಯಪ್ಪ ಮಂದಿರ ಸುಂದರವಾದ ಭವ್ಯವಾದ ಬಾಕಿದಕ್ಲೆ ಮಾದರಿಯಾದ ಈ ಮಂದಿರಡು ಸಾವಿರಾರು ಜನ ಮಾಲೆ ಪಾಡೋಡು ಆಕಳ ನಿರಂತರವಾದ ಸ್ಮರಣೆ ಮನ್ಪೋಡು ಪನ್ಮುನ ಮನಸ್ಸು ಬ್ಯಾರೆಡ ಉಂಡು ಏರೆಗಳ ಗೊತ್ತಾಬು ಎಂಕೆ ಗೊತ್ತಾಬುಜಿ ಅತ್ತ ಅಯ್ಯಪ್ಪನ ಮಂದಿರ ಈತ್ತು ಮಲ್ಲ ಈತು ಶೋಕು ಈತು ಪೊರ್ಲು ಈತು ವಿಶಾಲವಾದಿ ಪುನಾಂದ್ ಉಲೈ ಪೊಗ್ಗನ ಮಾತ್ರ ಗೊತ್ತಾಪುನಿ ಅಂಚನೆ ಈ ನಮ್ಮ ಗುರುಸ್ವಾಮಿನ ಮನಸ್ಸೆಲ್ಲ ಅಂಚನೆ ಇನಿ ಬನ್ನಗ ಎಂಕ ಭಾರಿ ಬಡ ಒಂದಿತ್ತಂಡು ಯಾನ ಅವಳು ಚಾ ಪರೋಡ ಕಾಪಿ ಪರೋಡ ತಿನ್ನೋಡ ಅಂದ್ ಎಣ್ಣಿನ ಅಂದ ಅಂತಿಮವಾದ ಮನಸ್ಸಿರಿ ಎಣ್ಣೆ ದಾದ ಬಂದ ಕಿಶೋರನ್ನರ ಪನ್ಪೆ ನಮ್ಮ ಮಂದಿರಕ್ಕೆ போய் ದಾದಾನ್ಲ ಇಪ್ಪು ಉಂಡು ಆನ ಆಜಾರ ಗಂಟೆ ದಾದ ಇಪ್ಪು ಒಂದು ಕೇಂದ್ರ ಬತ್ತಿಯೊಟ್ಟಿಗೆ ನಾನು ಗುರುಸ್ವಾಮಿಡನ ಎನ್ನ 2 ಸ್ವಾಮಿನ ಕ್ಲಬಂಡ ಎಂಕ ಭಾರಿ ಬಡಾಪುನೊಂದು ಆನ ಉಲೈಲೆ ತಂದು ಹೋದ ಆ ಸೋಕದ ಸೇಮಿಗೆಲ್ಲ ಆ ಕಸಯಲ ಕೊಡ್ದಾನಗ ನಿಜವಾದ ಸಾಕ್ಷಾತ್ ಶಬರಿಮಲೆಟಿ ಎಂಜಿನ ಪ್ರಸಾದ ಸ್ವೀಕಾರ ಮಂತನಂಚನ ನೆನೆಪಾಂಡ ಇಂದು ಈ ಜಾಗದ ಕಾರಣಕ ಐದು ಹೆಚ್ಚದಲ್ಲ ಪಾತ್ಯಾರ ಪೋಪುಜಿ ಇನ್ನು 6 ಜನಕ್ಕೂ ಸನ್ಮಾನ ಮಂತಾರೆ ಈ ವೇದಿಕೆ 4 ಜನ ಹಿರಿಯಕಲ್ ಆ ಗೌರವಾನ್ವಿತ ಮೋಹನ್ ಕುಮಾರ್ ಆ ಗೌರವಾನ್ವಿತ ಕೃಷ್ಣಮಯ್ಯರು ಆ ಗೌರವಾನ್ವಿತ ಸುಂದರಾಚಾರ್ಯರು ಆ ಗೌರವಾನ್ವಿತ ಇತ್ತೆ ಭಾರಿ ಶೋಕರು ಪಾತೇರ್ನಂಜಿನ ಎನ್ನ ಭಾರಿ ಪ್ರೀತಿದ ಆನಂದೇರು ಆ ಅಕ್ಳಿಗೆ 4 ಜನಕ್ಕೂ ಹಿರಿಯಕಳಿಗೆ ಸನ್ಮಾನ ಮಂತಾರೆ ಆ ಐತ ಒಟ್ಟಿಗೆ 2 ಜವನಿಯರಿಗೆ ಸನ್ಮಾನ ಮಂತಾರೆ ಇಂದು ಇನಿ ಅಯ್ಯಪ್ಪ ಮಂದಿರ ಬಾಕಿದಕ್ಲೆ ಮಾದರಿ ಅಪ್ಪನಂಚಿನ ರೀತಿ ಆ 4 ಜನ ಹಿರಿಯಕಲ್ ಮಂತದನಂಚಿನ ಬೇಲೆ ನೆನಪು ಆ 2 ಜವನಿಯರಿನ ಆ ಮೆಟ್ಲ ಈ ಮೆಟ್ಲ ಕುಲ್ಲದೆ ರಾಜಕೀಯ ಬುಳ್ಳಿ ರಾಜಕೀಯ ಧಾರ್ಮಿಕ ಕ್ಷೇತ್ರದಲ್ಲಿ ಆನ್ ರಾಜಕೀಯ ಪಾತೆರುಜಿ ರಾಜಕೀಯ ಕೊಂಡರೇರ ಮನ್ಪುಜಿ ಅಭಿವೃದ್ಧಿ ರಾಜಕೀಯ ಮನ್ಪುಜಿ ಆನ್ ಧಾರ್ಮಿಕ ಕ್ಷೇತ್ರಡು ಆ 2 ಜವನಿಯರು ಬೆನ್ಪಡಂತುದು ಇನಿ ನಿಖಿಲ್ ಮುಳುವ ಸನ್ಮಾನ ಮಂತಾರೆ ಆ ಸನ್ಮಾನ ನಿಜವಾದ ಇಡೀ ಸಮಾಜಕ್ಕೂ ಸಂದಾಯಿನಂಚಿನ ಸನ್ಮಾನ ಆ ಕೋಟಿ ನಾಮ ಜಪ ಪಂಚಾಕ್ಷರಿ ಯಾಗಡು ಆಕಳ ಬೆಂತಿನಂಚಿನ ಬೆನ್ಪಡದ ಬೆಗರೆ ಭೂಮಿಗೆ ಬೂರಿನಂಚಿನ ಆ ಕಾರ್ಣಿಕದ ಶಕ್ತಿ ಇನಿ ಆಕಳಿಗೆ ಸನ್ಮಾನ ಮಂತದೆ ಇಡೀ ಸಮಾಜಗಡ್ಡ ಸಂದೇಶ ಕೊರಿಯರು ಆಕಳಿಗೆ ಭವಿಷ್ಯ ಉಂಟು 2 ಜನಕ್ಕೂ ಭವಿಷ್ಯ ಉಂಟು ಆಯ್ತ ಒಟ್ಟಿಗೆ ಯಾನ್ ಈತೆ ಪ್ರಾರ್ಥನೆ ಮನ್ಪುನಿ ಗುರುಸ್ವಾಮಿಯಲ್ನ ವಿಶಾಲವಾಯಿನ ಹೃದಯಡು ಇಂಚಿನ ಇನಿಯವರ ಮೂಲು ಮಾಲೆ ಪಾಡುನಂಚಿನ ಭಕ್ತಿಯರು ಇಂಚಿನ ಇನಿಯವರ ಅವು ಪೂರ ನೆರವೇರಡು ನೀಲೇಶ್ವರದ ತಂತಿರಿದಾರು ಅರ್ನ ಬಾಯಿಡು ಬರ್ಪುನಂಚಿನ ಮುತ್ತು ರತ್ನದಂಚಿನ ಪ್ರತಿ ಒಂಜಿ ಮಾರ್ಗದರ್ಶನದ ಒಟ್ಟಿಗೆ ಒಂಜಿ ಪಾತೆರ ಐನು ಕೋಟಿ ನಾಮ ಜಪ ಪಂಚಾಕ್ಷರಿ ಯಾಗಡು ಸಾವಿರ ಜನಕುಲು ಕೇವಲ ಈ ಊರದಕ್ಲತ್ತು ರಾಜ್ಯಡು ದಾಖಲೆ ಆಪುನಂಚಿನ ರೀತಿ ಸೂರ್ಯ ಚಂದ್ರರು ಇಪ್ಪುನಾಥ ದಿನಲ ಸೋಮೇಶ್ವರದ ಸೋಮನಾಥ ದೇವರನ ಅಂಗನಡು ಅರ್ನ ಸಾನ್ನಿಧ್ಯದ ಎದುರು ಆ ಕಾರ್ಯಕ್ರಮ ಆತನೇ ಬಂದ ನೆನೆಪೊರಿವಿನಂಚಿನ ಕಾರ್ಯಕ್ರಮ ಆತನು ಕೋಡ ಇಂದುವೇ ಬರ್ತಡು ಯಾನ ಮೈಸೂರು ಇತ್ತೆ ಒಂಜಿ ಕಾರ್ಯಕ್ರಮಡು 100 ಜನ ನಮ್ಮ ಊರು ದಕ್ಕಲು ಆ ಕೋಟಿ ನಾಮ ಜಪ ಪಂಚಾಕ್ಷರಿ ಯಾಗದ ರೂವಾರಿ ಆಯ್ನಂಚಿನ ನಮ್ಮ ನೀಲೇಶ್ವರ ತಂತಿರ್ದಾರಲ್ಲ ಆ ಯೋಗೀಶ್ ಶರ್ಮೇರ ಬಗ್ಗೆ ಪಾತೆರೊಂದಿತ್ತೀರಿ ಯೋಗೀಶ್ ಶರ್ಮೇರ ಬಗ್ಗೆ ಪಾತೆ ಹೆಂಚಿನ ಸ್ವರ ಯಾಕ್ಲೆನ ಆ ಕೋಟಿ ನಾಮ ಜಪತ ಶಕ್ತಿ ಹೆಂಚಿನ ಸಾವಿರ ಜನಕುಲು ಆ ಯಾಗಡು ಈ ಕಲಿಯುಗಡ್ಲ ಕುಲ್ಲುದು 1 ಕೋಟಿ 49 ಲಕ್ಷ ಆಕ್ಲು 1 ಕೋಟಿ ಬಂದಿರು 1 ಕೋಟಿ ನಾಮ ಜಪ ಆತಂದಾಂಡ ಇಂದು ಇತಿಹಾಸ ಇಂದು ದೇವೇರನ ಶಕ್ತಿ ಇಂದು ಕಲಿಯುಗ ಅಂದು ಪಂಡೇರು ಇಂದು ನಿರಂತರವಾದ ನರಪಡು ಆ ನೀಲೇಶ್ವರದ ಪೂಜನೀಯ ತಂತ್ರಿದಾರನ ಮಾರ್ಗದರ್ಶನ ನಾನಾಥ ನಂಗೆ ತಿಕಡ ಪಂಡ ದೇವೇರಡ ಪ್ರಾರ್ಥನೆ ಮಂತಂದು ಅಯ್ಯಪ್ಪ ಮಂದಿರ ಟ್ರಸ್ಟ್ ದಕ್ಲಿಗೆ ನಿತ್ಯ ನಿರಂತರವಾದ ನಾನಾಥ ಸೇವೆ ಮನ್ಪುನ ಶಕ್ತಿ ಪರಮಾತ್ಮೆ ಕೊರಡು ಅಕ್ಲೆ ಒಟ್ಟಿಗೆ ನಿರಂತರವಾದ ಯಾನ್ಲ ಉಲ್ಲೆ ಬಂದ ದೇವರ ಆ ಶಕ್ತಿ ಕೊರಡು ಪನ್ನೊಂದು ಪಾತೆರ ಅವಕಾಶ ಮಂತ ಕೊಡ್ತಾನೆ ನಿಕ್ಲೆಗೆ ಪೂರ್ಯರೆಗಳ ಎನ್ನ ಉಡಲ್ ಇಂಜಿನ
ಸೊಲ್ಮೇಲಿನ ಸಂದಾದ ಕಾರ್ಯಕ್ರಮದ ನಡುಡು ಲಕ್ಕದ ಪೋಪುನ ಸಂಸ್ಕೃತಿಯತ್ತು ಸಂಸ್ಕಾರತ್ತು ಬೇತೊಂಜಿ ಜಾತ್ರೆ ದಾಡೆ ಅನಿವಾರ್ಯವಾದ ಪೋಡೆ ಇತ್ತು ನಡೆದವರ ಯಾನ ನೀಲೇಶ್ವರ ತಂತಿರ್ದಾಡ ಗುರುಸ್ವಾಮಿರ ಅನುಮತಿ ದೇತೊಂದು ಪೋಯಾರ ಎಂಕ ಅನುಕೊರೋಡು ಕೇನೊಂದು ಎನ್ನ ಪಾತೆರ ಉಂತವೆ. ಜೈ ಹಿಂದ್, ಜೈ ಕರ್ನಾಟಕ. ತಂತ್ರಿಲೆಗ್ ಪಾದಗ ಅಡ್ಡ ಬೂರೊಂದು ಅಂಚನೆ ಗುರುಸ್ವಾಮಿನ ಪಾದಗ ಅಡ್ಡ ಬೂರೊಂದು ವೇದಿಕೆ ಡಿತ್ತನಂಚಿತನ ಪೂರ ಗಣ್ಯರೆ ಅಂಚನೆ ಎದುರುಡಿತ್ತನ ಸಾನ್ನಿಧ್ಯದ ಭಕ್ತರೆ ಸಾಧಾರಣ 50 ವರ್ಷಗೂ ದುಂಬು ಎಲ್ಲಿಯ ಗುಡಿಟ್ ಒಂಜಿ ದೇವೇರ್ನ ಫೋಟೋ ದೀದು ಪನ್ಪುನಕ್ಕೆ ನೆಂಕು ಗೊತ್ತುಜಿ ಇತ್ತಕ್ಕೆ ಒರಿ ಪನ್ನಗೆ ಅನ್ಕೇಂಡೆ ಭಕ್ತಿ ಮಲ್ತದು ಮುಲ್ತ ಆ ಕಲೆ ಬೆಳಗದು ಇನ್ನೊಂಜಿ ಈತ ಮಲ್ಲ ಅಭಿವೃದ್ಧಿ ಆಯಿನ ಒಂಜಿ ಮಂದಿರ ಆತಂಡು ನೆಕ್ ಆ ಅಯ್ಯಪ್ಪನೇ ಒಂಜಿ ಶಕ್ತಿ ಅಂಚನೆ ಒಂಜಿ ಸಮಿತಿ 50 ವರ್ಷದ ಭಕ್ತದ ನಡತೊಂದು ಬತ್ತೇನ ಒಂಜಿ ಸಮಿತಿ ಐಟ್ ಕೆಲವೇರಿ ಉಪ್ಪೇರು ಕೆಲವೇರು ಪೋತೇರು ಸಮಿತಿ ಬದಲಾವಣೆ ಆವೊಂದು ಉಪ್ಪುಂಡು ಒಂಜಿ ಕ್ಷೇತ್ರಡು ಒಂಜಿ ಅಭಿವೃದ್ಧಿ ಕೆಲಸ ಅವಡು ಈತ ಭಕ್ತರು ಸೇರೋಡು ದಾಂಡ ಆ ಸಮಿತಿಡು ಇತ್ತನ ಒಂಜಿ ವ್ಯಕ್ತಿಲೇನ ಶ್ರಮ ಆ ಶ್ರಮತ ಪಿರವುಡು ಈತೊಂಜಿ ಎಡ್ಡೆ ಕೆಲಸ ಆತಂಡು ಅಂಚನೆ ಎಕಡೆ ಸಂತೋಷನ್ಯ ಪಂಡೇರು ಸಂತೋಷನ್ಯ ಪಂಡೇರು ಎಂಕ್ಲನ ಒಂಜಿ ಪಟ್ಟಣ ಪಂಚಾಯತ್ದ ಅನುದಾನ ಹಿಡ್ದು ಒಂಜಿ ಶೀಟ್ದ ಒಂಜಿ ಅನುದಾನ ಬಿಡುಗಡೆ ಮಲ್ಪಡುಂದು ಈ ಭಾಗದ ಕೌನ್ಸಿಲರ್ ಆಯ್ನ ರಾಘವ್ ಗಟ್ಟಿ ಉಲ್ಲೇರು ಅರ್ನೆ ನಡ ಪಂತೇರು ಒಂದು ದಿವ್ಯಕಾಯಿ ನೊಂಜ ನಮ್ಮದಿ ಇದು ಕೋರೋಡು ಖಂಡಿತವಾದಲ್ಲ ಈ ಜಾಗಡು ಪನೊಂದುಲ್ಲೆ ಅಯ್ನ ಖಂಡಿತವಾದಲ್ಲ ಎಂಕ್ಲ ಒಟ್ಟಿಗೆ ಸೇರ್ದ ಏನು ದೀದು ಕೋರ್ಪುನಂಚಿತನ ವ್ಯವಸ್ಥೆಯನ್ನು ಮಲ್ಪ ಅಂಚನೆ ಈತೊಂಜಿ ಪೊರ್ಲದ ವೇದಿಕೆಡು ಎಂಕೊಂಜಿ ಕುಲ್ಲುನಂಚಿತನ ಒಂಜಿ ಅವಕಾಶನ ಮಲ್ತದ ಕೋರ್ನಂಚಿತನ ಸಮಿತಿದ ಅಧ್ಯಕ್ಷರೇ ಪದಾಧಿಕಾರಿನಕ್ಲೆ ಪೂರೆರೆಗ್ಲ ಧನ್ಯವಾದ ಮನೊಂದೆ ಎನ್ನ ಪಾತೆರನು ಅಂತ ಅತ್ಯಂತ ಪ್ರೀತಿಯ ವಂದನೆಗಳು. ಇದೀಗ ಮುಂದಿನ ಮಾತುಗಳಿಗಾಗಿ ಕೇಳಿಕೊಳ್ತಾ ಇದ್ದೇನೆ ಶ್ರೀ ಉದಯ್ ಕುಮಾರ್ ಶೆಟ್ಟಿ ಇವರಿಂದ. 50 ವರ್ಷದ ತುಂಬು ಒಂಜಿ ಎಲ್ಲ ಫೋಟೋ ತೆಗೆದು ಗುರುಸ್ವಾಮಿ ಕಡೆ ಪಂಡೇರು ಪಾತೇರ್ನಾಗ 50 ವರ್ಷದ ತುಂಬು ಕಾಲಿ ಒಂಜಿ ಎಲ್ಲ ಫೋಟೋ ತೆಗೆದು ಸುರುಮಂತಿನ ಜನ ಮಂದಿರ ಇನ್ನಿತ ದಿನೋಟು ಈತ್ ಕಲೆ ಕಾರ್ಮಿಕರು ಬೆಳಗೊಂಡು ಅವ ಅಯ್ಯಪ್ಪ ಸ್ವಾಮಿನ ಮಹಿಮೆ ಅಂತ ಪನ್ಪೆ ದಯಪಂಡ 4 ದಿನದ ಮನುಷ್ಯನ ಜೀವನಕ್ಕೆ ಆ 4 ದಿನೋಟು ನಮ್ಮ ದಾದ ಎಡ್ಡೆ ಕೆಲಸ ಮನ್ಪನ ಅವು ಶಾಶ್ವತವಾದ ಉರಿ ಉಂಡು ಅಂಚಿನ ಶಾಶ್ವತವಾದ ಉರಿವಿನಂಚಿನ ಕೆಲಸ ಇತ್ತದ ಗುರುಸ್ವಾಮಿ ಆಯ್ನ ನೇತೃತ್ವಡು ಮಾತ ಪದಾಧಿಕಾರಿ ನೇತೃತ್ವ ನಡೆತದೆ ನಲ್ಲಾತ್ ಆ ಅಯ್ಯಪ್ಪ ಸ್ವಾಮಿನ ಕಲ್ಯ ಕಾರ್ಮಿಕ ಬೆರೆಗಡು ನಮ್ಮ ಜೀವನಗಳು ನಮ್ಮ ಧರ್ಮ ನಡತನ ಆ ಧರ್ಮ ನಮ್ಮನ್ನು ಏಪಲ ಕಾಪುಂಡಿಗೆ ಈ ಒಂಜಿ ಕೊರ್ನ ಅವಕಾಶ ಮಾತ ಪದಾಧಿಕಾರಿಗಳ ಒಂದು ದಿವಸ ಒಂದು ನಲ್ಲಾತ್ ಈ ಅಯ್ಯಪ್ಪ ಸ್ವಾಮಿನ ಮಂದಿರ ನಮ್ಮ ಊರುಡೆ ಒಂಜಿ ಪುದರ್ಬೋಪನ ಕ್ಷೇತ್ರ ಆವಡು ನಲ್ಲಾತ್ ಮುಲ್ಪ ಸಾಮಾಜಿಕ ಚಟುವಟಿಕೆ ನಡಪಾಡು ಅಂಚನೆ ಈ ಕೊರ್ನ ಅವಕಾಶ ಕೊಂಚ ಒಂದು ದಿವಸ ಒಂದು ಎನ್ನ ರಡ್ಡ ಪಾತ್ರನು ಅಯ್ಯಪ್ಪ ಸ್ವಾಮಿನ ಪಾದಕಾರ್ಪಣೆ ಮನ್ಪ ಆ ತಂತ್ರಲೇನ ಒಂಜಿ ಎಡ್ಡೆ ಮಾರ್ಗದರ್ಶನ ಖಂಡಿತವಾದಲ್ಲ ಆರು ಒಂಜಿ ಪೊರ್ಲುದ ಯಾನ್ ಸೋಮೇಶ್ವರಗಳ ಪೋದಿತ್ತೆ ಬಾರಿ ಶೋಕದ ಒಂಜಿ ಯಾಗಲ ಅಂಜ ಮಂತ್ರಾಕ್ಷರ ಮಾತೆರೆಗಳ ಒಂಜಿ ಈಶ್ವರ ದೇವರನ ಒಂಜಿ ಸನ್ನಿಧಿರ ಭಾಗ್ಯನ ಒಂಜಿ ಒದಗಾದ ಕೊಡ್ತೇರು ಬಾರಿ ಪೊರ್ಲುಡು ಒಂಜಿ ಆ ಕಾರ್ಯಕ್ರಮ ನಡಪಾದ ಕೊಡ್ತೇರು ಅಂಚನೆ ಈ ಕ್ಷೇತ್ರವನ್ನ ಈತ ಪೊರ್ಲುಡು ಬೆಳಗದ ಮಸ್ತ್ ಕ್ಷೇತ್ರ ಎಂಗಲ ಮರಳಿಡ್ಲ ಎಂಗಲ ಚಾಮುಂಡಿ ಗುಡಿಟ್ಟು ಅಯ್ಯಪ್ಪ ಸ್ವಾಮಿನಕಲ್ ಒಂಜಿ ಎಲ್ಲಿಯ ಬೀರಿ ಪಾಡ್ದು ಎಂಗಲ ಜಾಗ ಕೊಡ್ತಾ ಎಂಗಲ್ ಕ್ಷೇತ್ರಡೆ ಅಕಲ್ ವರ್ಷಲ ಬೋದು ಬರ್ಬೇಕು ಅಯ್ಯಪ್ಪ ಸ್ವಾಮಿನ ಏರು ಮಾಲಾಧಾರಣೆ ಮಲ್ಪೇರ ಅಕಲ ಜೀವನೋಡು ಒಂಜಿ ಬದಲಾವಣೆ ಅಕಲ ಉತ್ತಮ ಒಂಜಿ ಮಾರ್ಗದರ್ಶನ ಅಕಲ ಒಂಜಿ ಎಂಚ ಜೀವನೋಡು ಬದುಕೋಡು ಬಂದ್ಬಿಡೇನೆ ಮಾರ್ಗದರ್ಶನ ಅಕಲ ಗುರುಸ್ವಾಮಿ ಹಿಡಿದಿಲ್ಲ ಅಯ್ಯಪ್ಪ ಸ್ವಾಮಿನ ಒಂಜಿ ಆಶೀರ್ವಾದಲ್ಲ ತಿಕ್ಕೊಂಡು ಬನ್ನಿ ನಾನು ಇಚ್ಛೆ ಪಡ್ಪೆ ತುಂಬದ ಕಾಲಡು ಯಾನು ತೂಯಿನ ಮಟ್ಟಿಗೆ ಎನ್ನ ಹಿರಿಯಕಲ್ ತೂಯಿನ ಮಟ್ಟಿಗೆ ಈ ದುಶ್ಚಟ ದುರಭ್ಯಾಸ ಎತ್ತಿನ ಪತ್ರಗಂತ ಈ ಮಾಲೆ ಪಡ್ಬೋಂತೆ ಪಂಡ ಅಂಚಾಂಡಲಕಲ ಅಭ್ಯಾಸನ ಬುಡಾಡು ಆ ದೇವರನ ಒಂಜಿ ಭಕ್ತಿ ಬರಡು ಶ್ರದ್ಧೆ ಬರಡು ಪಂಪ ಉದ್ದೇಶ ಖಂಡಿತವಾದ ಅಕಲ್ ಪೋಡಿದು ಪುಡ್ದು ಬದು ಎಷ್ಟೋ ಜನ ಅಕಲ ದುರಭ್ಯಾಸ ದುಶ್ಚಟಲ್ಲಿ ಬುಡ್ದು ಅಕಲ ಎಡ್ಡೆ ಆದ ಅಕಲ ಫ್ಯಾಮಿಲಿಗೆ ಎಡ್ಡೆ ಮಲ್ದಿನ ಅಕಲ್ ಎಷ್ಟೋ ಸಾವಿರಾರು ಭಕ್ತಿಯರ ನಕಲು ಉಳ್ಳೆ ಲಕ್ಷಾದಿ ಇಡೀ ದೇಶ ಹೊಲ್ತು ಬೊಂಬೈಡ್ ಇದಕ್ಕೆ ನಡ್ತಾ ಒಂದು ಪಾದಯಾತ್ರೆ ಬರ್ತದೆ ನಮ್ಮ ಶಬರಿಮಲೆಗೆ ಯಾತ್ರೆ ಹೋಗ್ಬ ನಕಲು ಉಳ್ಳೆ ನಿರಂತರ ವರ್ಷ ಪಾದಯಾತ್ರೆ ಹೋಗ್ಬನಕಲ್ಲ ಒಳ್ಳೇದು ಅಕಲ ಶ್ರದ್ಧೆ ಭಕ್ತಿನ ಖಂಡಿತ ಅಯ್ಯಪ್ಪ ಸ್ವಾಮಿಲು ಅಕಲ ಎಣ್ಣಿನಂಚಿನ ಕೆಲಸ ನಡಬಹುದು ಕೊರ್ಪೇರು ಅಕಲ ಒಟ್ಟಿಗೆ ಆರು ಒಂಜಿ ದೇವೇರು ನಮ್ಮ ಹೃದಯಡೆ ಉಳ್ಳೇರಿಗೆ ನಮ್ಮ
ನಮ್ಮಿನ ದೇವರು ನಮ್ಮ ಒಟ್ಟಿಗೆನೆ ಉಪ್ಪೇರು ನಮ್ಮನೆ ನಮ್ಮ ಪೂಜೆ ಮೂರನೇ ನಮ್ಮ ಸೋಮೇಶ್ವರ ಯಾಗಡ್ಲಾರ ಪಂಡೇರ ದೇವರು ನಮ್ಮ ಉಲೈಡೆ ಉಳ್ಳೇರು ನಮ್ಮ ಅರೇನೆ ನಿಮ್ಮೋಡು ತೂಪನ್ಲಾಂಡಲ್ಲ ಆರು ನಮ್ಮೊಟ್ಟಿಗೆ ಉಳ್ಳೇರು ನಮ್ಮ ಮಲ್ದಿನ ತಪ್ಪು ಮಲ್ತಂದಾಂಡ ಆ ದೇವರಿಗೆ ಸ್ವಲ್ಪ ಎಂಚ ಮಂತನಲ್ಲ ಅವರಿಗೆ ಖಂಡಿತವಾದಲ್ಲ ಗೊತ್ತಾಗೋಣ ಪ್ರೀತಿ ವಿಶ್ವಾಸದ ಬದುಕುನ ಬಹಳ ಮುಖ್ಯ ಒಬ್ಬೆಯವರಿನ ಕಷ್ಟಕ್ಕೆ ಸ್ಪಂದಿಸಾವನಂಜಿನ ಮನುಷ್ಯರು ಮಾತಿರಲ್ಲ ಮಾತ ಜಾತಿ ಧರ್ಮದ ಭೇದ ಭಾವ ಇದ್ದ ಪ್ರೀತಿ ವಿಶ್ವಾಸದ ಬದುಕನ ಐದು ಮಿತಿ ಓಲೈಜಿಗೆ ಒರಿಯನ ಕಷ್ಟಕ್ಕೂ ಸ್ಪಂದಿಸವನ ಬಹಳ ಮುಖ್ಯ ಯಾನ್ ಒಂಜಿ ಕ್ಷೇತ್ರ ಬೈದಿನಿ ಒರಿಯನ ಬಡವಗೂ ರಡ್ಡು ನುಪ್ಪು ಕೋರ್ಪುಣಂಚಿನ ಒರಿಯನ ಕಷ್ಟಕ್ಕೂ ಸ್ಪಂದಿಸವನಂಚಿನ ಇದಾರ ಪಂಡಿರ ಯಾನ್ ಜೆತ್ತು ದುತ್ತಿಲಕ ಇತ್ತ ಹಿಂಗ ನಡಪೇರ ಒಂದಿಜ್ಜಂಡು ಆ ಸಂದರ್ಭ ಅಯ್ಯಪ್ಪ ಸ್ವಾಮಿನ ಒಂಜಿ ಪ್ರಸಾದನಗಂತ ಗುರುಸ್ವಾಮಿಲು ಪೂಜೆಯರು ಇನ್ನಿತ ದಿನಕಾರ ನಮ್ಮ ಎದುರು ಬತ್ತದ ರಡ್ಡು ಪಾತೆರ ನಂಗೆ ಪನ್ಪುಣಂಚಿನ ಒಂಜಿ ಆ ಶಕ್ತಿನ ಆ ಸ್ವಾಮಿಲು ಕೊಡ್ತಿನ ಪ್ರಸಾದಡು ಮಾತೆರ್ಲ ಕೊಡ್ತಿನ ದೈವ ದೇವರ ಪ್ರಸಾದಡು ಆ ಶಕ್ತಿ ಇರ್ತೀನಿ ಖಂಡಿತವಾದಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಡು ಉಪ್ಪುನಂಚಿನ ದೈವ ದೇವರ ಮಾತ ಕ್ಷೇತ್ರ ಒಂದು ಕಾರಣಿಕಭೂತವಾಯಿನ ಕ್ಷೇತ್ರಗಳು ನಮ್ಮ ಶ್ರದ್ಧೆ ಭಕ್ತಿ ನಡತಂದಾಂಡ ನಮ್ಮ ಒಂದು ಧರ್ಮೋಡು ನಡತಂದಾಂಡ ಖಂಡಿತವಾದಲ್ಲ ದೇವರ ಅನುಗ್ರಹ ಉಂಡು ನಂಗೆ ಖಂಡಿತವಾದಲ್ಲ ಈ ಕ್ಷೇತ್ರ ನನಾತ್ ಮಲ್ಲಾದ ಬೆಳಗೇರು ಉಂಡು ಭಾರಿ ಪೊರ್ಲದ ಕ್ಷೇತ್ರ ಹಿಂಗೆ ಭಾರಿ ಖುಷಿಯಾಡು ಇಂಜಿನ ಕ್ಷೇತ್ರ ಅಯ್ಯಪ್ಪ ಸ್ವಾಮಿನ ಅಲ್ಪ ಎಂಗ್ಲಾಲ್ಪ ಒಂಜಿ ಅಯ್ಯಪ್ಪ ಸ್ವಾಮಿನ ದೇವಸ್ಥಾನ ಕಟ್ಟಿದ್ದೇರು ಬೋಳೂರು ಭಾರಿ ಪೊರ್ಲು ಕಟ್ಟಿದ್ದೇರು ಅಲ್ಪ ಕೊಡಿ ಮರಲ ಮಲ್ತೇರು ಮಾತ ಮಲ್ತ ಭಾರಿ ಪೊರ್ಲೂರು ಅಲ್ದ ನಿರಂತರ ಭಜನೆ ಪೂಜೆ ಪೂರ ನಿರಂತರ ನಡಪುಂಡು ಅಯ್ಯಪ್ಪ ಸ್ವಾಮಿನ ಒಂಜಿ ಅನುಗ್ರಹದ ಹತ್ರ ಎದೋ ಜನ ಜವಾನಿಯರು ಒಂಜಿ ಅಗಲ್ನ ಎಡ್ಡೆ ಪುನ್ ಬಂಡ ಎಡ್ಡೆ ದೇವರ ಅನುಗ್ರಹನ ಪಡೆದೇರಿ ಅಗಲ ಜೀವನೋಡು ಒಂಜಿ ಎಡ್ಡೆ ಪುತ್ತಿಗಿದ ಬಂದು ಬನ್ನಿಯರ ಇಚ್ಛೆ ಪಡಪೆ ಖಂಡಿತವಾದಲ್ಲ ಮೂಲು ಎನ್ನ ಆಯ್ತು ಯಾನು ಸನ್ಮಾನ ಮಂದಿರಗಳು ಹಿರಿಯರ್ನಗಳು ಸನ್ಮಾನ ಮಂದಿರ ಅಂಜನೆ ರೆಡ್ಡಿ ಜವಾನಿಯರ್ಲ ನಮ್ಮ ರವಿಯನ್ನೆಲ್ಲ ದೀಪಕ್ ಪಿಲಾರ್ಲ ಎನ್ನ ಭಾರಿ ಆತ್ಮೀಯರ್ನಗಳು ಖಂಡಿತವಾದಲ್ಲ ಎಡ್ಡೆ ಕೆಲಸ ನಮ್ಮ ಮಲ್ತಿನಗಳಿಗೆ ಗುರುತಿಸವನ ಬಹಳ ಅಗತ್ಯ ಉಂಡು ಅಂಜನೆ ನಿರಂತರ ಸೇವೆ ನಿಗಲ್ನ ಜನಗಳಿಗೆ ತಿಕ್ಕಾಡು ಈ ಊರ್ದ ಅಭಿವೃದ್ಧಿ ಆವಡು ಈ ಕ್ಷೇತ್ರದ ಅಭಿವೃದ್ಧಿ ಆವಡು ಮಾತೆರೆಗಳ ಆ ಪರಮಾತ್ಮನ ಅನುಗ್ರಹ ತಿಕ್ಕಡೆ ಬಂದೊಂದು ಹೆಂಗೆ ಪಾತೆರೆ ಅವಕಾಶ ಕೊನೆ ನಿಮಗೆ ಒಂದಿಸ ಒಂದು ಎನ್ನ ಪಾತೆರನ್ನು ಉಂದವೆ ರಿಜಿಸ್ಟರ್ಡ್ ಇದರ ಆಡಳಿತ ಮುಕ್ತೇಸರರು ಗುರುಸ್ವಾಮಿಗಳಾಗಿರ್ತಕ್ಕಂಥ ಶ್ರೀ ಲಿಂಗಪ್ಪ ಗಟ್ಟಿ ಅವರಿಗೆ ಗೌರವ ಅಭಿನಂದನೆಗಳನ್ನ ಮಾಡಬೇಕಾಗಿ ಸೇರಿರ್ತಕ್ಕಂಥ ಎಲ್ಲ ಗಣ್ಯರಲ್ಲೂ ಕೂಡ ಅತ್ಯಂತ ಪ್ರೀತಿಯಿಂದ ಕೇಳಿಕೊಳ್ಳುತ್ತಾ ಇದ್ದೇನೆ. 5 ವರ್ಷದ ಈ ಒಂಜಿ ಸುವರ್ಣ ಮಹೋತ್ಸವದ ಈ ಒಂಜಿ ಪುರ್ತುಡು ಅವೇತೋ ಅಯ್ಯಪ್ಪ ವೃತ್ತದ ಅರಿಲೇನೆ ಶಬರಿಮಲೆ ಕ್ಷೇತ್ರಕ್ಕೆ ಹೋಗೋದು ಕುರುದು ಅಕ್ಲಿಗೆ ಮಾಲಾಧಾರಣೆ ಮಲ್ತದ ಅಯ್ಯಪ್ಪ ದರ್ಶನ ಮಲ್ತನಂಚಿನ ಒಂಜಿ ಕೀರ್ತಿ ನಮ್ಮ ಮಂದಿರದ ಗುರುಸ್ವಾಮಿ ಅಂಚಿನ ಶ್ರೀ ಲಿಂಗಪ್ಪ ಗಟ್ಟಿ ಸಂಕುಳಿಗೆ ಎಂಬರಿಗೆ ತಿಕ್ಕುದುಪುಂಡು ಮೊದಲೇ ನಮ್ಮ ಮಾತೆರ್ಲ ಈ ಒಂಜಿ ನವೆಂಬರ್ ಸಂಕ್ರಾಂತಿ ಜನವರಿ ಸಂಕ್ರಾಂತಿ ಮುಟ್ಟ 2 ತಿಂಗಳದ ಯಶಸ್ವಿ ಅನ್ನದಾನಗ್ಲ ಅವಜಿ ಕಾರಣೀಭೂತರ ಪ್ರಭಾಕರ್ ಗುರುಸ್ವಾಮಿ ಅಂಡ ಇನ್ನು ಮುಂದುವರಿಸಲು ಪೋಯಿನಂಚಿನ ಕೀರ್ತಿ ನಮ್ಮ ಇತ್ತದ ಮಂದಿರದ ಗುರುಸ್ವಾಮಿಗಳಿಗೆ ಸಂದು ಈ ಒಂಜಿ ಗೌರವದ ಅಭಿಮಾನ ಮಾತಾ ಮಂದಿರದ ಗುರುಸ್ವಾಮಿಲ್ಲ ಸೇರಿದ ಕೊರ್ಪುನಂಚಿನ ಈ ಒಂಜಿ ಅಭಿನಂದನೆ ಪ್ರೀತಿಪೂರ್ವಕವಾದ ಅಭಿನಂದನೆ ಸ್ವೀಕಾರ ಮಲ್ಪಡು ಪಂಡದಕ್ಕೆ ಏನೊಂದು 5 ವರ್ಷದ ಕೊರ್ಪುನಂಚಿನ ಈ ಒಂಜಿ ಮಾನಾದಿಗೆ ಪ್ರೀತಿಪೂರ್ವಕವಾದ ಸ್ವೀಕಾರ ಮಲ್ತರಿಗೆ ಇವರಿಗೆ ಹೃತ್ಪೂರ್ವಕ ಸನ್ಮಾನ ಸಂದೈತ ಬಂತಂದಲ್ಲ ಬಂಧುಗಳೇ, ತಮ್ಮ ಜೋರಾದ ಚಪ್ಪಾಳೆಗಳೊಂದಿಗೆ ವಂದಿಸೋಣ, ಅಭಿವಂದಿಸೋಣ. ಗುರುಸ್ವಾಮಿಗಳಾಗಿರ್ತಕ್ಕಂಥ ಶ್ರೀ ಲಿಂಗಪ್ಪ ಗಟ್ಟಿ ಇವರನ್ನ ತಮ್ಮ ಆಶೀರ್ವಾದಗಳನ್ನ ಬೇಡಿಕೊಳ್ತಾ ಇದ್ದೇವೆ. ಎಲ್ಲ ಅತಿಥಿ ಗಣ್ಯರಿಗೂ ಕೂಡ ಪ್ರೀತಿಪೂರ್ವಕ ವಂದನೆಗಳನ್ನ ಹೇಳ್ತಾ ಇದ್ದೇವೆ. ತಮ್ಮ ಸೇವಾ ಕಾರ್ಯಕ್ಕೆ ಅತ್ಯಂತ ಪ್ರೀತಿಯ ವಂದನೆಗಳನ್ನ ಹೇಳ್ತಾ ಇದ್ದೇವೆ. ಬಂಧುಗಳೇ, ಅದರ ಜೊತೆಯಲ್ಲಿ ಇಬ್ಬರಿಗೆ ಪುರಸ್ಕಾರವನ್ನು ನೀಡುವಂತ ಸಂದರ್ಭ. SSLCಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಂತ ಚಿನ್ಮಯ್ ಶೆಟ್ಟಿ, ಅದೇ ರೀತಿ ವೈಷ್ಣವಿ ಗಟ್ಟಿ ಇವರು ವೇದಿಕೆಗೆ ಬರಬೇಕು ಅಂತ ಹೇಳಿ ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ. ವೇದಿಕೆಗೆ ಬಂದು ಈ ಸನ್ಮಾನವನ್ನ ಸ್ವೀಕಾರ ಮಾಡಬೇಕಾಗಿ ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ. ಶೈಕ್ಷಣಿಕವಾಗಿ ಅತ್ಯದ್ಭುತ ಸಾಧನೆಯನ್ನು ಮಾಡಿದಂತ ಚಿನ್ಮಯ್ ಶೆಟ್ಟಿ, ಅದೇ ರೀತಿ ವೈಷ್ಣವಿ ಗಟ್ಟಿ ಇವರುಗಳು ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಚಿನ್ಮಯ್ ಶೆಟ್ಟಿ ಇವರು ಭಗವತಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವ್ಯಾಸಂಗ ಮಾಡಿ 96% ಅಂಕಗಳನ್ನು ಪಡೆದಿದ್ದಾರೆ. ಬಂಧುಗಳೇ, ಜೋರಾದ ಚಪ್ಪಾಳೆ ಬರಲಿ. ಅದರ ಜೊತೆಯಲ್ಲಿ ಉಚ್ಚಿಲ ಭವಿ ವಿದ್ಯಾಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಿ 84% ಅಂಕಗಳನ್ನು ಪಡೆದಿರುವಂತಹ ವೈಷ್ಣವಿ ಗಟ್ಟಿ ಎಲ್ಲ ಗಣ್ಯಾತಿ ಗಣ್ಯರು ಸೇರಿಕೊಂಡು ಈ ಸನ್ಮಾನವನ್ನು ನಡೆಸಿಕೊಡಬೇಕಾಗಿ ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ವರ್ಷಂಪ್ರತಿ ದಿವಂಗತ ಗುರುಸ್ವಾಮಿ ಪ್ರಭಾಕರನ್ ಸ್ಮಾರಕ ಪ್ರತಿಷ್ಠಾನದ ವತಿಯಿಂದ 5 ಶಾಲೆಗಳ ಒಟ್ಟು
ಒಟ್ಟು 10 ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರಗಳನ್ನ ಈ ಮಂದಿರ ನೀಡ್ತಾ ಬಂದಿದೆ ಅನ್ನುವಂಥದ್ದನ್ನು ಕೂಡ ಅತ್ಯಂತ ಹೆಮ್ಮೆಯಿಂದ ಈ ಸಭೆಗೆ ತಿಳಿಸಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇವೆ ಬಂಧುಗಳೇ. ಜೋರಾದ ಚಪ್ಪಾಳೆ ಬರಲಿ. ಶೈಕ್ಷಣಿಕವಾಗಿ ಸಾಧನೆಯನ್ನ ಮಾಡಿದಂತ ವೈಷ್ಣವಿ ಗಟ್ಟಿ, ಅದೇ ರೀತಿ ಚಿನ್ಮಯ್ ಶೆಟ್ಟಿ ಇವರುಗಳಿಗೆ ತಮ್ಮ ಚಪ್ಪಾಳೆಗಳ ಮುಖಾಂತರ ಪ್ರೋತ್ಸಾಹಿಸೋಣ ಬಂಧುಗಳೇ. ಮುಂದಕ್ಕೂ ಕೂಡ ತಮ್ಮ ಶೈಕ್ಷಣಿಕ ಸಾಧನೆ ಮುಂದುವರಿಯಲಿ ಅನ್ನುವಂತ ಸದಾಶಯದೊಂದಿಗೆ 10ನೇ ತರಗತಿಯಲ್ಲಿ ಅತ್ಯದ್ಭುತ ಸಾಧನೆಯನ್ನ ಮಾಡಿದಂತ, ಶೈಕ್ಷಣಿಕವಾಗಿ ಸಾಧನೆಯನ್ನ ಮಾಡಿದಂತ ಇಬ್ಬರಿಗೂ ಕೂಡ ಸಮಿತಿ ಅದೇ ರೀತಿ ಟ್ರಸ್ಟ್ನ ಪರವಾಗಿ ಅಭಿನಂದನೆಗಳು, ಅಭಿವಂದನೆಗಳು. ಬಂಧುಗಳೇ, ಆತ್ಮೀಯ ವಂದನೆಗಳನ್ನು ತಿಳಿಸ್ತಾ ಅದರ ಜೊತೆಯಲ್ಲಿ ಸೇವಾ ಕಾರ್ಯವನ್ನ ನಿರಂತರವಾಗಿ ಮಂದಿರ ಅದೇ ರೀತಿ ಸಮಿತಿ ಟ್ರಸ್ಟ್ನ ವತಿಯಿಂದ ನಡೆಸಿಕೊಂಡು ಬರುತ್ತಿದ್ದು, ಹೆಸರು ಹೇಳಲಿಕ್ಕೆ ಇಚ್ಛೆ ಪಡದಂತ ದಾನಿಗಳು ಮಂದಿರದ ಮುಖಾಂತರ ಹೊಲಿಗೆ ಯಂತ್ರವನ್ನ ನೀಡಲಿಕ್ಕಿದ್ದಾರೆ. ಪುಷ್ಪಲತಾ ವೈದ್ಯನಾಥ ನಗರ ಇವರು ಬಂದು ಈ ಹೊಲಿಗೆ ಯಂತ್ರವನ್ನ ಪಡ್ಕೊಳ್ಬೇಕಾಗಿ ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ. ಆ ಹೆಸರು ಹೇಳಲು ಇಚ್ಛೆ ಪಡೆದಂತಹ ದಾನಿಗಳಿಗೆ ಇನ್ನಷ್ಟು ಮತ್ತಷ್ಟು ಸಾಮಾಜಿಕ ಕಾರ್ಯ ಮಾಡುವಂತ ಶಕ್ತಿಯನ್ನ ದೇವರು ಕೊಡ್ಲಿ ಅನ್ನುವಂತ ಸದಾಶಯದೊಂದಿಗೆ ಬಂಧುಗಳೇ, ಈ ಹಸ್ತಾಂತರ ನಡೀತಾ ಇದೆ. ಈ ಒಂದು ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಈ ವಿಶೇಷ ಕಾರ್ಯಕ್ರಮ ನಡೀತಾ ಇದೆ ಬಂಧುಗಳೇ. ಈ ಹಸ್ತಾಂತರ ನಡೀತಾ ಇದೆ. ಬಂಧುಗಳೇ, ಹಸ್ತಾಂತರ ನಡೀತಾ ಇದೆ. ಎಲ್ಲ ಗಣ್ಯಾತಿ ಗಣ್ಯರ ಸಮಕ್ಷಮದಲ್ಲಿ ಆತ್ಮೀಯ ವಂದನೆಗಳೊಂದಿಗೆ ಇದೀಗ ಕಾರ್ಯಕ್ರಮದ ಮುಂದಕ್ಕೆ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಪೂಜ್ಯರಾದಂತಹ ಬ್ರಹ್ಮಶ್ರೀ ಉಚ್ಚಿಲತಾಯ ನೀಲೇಶ್ವರ ಪದ್ಮನಾಭ ತಂತ್ರಿಯವರಿಂದ ಅಧ್ಯಕ್ಷೀಯ ಮಾತು. ನಮೋತಸ್ಥಾಣಭೂತಾಯ ಜ್ಯೋತಿರ್ಲಿಂಗ ವೃತಾತ್ಮನೆ ಚತುರ್ಮೂರ್ತಿ ವಪುಶ್ಚಾಯ ಭಾಸಿತಾಂಗಾಯ ಶಂಭವೇ ನಮಃ. ಸ್ವಾಮಿಯೇ ಶರಣಮಯ್ಯಪ್ಪ. ಸುಮಾರು 3 ಗಂಟೆಯಿಂದ ಈ ವೇದಿಕೆಯಲ್ಲಿ ನಾವು ಕೂತ್ಕೊಳ್ಳಿದ್ದೇವೆ. ನನ್ನನ್ನು ನಿರಂತರವಾಗಿ 5ನೇ ವರ್ಷ 6ನೇ ವರ್ಷ ಇಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸಿದ್ದಾರೆ. ಬಹುಶಃ ಕಾರ್ಯಕ್ರಮ ಮುಗಿಯುವವರೆಗೆ ನಿಲ್ಲಬೇಕು ಅಂತ ಇರ್ಬೋದು. ಬಹಳಷ್ಟು ವಿಚಾರಗಳು ಈ ವೇದಿಕೆಯಿಂದ ಮೂಡಿ ಬರ್ತಾಯಿತ್ತು 3-4 ವರ್ಷಗಳಿಂದ. ಅದರಲ್ಲಿ ಇವತ್ತಿನ ಒಂದು ವಿಶೇಷ ಏನು ಅಂತ ಕೇಳಿದರೆ, ನಾನು ತತ್ವ ಸಿದ್ಧಾಂತಕ್ಕೆಲ್ಲ ಹೋಗೋದಿಲ್ಲ, ನೇರ ವಿಷಯಕ್ಕೆ ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿ ಅನುಭವವನ್ನು ನಾವು ಹಂಚಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತೇನೆ. ಒಂದು ಸನ್ಮಾನ್ಯ ಮೋಹನ್ ಕುಮಾರ್, ಇಂದು ಸುಂದರಾಚಾರ್, ಇನ್ನೊಂದು ನಮ್ಮ ಮಯ್ಯರು. ಇವರು 3 ನನ್ನ ತಂದೆಯವರ ಸಮಕಾಲೀನರು. ಮೋಹನ್ ಕುಮಾರಲ್ಲಿ ನನ್ನ ತಂಗಿಯಂದಿರು ನೃತ್ಯಾಭ್ಯಾಸಕ್ಕೆ ಹೋಗ್ತಾ ಇದ್ರು. ಅವರ ಜೀವನದಲ್ಲಿ ಒಂದು ಉನ್ನತಿಯನ್ನು ಪಡ್ಕೊಂಡಿದ್ದಾರೆ. ಮೋಹನ್ ಕುಮಾರಲ್ಲಿಗೆ ತಂಗಿಯನ್ನು ನಾನು ಬಿಟ್ಟು ಬರ್ತಿದ್ದೆ. ಅವರು ಅಲ್ಲಿ ನೃತ್ಯಾಭ್ಯಾಸ ಕಲಿಸುವಾಗ ಅವರೊಂದು ರೀತಿಯ ಒಂದು ಆಕರ್ಷಕ ವ್ಯಕ್ತಿತ್ವ ಮೋಹನ್ ಕುಮಾರದ್ದು. ಚಂದದಲ್ಲಿ ಮಕ್ಕಳನ್ನು ಸರಿಯಾಗಿ ಹೇಳಿಕೊಡ್ತಿದ್ದರು. ಅವರ ಮಾತುಗಳು ನನ್ನ ತಂಗಿಯಂದರಿಗೆ ಮೋಹನ್ ಕುಮಾರ್ ಅಂದರೆ ಅವರು ಪ್ರಾಣ. ಮೋಹನ್ ಕುಮಾರ್ ಅಂದರೆ ಅವರು ಎಲ್ಲಿ ಓಡಿಕೊಂಡು ಬರ್ತಿದ್ದರು. ಅದರಲ್ಲಿ ವಿಶೇಷ ಏನು ಅಂತ ಕೇಳಿದರೆ, ಪ್ರತಿ ವರ್ಷ ಉಚ್ಚಿಲಕೋಟೆ ದೇವಸ್ಥಾನದಲ್ಲಿ ಅವರ ನೃತ್ಯ ಇತ್ತು. ಅದು ಕಾರಣ ಏನು ಅಂತ ಕೇಳಿದರೆ, ನನ್ನ ತಂಗಿಯಂದರೆ ಅಲ್ಲಿ ಕಲಿತಾ ಇದ್ದಾರೆ, ಆದ ಕಾರಣ ಮೋಹನ್ ಕುಮಾರ್ ಬರ್ತಿದ್ದರು. ಅವರ ಮಗಳು ರಾಜಶ್ರೀ ಅವರೆಲ್ಲ ಬಂದು ಅಲ್ಲಿ ಒಂದು ನೃತ್ಯದ ಒಂದು ವೇದಿಕೆಯನ್ನು ಮಾಡಿಕೊಡ್ತಿದ್ದರು. ಅದು ನನ್ನ ಬಹುಶಃ 89ನೇ ಇಸವಿಯಿಂದ ಈಚೆಗೆ, ಬಹುಶಃ 85ರಿಂದ ಈಚೆಗೆ ಇರ್ಬೋದು. ನಂತರದ್ದು ಸುಂದರಾಚಾರ್ಯರ ತಂದೆಯವರು 1958ರಲ್ಲಿ ಉಚ್ಚಿಲಕೋಟೆ ಜೀರ್ಣೋದ್ಧಾರ ಆಗುವ ನನ್ನ ಅಜ್ಜನ ಕಾಲದಲ್ಲಿ ಅಲ್ಲಿ ಕೆಲಸ ಮಾಡಿ ಭೂತಸ್ಥಾನದಲ್ಲಿ ಕೆಲಸ ಮಾಡಿದ್ರು ಅಂತ ಅವರೇ ನನ್ನ ಹತ್ರ ಹೇಳಿದ್ದು. ಮತ್ತು ಮಯ್ಯರು, ನಾನು ಚಿಕ್ಕಂದಿರುವಾಗಲೂ ಮಯ್ಯರು ನಮ್ಮಲ್ಲಿಗೆ ಅಡಿಗೆ ಬರ್ತಿದ್ರು.
ಅಂದರೆ ಈ ವೇದಿಕೆಯಲ್ಲಿ ನನಗೆ ನೋಡುವಾಗ ಈ ಮೂವರು ಕೂಡ ನಮ್ಮ ತಂದೆಯವರ ಸಮಕಾಲೀನರು. ಅವರು ಬಂದು ಅವರಿಗೆ ನಾನು ಸನ್ಮಾನ ಮಾಡಬೇಕು ಅಂತಾದರೆ ಅದೊಂದು ರೀತಿಯ ಎಂತ ಹೇಳೋದು, ಋಣಾನುಬಂಧ ಅಂತ ಹೇಳುತ್ತೇನೆ. ಮತ್ತೆ ಎರಡನೇ ಅಲ್ಲಿ ಸನ್ಮಾನಗೊಂಡು ರವಿಶಂಕರ್ ಮತ್ತು ನಮ್ಮ ದೀಪಕ್ ಪಿಲಾರ್, ಆಮೇಲೆ ನಮ್ಮ ಟೈಲರ್. ರವಿಶಂಕರಿಗೆ ಭಾರಿ ಹತ್ತಿರ ನನಗೆ, ಯಾಕೆಂತ ಕೇಳಿದರೆ ನಮ್ಮ ಮನೆಯದೆಲ್ಲ ಕೆಲಸ ಅವರೇ ಮಾಡೋದು, ನಮ್ಮ ದೇವಸ್ಥಾನದ್ದು ಮತ್ತು ನಮ್ಮ ಮನೆಯದು. ಅವರು ಇಷ್ಟು ರಾಜಕೀಯದಲ್ಲಿ ಇಷ್ಟು ಇದ್ದಾರೆ ನಂಗೆ ಗೊತ್ತೇ ಇರಲಿಲ್ಲ. ಅವರು ಬಂದಿದ್ದರು, ಅವರು ನಮ್ಮ ಮಾತಾಡ್ತಾ ಆತ್ಮೀಯತೆ ಎಷ್ಟು ಆತ್ಮೀಯತೆ ಅಂತ ಕೇಳಿದ್ರೆ ಎಲ್ಲ ಕೆಲಸವನ್ನು ಚಂದದಲ್ಲಿ ಮಾಡಿಕೊಡ್ತಿದ್ರು. ನಮ್ಮ ದೇವಸ್ಥಾನದ್ದು ಮನೆಯದ್ದು ಎಲ್ಲ ಅವರು ಮಾಡ್ತಿದ್ರು. ರಾಜಕೀಯದಲ್ಲಿ ಅವರು ಉಪಾಧ್ಯಕ್ಷರಾಗಿ ಅಂತ ಹೇಳುವಾಗ ನನಗೆ ಆಶ್ಚರ್ಯ ಆಯಿತು, ಇವರು ರಾಜಕೀಯದಲ್ಲಿ ಇಷ್ಟು ಮೇಲೆ ಬಂದಿದ್ದಾರಾ ಅಂತ. ಅಂದರೆ ನಾವು ಆ ವಿಷಯಕ್ಕೆ ನಾವು ತಲೆ ಹಚ್ಚುವುದೇ ಇಲ್ಲ. ಸಂತೋಷ ವಿಷಯ ಏನು ಅಂತ ಕೇಳಿದರೆ ಅವರ ಸ್ವಂತ ಒಂದು ಯಾವುದೇ ಗಾಡ್ ಫಾದರ್ ಇಲ್ಲ ಅವರಿಗೆ. ಅವರ ಸ್ವಂತಿಕೆಯಿಂದ ಅವರ ಮೇಲೆ ಬಂದವರು. ದೀಪಕ್ ಪಿಲಾರ್ ಅವರ ವಿಷಯ ಮತ್ತೊಂದು ವಿಚಾರ, ಬಹಳ ಒಂದು ಏನಂತ ಹೇಳೋದು, ವ್ಯಕ್ತಿತ್ವ ಒಂದು ವಿಚಿತ್ರ ವ್ಯಕ್ತಿತ್ವ. ಅವರಿಗೆ ಆಗಬೇಕು ಅಂತ ಹೇಳಿದರೆ ಅದು ಆಗಬೇಕು. ಎಲ್ಲೆಲ್ಲೋ ಕಡೆ ಅವರು ಅದನ್ನು ಏನಾದರೂ ಒಂದು ಮಾಡಬೇಕು ಅಂತ ಅವರ ಮನಸ್ಸಲ್ಲಿದೆ. ನಮ್ಮ ಕಳೆದ ಕೋಟಿ ನಾಮಾರ್ಚನೆಯಲ್ಲಿ ಬಿಲ್ವಾರ್ಚನೆ ಅಧ್ಯಕ್ಷರ ತಗೊಂಡು ಅದರ ಜವಾಬ್ದಾರಿ ತಗೊಂಡು ಚಂದಲ್ಲಿ ನಿರ್ವಹಿಸಿದರು. ರವಿಶಂಕರ್ ಕೂಡ ಅದರಲ್ಲಿದ್ದರು. ಮತ್ತು ಟೈಲರ್ ಬಗ್ಗೆ ಅವರದ್ದು ನನಗೆ ವ್ಯಕ್ತಿತ್ವವಾಗಿ ಯಾವುದೇ ವೈಯಕ್ತಿಕವಾದಂಥ ಯಾವುದೇ ಸಂಬಂಧ ಇಲ್ಲ, ಅಂದರೆ ಪರಿಚಯ ಇಲ್ಲ, ಸಂಬಂಧ ಅಂತಲ್ಲ. ಅವರು ಕೂಡ ವಿಷಯವನ್ನು ಬಹಳ ಚಂದದಲ್ಲಿ ಅವರ ದೇಹದ ನ್ಯೂನತೆಯನ್ನು ಮುಚ್ಚಿಟ್ಟುಕೊಂಡು ಅವರು ದೀರ್ಘದೃಷ್ಟಿಯಿಂದ ಅವರೊಳಗಿರುವಂಥ ಅಂತರಾತ್ಮದಿಂದ ಕೆಲವೊಂದನ್ನು ಕಂಡುಕೊಂಡು ಮಾತನಾಡಿದದ್ದು ಅದು ಅಂತರಾತ್ಮದಿಂದ ಬಂದಂಥ ವಿಷಯಗಳು. ಅಂದರೆ ಇಲ್ಲಿ 6 ಮಂದಿಯೂ ಕೂಡ ನಿಜವಾಗಿಯೂ ಈ ವೇದಿಕೆಯಲ್ಲಿ ಅಭಿನಂದನೆಗೆ ಅರ್ಹರು. ಅಷ್ಟು ನಾನು ಹೇಳುತ್ತೇನೆ. ಯಾಕೆಂದರೆ ವ್ಯಕ್ತಿತ್ವಗಳು ಯಾವತ್ತು ಬೆಳೆಯುವುದು ಅವರ ಆ ಕಮಿಟ್ಮೆಂಟಿಂದಾಗಿ. ಅವರಿಗೆ ಒಂದು ಶ್ರದ್ಧೆ ಇರ್ತದೆ, ಕಾಳಜಿ ಇರ್ತದೆ. ನಮಗೆ ಸಮಾಜದಲ್ಲಿ ನಮ್ಮಿಂದ ಏನಾದರೂ ಆಗಬೇಕು ಎಂಬ ಒಂದು ಶ್ರದ್ಧೆ, ನಾನು ಮಾತ್ರ ಅಲ್ಲ ಸಮಾಜದಲ್ಲಿ ನಾನು ಕೂಡ ಬೆಳೀಬೇಕು ಅಂತೇಳಿ. ಮೋಹನ್ ಕುಮಾರರಿಗೆ ಈ ಭಾಗದಲ್ಲಿ ಭರತನಾಟ್ಯವನ್ನು ಬೆಳೆಸಿದಂತಹ ಕೀರ್ತಿ ಅವರಿಗೆ ಸಲ್ತದೆ. ಅದಕ್ಕೆ ಅವರಿಗೆ ಶ್ರೇಷ್ಠವಾಗಿ ಒಂದು ಕೀರ್ತಿಗೆ ಅದಕ್ಕೆ ಸರ್ಕಾರದಿಂದಲೂ ಕೂಡ ಅವರಿಗೆ ಸಿಕ್ಕಿದೆ. ಹಾಗೆ ಈ ಒಂದು ವಿಚಾರದಲ್ಲಿ ದೀರ್ಘಕ್ಕೆ ಹೋಗುವುದಿಲ್ಲ. ಅಂದರೆ ಈಗಾಗಲೇ ನಾಟಕ ನೋಡಲಿಕ್ಕೆ ನೀವು ಕೂತ್ಕೊಂಡಿದ್ದೀರಿ. ನಮ್ಮ ನಾಟಕ ನಿಮಗೆ ಅಭ್ಯಾಸ ಆದೀತು. ಆದ ಕಾರಣ ನಾವು ಆದಷ್ಟು ಚುಟುಕಾಗಿ ಈ ಒಂದು ವೇದಿಕೆಯನ್ನು, ಈ ಒಂದು ಸಮಾವೇಶವನ್ನು ನಾವು ಮುಗಿಸ್ತಾ ಇದ್ದೇವೆ. ಸದಾ ಶಿವಳ್ಳಾಳರು, ದಿವ್ಯಾ ಶೆಟ್ಟರು, ಅದೇ ರೀತಿ ರೈಗಳು, ಹಾಗೆ ವಿಶ್ವಾಸ್ ಕುಮಾರ್ ದಾಸ್ ಅವರೆಲ್ಲ ಸಮಯೋಚಿತವಾಗಿ, ಅದೇ ರೀತಿ ನಮ್ಮ ಉದಯ್ ಕುಮಾರ್ ಶೆಟ್ಟಿ ಅವರೆಲ್ಲ ಮಾತಾಡಿದವರು. ಅಂದರೆ ನಾನು ಅಧ್ಯಕ್ಷ ಸ್ಥಾನದಲ್ಲಿರುವಾಗ ಅವರದನ್ನೆಲ್ಲ ಸಂಕ್ಷಿಪ್ತಗೊಳಿಸಿ ಅವರಿಗೊಂದು ಧನ್ಯವಾದ ಕೊಡಬೇಕಾದ ಅಧ್ಯಕ್ಷನ ಕೆಲಸ. ಅಂದರೆ ನನ್ನನ್ನು ಈ 5 ವರ್ಷದಿಂದ ಅಧ್ಯಕ್ಷ ಮಾಡಿಬಿಟ್ಟಿದ್ದಾರೆ. ಆದ ಕಾರಣ ಅದೇ ರೀತಿ ನಮ್ಮ ಗುರುಸ್ವಾಮಿಗಳು ಕೂಡ ಅವರು ಬಹಳ ಶ್ರದ್ಧೆಯಿಂದ ಅವರ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಆದಷ್ಟು ಶಿಷ್ಯವರ್ಗವನ್ನು ಸರಿ ದಾರಿಗೆ ಅವರನ್ನು ದಾರಿ ತೋರಿಸಿಕೊಂಡು ಅಯ್ಯಪ್ಪನ ಸಾನ್ನಿಧ್ಯಕ್ಕೆ ಕರ್ಕೊಂಡು ಹೋಗ್ತಾರೆ. ಅದರೊಟ್ಟಿಗೆ ನಮ್ಮ ಕಾಚಾರರು ಕೂಡ ಇದ್ದಾರೆ. ಹಾಗೆ ಬಹಳಷ್ಟು ಒಂದು ಸಾಮಾಜಿಕವಾದಂತಹ ಒಂದು ಸಂಬಂಧ ಇರಿಸಿಕೊಂಡಂತಹ ಒಂದು ಕ್ಷೇತ್ರ ಆಗ್ತದೆ ಅಯ್ಯಪ್ಪ ಸ್ವಾಮಿ. ಈ ಕಲಿಯುಗದಲ್ಲಿ ಬಹಳ ಸುಲಭವಾಗಿ ದೇವರನ್ನು ಈಶ್ವರ ಸಾಕ್ಷಾತ್ಕರಿಸಲಿಕ್ಕೆ, ದೇವರನ್ನು ಸಾಕ್ಷಾತ್ಕರಿಸಲಿಕ್ಕೆ ಬಹಳ ಸುಲಭ ಉಪಾಯ ಏನು ಅಂತ ಕೇಳಿದರೆ ನಾಮಸ್ಮರಣೆ. ಅದು ಅಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ. ನಾವು ಶರಣ ಆಗ್ತೇವೆ ಯಾವುದಕ್ಕೆ? ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಅಂತ. ಅಂದರೆ ಅದು ಅದ್ವೈತ ಸಿದ್ಧಾಂತ. ಅದ್ವೈತ ಅಂದರೆ ಎರಡಿಲ್ಲ ಅಂತ, ಒಂದೇ ಅಂತ. ದ್ವೈತ ಅಂದರೆ ಎರಡು ಅಂತಾಯಿತು, ದೇವರು ಬೇರೆ ನಾನು ಬೇರೆ ಅಂತ. ನಮ್ಮಲ್ಲಿ ಹಲವಾರು ಸಿದ್ಧಾಂತಗಳು ನಮ್ಮಲ್ಲಿದೆ. ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ವೀರಶೈವ, ಹಾಗೆ ಸುಮಾರು ಸಿದ್ಧಾಂತಗಳಿದೆ. ಅದರಲ್ಲಿ ಅದ್ವೈತ ಸಿದ್ಧಾಂತ ಶಂಕರಾಚಾರ್ಯರದ್ದು. ಆ ಶಂಕರಾಚಾರ್ಯ ಸಿದ್ಧಾಂತ ಹೇಳಿದ್ರೆ ಆ ದೇವರು ನಿಮ್ಮಲ್ಲೇ ಇದ್ದಾನೆ ಅಂತ. ಆದ ಕಾರಣ ನಮ್ಮಲ್ಲಿರುವಂತಹ ಆ ದೇವರನ್ನು ನಾವು ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಹೇಳುವಾಗ ನಾವೆಲ್ಲ ಸ್ವಾಮಿಗಳಾಗ್ತೇವೆ. ನಾವೆಲ್ಲ
ಪರಸ್ಪರ ಸ್ವಾಮಿಗಳಾಗ್ತೇವೆ. ಅದನ್ನೇ 41 ದಿವಸಗಳ ನಿಮ್ಮ ವ್ರತದಲ್ಲಿ ನಾವು ಮಾಲೆ ಹಾಕಿದ ಕೂಡಲೇ ನಾವು ಸ್ವಾಮಿಗಳು. ಆದ ಕಾರಣ ನಾವು ಸ್ವಾಮಿ ಅಂತಲೇ ಕರೆಯುವುದು, ನೀರು ಅಂತಲೇ ಕರೆಯುವುದು, ಬಹುವಚನದಲ್ಲೇ ಕರೆಯುವಂಥದ್ದು. ಹಾಗೆ ಯಾರೇ ಆಗಲಿ, ಅದು ಜಾತಿ ಯಾವನೇ ಆಗಲಿ, ಮಾಲೆ ಹಾಕಿದ ಕೂಡಲೇ ಅವನನ್ನು ನಾವು ಸ್ವಾಮಿ ಅಂತಲೇ ಕರಿತೇವೆ. ಅವನಿಗೆ ಬಹುವಚನದಲ್ಲಿ ಗೌರವವನ್ನು ಕೊಡ್ತಾ ಇದ್ದೇವೆ. ಆದ ಕಾರಣ ನಾವು ಸ್ವಾಮಿ ಮಾಲೆ ಹಾಕಿದ ಸಂದರ್ಭದಲ್ಲಿ ಮಾತ್ರ ಅಲ್ಲ, ಎಲ್ಲ ಸಂದರ್ಭದಲ್ಲಿಯೂ ನಾವು ಸ್ವಾಮಿಗಳಾಗಿ ನಮ್ಮಲ್ಲಿರುವಂತಹ ಚೈತನ್ಯವನ್ನು ಉನ್ನತಿಗೊಳಿಸಿಕೊಂಡು ಜೀವನದಲ್ಲಿ ಶ್ರೇಷ್ಠರಾಗೋಣ ಅಂತ ಹೇಳಿಕೊಂಡು ನನ್ನ ಮಾತು ಮುಗಿಸ್ತೇನೆ. ಪೂಜ್ಯರಿಗೆ ಅತ್ಯಂತ ಪ್ರೀತಿಯ ಗೌರವದ ವಂದನೆಗಳನ್ನು ಹೇಳ್ತಾ ಇದೀಗ ಸಭಾ ಕಾರ್ಯಕ್ರಮದ ಕೊನೆಯಲ್ಲಿ ಧನ್ಯವಾದ ಸಮರ್ಪಣೆ ಅಯ್ಯಪ್ಪ ಸೇವಾ ಟ್ರಸ್ಟ್ನ ಸದಸ್ಯರಾಗಿರ್ತಕ್ಕಂಥ ಪ್ರವೀಣ್ ಬಸ್ತಿ ಇವರಿಂದ. ಸ್ವಾಮಿ ಶರಣಮಯ್ಯಪ್ಪ. ಈತನೇಟ 5ನೇ ವರ್ಷದ ಪ್ರಥಮ ಧಾರ್ಮಿಕ ಸಭಾ ಕಾರ್ಯಕ್ರಮದ ಮುಗಿತಲಗು ಬರೋದಿಲ್ಲ. ಈ ಒಂಜಿ ಧಾರ್ಮಿಕ ಸಭಾ ಕಾರ್ಯಕ್ರಮದ ಈತನೇಟ ಬಾರಿ ಪುರ್ಲುದ ನಿರೂಪಣೆಯ ಮಲ್ತನ ಎನ್ನ ಆತ್ಮೀಯರು ಸಾರ್ವಜನಿಕ ಗಣೇಶ ಸೇವಾ ಸಮಿತಿದ ಪ್ರಧಾನ ಕಾರ್ಯಂತಿರು ಅದೇ ರೀತಿ ಹಿಂದೂ ಸಂಘಟನೆ ಗುರುತಿಸಿನ ಆಶಿಕ್ ಮಾಡೂರು ಮಲ್ತದ ಚಾವಡಿಗೆ ಬರ್ತದೆ ಗೌರವದ ಸ್ಮರಣಿಕೆಯನ್ನು ನಿಧನೋಡು ಪಡೆದು ಪ್ರೀತಿಪೂರ್ವಕ ಏನಂದಿಲ್ಲ. ಇನ್ನಿತ ಸಭೆತ ಅಧ್ಯಕ್ಷರ ನೆಂಚಿನ ಬ್ರಹ್ಮಶ್ರೀ ವಿಚಲತ ನೀಲೇಶ್ವರ ಪದ್ಮನಾಭರಾವ್ ತಂತ್ರನ ಕೈಹಿಡಿದು ಶಾಲಾ ಸ್ಮರಣಿಕೆದ ಗೌರವದ ಸ್ವೀಕಾರ ಮಲ್ಪಡ್ಬಂಡದು ವಿನಂತಿಯನ್ನು ಮಲ್ತದಲ್ಲ. ಹಲವಾರು ಕಾರ್ಯಕ್ರಮಗಳು ಬಹಳ ಉತ್ತಮವಾದ ನಿರೂಪಣೆ ಮಲ್ತವರು ಬನಜನ ಬಜೆಯನ್ನ ಆತ್ಮೀಯತೆ ಬರಲಿ ಒಬ್ಬೊಂಜಿ ನಿರೂಪಣೆಗೆ ಒಟ್ಟಿಗೆ ಹೋದು ನಿರೂಪಣೆ ಮಲ್ತನಲ್ಲ ಅವೇತ ಕಾರ್ಯಕ್ರಮ ಉಂಡು. ಶ್ರೀ ಆಶಿಕ್ ಮಾಡೂರು ಇನ್ನಿತ ಎನ್ನ ಈ ಕಾರ್ಯಕ್ರಮಕ್ಕೆ ಬರ್ತದೆ ಮಲ್ತನಂಚಿನ ನಿರೂಪಣೆಗೆ ಕೊರ್ಪುನಂಚಿನ ಗೌರವ ಮಾನಾದಿಕೆ. ಅದೇ ರೀತಿ ಇನ್ನಿತ ನಾಟಕನ ಬರೀ ಪುರ್ಲುಡು ಕಥೆ ಎಡ್ಡಂಡು ಪರ್ಪನಂಚಿನ ನಾಟಕನ ಇಂಗ್ಲಿಗೆ ಅನುವು ಮಲ್ತುಕೊಂಡಂಚಿನ ಶ್ರೀ ಪ್ರಭಾಕರ್ ಕೊಲ್ಯ ಮಲ್ತದ ಚಾವಡಿಗೆ ಬರಡು ಪಂಡದಕ್ಕೆ ಏನಂದಲ್ಲ. ಶ್ರೀ ಪ್ರಭಾಕರ್ ಕೊಲ್ಯ ಎಂಗಳ ಮಂದಿರದ ಟ್ರಸ್ಟಿಲ ಆದಲ್ಲರು ಶ್ರೀ ಪ್ರಭಾಕರ್ ಕೊಲ್ಯ ಮಲ್ತದೆ ಚಾವಡಿಗೆ ಬರ್ತದೆ ಎಂಗಳ ಗೌರವನ ಸ್ವೀಕಾರ ಮಲ್ಪಡು ಪಂಡದು ವಿನಯಪೂರ್ವಕದಕ್ಕೆ ಏನಂದಲ್ಲ. ಶ್ರೀ ಪ್ರಭಾಕರ್ ಕೊಲ್ಯ ಮಂದಿರದ ಗುರುಸ್ವಾಮಿಲು ಈ ಒಂದು ಗೌರವದ ಅಭಿನಂದನೆ ಮಲ್ಪಡು ಪಂಡದು ವಿನಂತಿನ ಮಲ್ತದಲ್ಲ. ಶ್ರೀ ಪ್ರಭಾಕರ್ ಕೊಲ್ಯ ಇನ್ನಿತ ನಾಟಕಡು ಬಾರಿ ಪೊರ್ಲುದ 160 ಅಜಿಪತ್ತ ಒಂಜಿನ ಪ್ರಯೋಗ ಇನ್ನಿತ ಈ ಒಂಜಿ ಚಾವಡಿ ನಡಪರೆಂಡು ಈಗಲೂ ಮಾತಿರ್ಲ ಐನ ತುಯ್ಯರ ಕಾತುಲ್ಲಾರ್ದು ಖಂಡಿತವಾದ್ಲ ಗೊತ್ತುಂಡು. ಮಂದಿರದ ಈ ಒಂಜಿ ವೇದಿಕೆ ಹಿಡಿದು ಕೊರ್ಪುನಂಚಿನ ಗೌರವ ಮಾನಾದಿಗೆ ಸ್ವೀಕಾರ ಮಲ್ಪಡು ಪಡೆದು ಪ್ರೀತಿಪೂರ್ವಕ ಶ್ರೀ ಪ್ರಭಾಕರ್ ಕೊಲ್ಯ ಬೇಡ ಪ್ರೀತಿಪೂರ್ವಕ ಅದಕ್ಕೆ ಏನೋದಿಲ್ಲ. ಅದೇ ರೀತಿ ಈ ನಾಟಕದ ಯಜಮಾನರ ಕೃಷ್ಣಜಿ ಮಂಜೇಶ್ವರ ಈ ತರಣ ದಯಮಲ್ತದ ಚಾವಡಿಗೆ ಬರ್ತದೆ ಗೌರವದ ಶಾಲು ಸ್ಮರಣಿಕೆ ಸ್ವೀಕಾರ ಮಲ್ಪಡು ಪಡೆದಕ್ಕೆ ಏನೋದಿಲ್ಲ. ಶ್ರೀ ಕೃಷ್ಣಜಿ ಮಂಜೇಶ್ವರ ದಯಮಲ್ತದ ಚಾವಡಿಗೆ ಬರ್ತದೆ ವೇದಿಕೆ ಹಿಡಿದು ಗೌರವದ ಶಾಲು ಸ್ಮರಣಿಕೆದ ಮಾನಾದಿಗೆ ಸ್ವೀಕಾರ ಮಲ್ಪಡು ಪಡೆದಕ್ಕೆ ಏನೋದಿಲ್ಲ. ಬಂದಿರದ ನಾಟಕದ ಬಾರಿ ಬರ್ಲದ ನಾಟಕವನ್ನು ನಮ್ಮ ಎದುರುಗೂ ಮಲ್ತದ ಇದ್ದಾರೆ ಎಲ್ಲರೂ ಕೃಷ್ಣಜಿ ಮಂಜೇಶ್ವರ ಗೌರವದ ಶಾಲಾ ಸ್ಮರಣಿಕೆದ ಗೌರವ ಮಾನದಿಗೆ ಇತ ಈ ಒಂದು ವೇದಿಕೆ ಬಂದಿಲ್ಲ. ಕಾರ್ಯಕ್ರಮ ಮುಗಿತದ ಚುಕ್ಕಿಗೆ ಬರೋದಿಲ್ಲ. ಕಾರ್ಯಕ್ರಮದ ಸಭೆತ ಅಧ್ಯಕ್ಷ ಸ್ಥಾನ ವಹಿಸಿದ ನಡಪಾದ ಕೊನ್ನಂಚಿನ ಈ ಒಂದು ಮಂದಿರದ ತಂತ್ರಿಯವರೆಲ್ಲ ಹೆಂಚಿನ ಬ್ರಹ್ಮಶ್ರೀ ವಿಚಲತಾಯ ನೀಲೇಶ್ವರ ಪದ್ಮನಾಭ ತಂತ್ರಿಗೆ ಇನ್ನಿತ ಕಾರ್ಯಕ್ರಮಕ್ಕೆ ಬರ್ತದೆ ನಡಪದ ಕೊನೆಗೀರಿಗೆ ಅಯ್ಯಪ್ಪ ಮಂದಿರ ಟ್ರಸ್ಟ್ ಅಯ್ಯಪ್ಪ ಕೋಟೆಕಾರ್ ಸಮಿತಿಯ ಪರವಾದ ಹೃತ್ಪೂರ್ವಕ ಸೊಲ್ಮೇಲೆ ನಡೆಸಂದೈತೆ ಮತ್ತೊಂದಲ್ಲ. ಅದೇ ರೀತಿ ರಾಸಿಗೆ ಪೊಲಿಪಾಡ್ ಲೆಕ್ಕ ವೇದಿಕೆದ ಮಿತ್ತ ಚಾವಡಿ ತನಂಚಿನ ಮತೇವರಿಯಪ್ಪ ಮೂರ ಮುಖ್ಯ ಭಿನ್ನೆರಲೇಕ್ಲಿಲ್ಲ ಒಂಜೆ ಪಾತ್ರೆರಡು ಸೋಲೈತದ ಸುಲ್ಮೇಲೆಂಡ ಸಂದೈತ ಮಂತದ್ದು ಚಾವಡಿದ ಎದುರುಡಿ ತನಂಚಿನ ನಿಕ್ಲಿಗೆ ಮಾತ್ರೆಗಳ ಸೋಲೈತದ ಸುಲ್ಮೇಲೆಂಡ ಸಂದೈತ ಮಂತದ್ದು ಸುರತ ಧಾರ್ಮಿಕ ಕಾರ್ಯಕ್ರಮಕ್ಕೆ ಮುಗಿದಲ್ಲದ ಚುಕ್ಕಿನ ದಿವದಲ್ಲೇ ನಾನು ದೊಂಬುಗು ಈ ಒಂಜಿ ಕಾರ್ಯಕ್ರಮದ ಮಹಾಪೂಜೆ ನಡಪೆರಂಡು ಈ ಮಹಾಪೂಜೆ ಆಯ್ ಕೂಡ್ಲೆ ನೂತ ಅಜಿಪತ್ತ ಒಂಜನೆ ಪ್ರಯೋಗ ಶಾರದಾ ಆರ್ಟ್ಸ್ ಕಲಾವಿದರು ರಿಜಿಸ್ಟರ್ಡ್ ಮಂಜೇಶ್ವರ ಅಭಿನಯ ಮಲ್ಪನಂಚಿನ ಕಥೆ ಎಡ್ಡೆಂಡು ಪನ್ಪನಂಚಿನ ನಾಟಕ ನರ ಕೆಲವೇ ಪುರ್ತುಡು ಈ ಚಾವಡಿ ನಡಪರೆಂಡು ವೇದಿಕೆ ಇತ್ತಿನ ಮಾತಿರುಗಳ ಒಂದೇ ಪಾತ್ರೆಡು ಸೋಲೈತದ ಸುಲ್ಮೇಲೆಡ ಸಂದೈತ ಮತ್ತೊಂದು ಧಾರ್ಮಿಕ ಸಭಾ ಕಾರ್ಯಕ್ರಮ ಹೋಗಿದ್ದೊಂದಲ್ಲ ವೇದಿಕೆದ ಮಿತಿಂಚ ಅತಿಥಿಗಳು ಮಾತಿರ್ಲ ಅಲ್ಪ ಮಹಾಪೂಜೆದರಿಗೆ ಮಾತಿರ್ಲ ಬೋರ್ಡ್ ಪಡೆದ ವಿನಂತಿ ಮಲ್ತಂದಲ್ಲ.